ಶೋಭಾ ಮಾತಾಜಿ ಮಾಡ್ತಾರೆ ಮಾತಾಜಿ. ಹಾ, ಯಾರಾದ್ರೂ ಮಾಡಿ ಮಾತಾಜಿ, ಪಲ್ಲವಿ ಮಾತಾಜಿ ನೀವು ಅಥವಾ ಯಾರಾದ್ರೂ ಮಾಡಿ, ಯಾರೇ ಮಾಡಿಲ್ವಾ ಇಲ್ಲಿ ತನಕ ಮಾಡಿ. ಶೋಭಾ ಮಾತಾಜಿ ಮಾಡಿ ಮಾತಾಜಿ. ಯಾವ್ದು ಬರುತ್ತೆ ಮಾತಾಜಿ ಮಾಡಿ. ಭಜಮನೆ ರಾಧೆ ಹೇಳಿ ಮಾತಾಜಿ. ಸ್ಟಾರ್ಟ್ ಮಾಡಿ ಮಾತಾಜಿ. ಹೇಳ್ಬೋದಾ ಮಾತಾಜಿ? ಇವಾಗ ಅಲ್ಲಿ ಇದ್ರಲ್ಲಿ ಕಲಿತಾ ಇದೀವಿ, ಭಜಮನೆ ರಾಧೆ ಗೋವಿಂದ ಮೊನ್ನೆ ಹೇಳಿದಾರೆ, ಅದನ್ನೇ ಹೇಳಿ ಅಂತ ಹೇಳ್ಸಿದಾರೆ. ಹೇಳ ಮಾತಾಜಿ. ಹಾ ಮಾಡಿ ಮಾತಾಜಿ. ಹಾ ಹೇಳಿ ಮಾತಾಜಿ. ಚೆನ್ನಾಗ್ ಬರಲ್ಲ, ಏನೋ ಸ್ವಲ್ಪ ಕಲ್ತಿ ಟ್ರೈ ಮಾಡಿ. ಹಾ ಮಾತಾಜಿ. ಭಜಮನ ರಾಧೆ ಗೋವಿಂದ, ಭಜಮನ ರಾಧೆ ಗೋವಿಂದ, ಭಜಮನ ರಾಧೆ 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 ಶ್ರೀ ರಾಧೆ ಗೋವಿಂದ, ಭಜಮನ ರಾಧೆ 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 ಶ್ರೀ ರಾಧೆ ಗೋವಿಂದ, ಭಜಮನ ಶ್ಯಾಮ ಗೋವಿಂದ, ಭಜಮನ ಶ್ಯಾಮ ಗೋವಿಂದ, ಭಜಮನ ಶ್ಯಾಮ 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 ಶ್ರೀ ಶ್ಯಾಮ ಗೋವಿಂದ, ಭಜಮನ ಶ್ಯಾಮ 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 ಶ್ರೀ ಶ್ಯಾಮ ಗೋವಿಂದ. ಜಯ ಜಯ ರಾಧೆ ಜಯ ಜಯ ಶ್ಯಾಮ್, ಜಯ ಜಯ ಶ್ರೀ ವೃಂದಾವನ ಧಾಮ್, ಜಯ ಜಯ ರಾಧೆ ಜಯ ಜಯ ಶ್ಯಾಮ್, जय जय श्री वृंदावन धाम, मेरो राधे मेरो श्याम, मेरो राधे मेरो श्याम, मेरो श्री वृंदावन धाम, भजो निताय गौर राधे श्याम, जपो हरे कृष्ण हरे राम, जपो भजो निताय गौर राधे श्याम, जपो हरे कृष्ण हरे राम, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे कृष्ಣ. ಮಾತಾಜಿ ಧನ್ಯವಾದಗಳು, ತಪ್ಪಾಗಿದ್ರೆ ಕ್ಷಮೆ. ಹರಿ ಬೋಲ್ ತುಂಬಾ ಚೆನ್ನಾಗಿ. ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಇವತ್ತಿನ ತರಗತಿನ ನಾನು ಶುರು ಮಾಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿ ಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮೇಶ್ ದಾಸ್ ಪ್ರಭುಜಿ ಅವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದ ಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ
ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಯತ್ಯ ದೇಶತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ. ಮಾತಾಜಿಗಳು ಪ್ರಭುಜಿಗಳು ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವಂತನ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗುತ್ತಿಲ್ಲ ತಲುಪಿಸುವಂತ ಶಕ್ತಿ ನಮ್ಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ನಾವು ಈ ಜ್ಞಾನವನ್ನ ಶ್ರೀಲ ಪ್ರಭುಪಾದ ಅವರ ಭಾವಾರ್ಥದ ಆಧಾರದ ಮೇಲೆ ನಾವು ತಿಳ್ಕೊತಾ ಇದ್ದೀವಿ. ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಹರೇ ಕೃಷ್ಣ. ಸೊ ನಾವು ಇಲ್ಲಿ ತನಕ ಇಂದಿನ ವಾರದಲ್ಲಿ ನಾವು 2ನೇ ಪಾಠವನ್ನ ನಾವು ಕಲ್ತ್ಕೊಂಡ್ವಿ. ಈ 3ನೇ ಘಟಕದಲ್ಲಿ ಪುರುಷೋತ್ತಮ ಯೋಗವನ್ನ ತಿಳ್ಕೊಂಡ್ವಿ. ಅದರಲ್ಲಿ ನಮ್ಗೆ ಕೃಷ್ಣ ಆಲದ ಮರದ ಒಂದು ಸಾದೃಶ್ಯವನ್ನ ಕೊಟ್ಬಿಟ್ಟು ನಮ್ಗೆ ಈ ಭೌತಿಕ ಪ್ರಪಂಚವನ್ನ ಅವರು ನಮ್ಗೆ ಅರ್ಥ ಮಾಡಿಸಿದ್ರು. ನಾವು ಅದರಿಂದ ಹೇಗೆ ನಾವು ಹೊರಗಡೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅನಾಸಕ್ತಿ ಅನ್ನೋ ಒಂದು ಆಯುಧದಿಂದ ನಾವು ದೃಢಚಿತ್ತದಿಂದ ನಾವು ಅದನ್ನ ಕತ್ತರಿಸಿ ನಾವು ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬರದಲ್ಲೇ ಇರುವಂತಹ ಲೋಕ ಅಂದ್ರೆ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತ ನಮ್ಗೆ ತಿಳಿಸಿಕೊಟ್ರು. ಅದಾದ್ಮೇಲೆ 2 ತರದ ಜೀವಿಗಳಿದ್ದಾರೆ, ಕ್ಷರರು ಅಕ್ಷರರು. ಮತ್ತೆ ಅವರಿಬ್ಬರನ್ನ ಹೊರತುಪಡಿಸಿ ಇನ್ನ ಒಬ್ಬ ಉತ್ತಮ ಪುರುಷ ಇದ್ದಾನೆ, ಪುರುಷೋತ್ತಮ, ಅದು ದೇವೋತ್ತಮ ಪರಮ ಪುರುಷ, ಎಲ್ಲರನ್ನೂ ಸಲಹುತ್ತಾ ಇರೋರು ಅವರು ಅಂತ ಹೇಳ್ಬಿಟ್ಟು ನಮ್ಗೆ ಪುರುಷೋತ್ತಮನ ಬಗ್ಗೆ ನಮ್ಗೆ ತಿಳಿಸಿಕೊಟ್ರು. ಅದಾದ್ಮೇಲೆ ನಮ್ಗೆ ಆ ವೇದಗಳ ತಿರುಳನ್ನ ನಮ್ಗೆ ಆ 4 ಶ್ಲೋಕದಲ್ಲಿ ನಮ್ಗೆ ತಿಳಿಸಿಕೊಟ್ರು. ಭಗವಂತನ ಜೊತೆ ಇರುವಂತಹ ಸಂಬಂಧ, ಮತ್ತೆ ಆ ಕಳೆದು ಹೋದ ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡೋದು ಹೇಗೆ ಅಂತ, ಮತ್ತೆ ನಮ್ಗೆ ಆ ಭಗವಂತನ ಸಂಬಂಧವನ್ನ ನಾವು ಹೊಂದಿದ್ರೆ ನಮ್ಗೆ ಏನ್ ಸಿಗುತ್ತೆ, ಆ ಪ್ರಯೋಜನ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಈಗ ಆಕ್ಚುಲಿ ನಾವು 2 ಏನು ಗುಂಪು ಚಟುವಟಿಕೆ ಇತ್ತು. ಸೊ ಅದನ್ನ ನಾವು ಇವಾಗ ಮಾಡ್ಬಿಟ್ಟು ನಾವು ಇವತ್ತಿನ ಅಧ್ಯಾಯಕ್ಕೆ ಹೋಗೋಣ. ಯಾಕಂದ್ರೆ ಗುಂಪು ಚಟುವಟಿಕೆ ತುಂಬಾ ಮುಖ್ಯವಾದದ್ದು. ಸೊ ನಾನು ನಿಮ್ಗೆ ಬ್ರೇಕ್ಔಟ್ ರೂಮ್ಗೆ ಇವಾಗ ನಾನು ಕಳಿಸ್ತೀನಿ. ಮತ್ತೆ ಅದ್ರ ಜೊತೆ ನೀವು ಒಂದು 5 ನಿಮಿಷ ಟೈಮ್ ಕೊಡ್ತೀನಿ. ಅದಾದ್ಮೇಲೆ ನೀವು ಅಂದ್ರೆ 5 ಗ್ರೂಪ್ ಎಷ್ಟು 20 ಜನ ಇದ್ದೀರಲ್ಲ. ಓಕೆ, ಸೊ 4 ಅಥವಾ 5 ಮಾಡ್ತೀನಿ. ಸೊ ಎಲ್ಲರಿಗೂ ಸಹ 2 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ಅಷ್ಟರಲ್ಲಿ ನೀವು ನಿಮ್ಗೆ ಏನ್ ತಿಳ್ಕೊಂಡಿದ್ದೀರಾ ಅದನ್ನ ನೀವು ಇಲ್ಲಿ ಚರ್ಚೆ ಮಾಡ್ಬೇಕಾಗತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಜಾಯಿನ್ ಆಗಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಭಕ್ತಿ ಶಾಸ್ತ್ರದಲ್ಲಿ. ಆಕ್ಚುಲಿ ನೀವೇ ಇಲ್ಲಿ ಚರ್ಚೆಯನ್ನ ಮಾಡ್ಬೇಕು. ನಾವು ಜಸ್ಟ್ ನಿಮ್ಗೆ ಏನು ಫೆಸಿಲಿಟೇಟ್ ಮಾಡ್ಬೇಕು ಅಷ್ಟೇನೆ. ಸೊ ನೀವು ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಎಲ್ಲರೂ ಜಾಯಿನ್ ಆಗಿ. ಹರೇ ಕೃಷ್ಣ. ಯಾರೆಲ್ಲ ಜಾಯಿನ್ ಆಗಿಲ್ಲ ಅವರೆಲ್ಲ ಜಾಯಿನ್ ಆಗಿ. ಭವ್ಯ ಮಾತಾಜಿ, ಲಕ್ಷ್ಮಿ ಡಿ ಮಾತಾಜಿ, ಲಕ್ಷ್ಮಿ ಸುಶೀಲಾ ದೇವಿದಾಸಿ ಮಾತಾಜಿ, ಪ್ರವೀಣಾ ಮಾತಾಜಿ, ಎಲ್ಲರೂ ಜಾಯಿನ್ ಆಗಿ ಪ್ಲೀಸ್. ಆಶ್ರಯ ಗೋಪಿ ದೇವಿದಾಸಿ ಮಾತಾಜಿ, ಏನಾಗ್ತಿದೆ ಮಾತಾಜಿ?
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹ್ಯಾಂಡ್ ರೈಸ್ ಮಾಡಿ, ಯಾರು ನಿಮ್ ಗ್ರೂಪ್ ಇಂದ ಪಾರ್ಟಿಸಿಪೇಟ್ ಮಾಡ್ತೀರಾ ಅವರು. ಹರೇ ಕೃಷ್ಣ, ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ, ಗ್ರೂಪ್ 1 ಇಂದ ಯಾರು ಹೇಳ್ತಾ ಇದ್ದೀರಾ? ಹರೇ ಕೃಷ್ಣ, ನನ್ನ ಧ್ವನಿ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಮಾತಾಜಿ. ಹಾ, ಗ್ರೂಪ್ 1 ಇಂದ ಯಾರು ಹೇಳ್ತಾ ಇದ್ದೀರಾ? ಬೇಗ ಬೇಗ ಹೇಳಿ, ಯಾಕಂದ್ರೆ ಇನ್ನ ಒಂದು ಗ್ರೂಪ್ ಆಕ್ಟಿವಿಟಿ ಇದೆ. ಪ್ರವೀಣ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ವಿಡಿಯೋ ಮಾತಾಜಿ. ಆನ್ ಮಾಡ್ಕೊಳ್ಳಿ ಮಾತಾಜಿ, ವಿಡಿಯೋ ಆನ್ ಮಾಡ್ಕೊಳ್ಳಿ, ಹೇಳಿ. 2 minutes ಟೈಮ್. ಹರೇ ಕೃಷ್ಣ ಮಾತಾಜಿ. 15.7 ಮಮ ವಂಶೋಜ್ಜೀವ ಲೋಕೆ ಜೀವಭೂತ ಸನಾತನ. ಅಂದ್ರೆ ಇಲ್ಲಿ ಈ ಬದ್ಧ ಜಗತ್ತಿನ ಎಲ್ಲ ಜೀವಿಗಳು ಭಗವಂತನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳೇ. ಎಲ್ಲರೂ ಭಗವಂತನ ಆದರೆ ಅವರ ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಈ ಜಗತ್ತಿನಲ್ಲಿ ಬಹಳವಾಗಿ ಕಷ್ಟವನ್ನು ಅನುಭವಿಸುತ್ತಾರೆ. ಜೀವಿ ಮತ್ತು ಪ್ರಭು ಬೇರೆ ಬೇರೆಯಾಗಿದ್ದರೂ ಕೂಡ ಎಲ್ಲಾ ಜೀವಿಗಳು ಭಗವಂತನಿಂದಲೇ ಸೃಷ್ಟಿಯಾದವರು. ಆದ್ದರಿಂದ ಎಲ್ಲ ಜೀವಿಗಳಲ್ಲಿ ಭಗವಂತನದ್ದೇ ಅಂಶಗಳಿವೆ. ಇದೇ ವಿಷ್ಣು ತತ್ವ. ಪ್ರಭು ಅಸಂಖ್ಯಾತ ವಿಸ್ತರಣೆಗಳಲ್ಲಿ ಪ್ರಕಟವಾಗುತ್ತಾನೆ. ಆತನು ರಾಮ, ನರಸಿಂಹದೇವ, ವಿಷ್ಣುಮೂರ್ತಿ ಮೊದಲಾದ ರೂಪಗಳಲ್ಲಿ ಪ್ರಕಟಗೊಳ್ಳುತ್ತಾನೆ. ಜೀವಿಗಳು ಭಗವಂತನ ನಿತ್ಯ ಸೇವಕರು. ಭಗವಂತನ ಗುಣಗಳ ಸ್ವಲ್ಪ ಅಂಶವಿದ್ದರೂ ಕೂಡ ಜೀವಿ ಅವನ ಮನಬುದ್ಧಿ ಅಹಂಕಾರದಿಂದ ಈ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಾನೆ. ಹಾಗೆ ಅವನು ದುಃಖಾಲಯದಲ್ಲಿ ಇರುತ್ತಾನೆ, ಇದೇ ಕಷ್ಟಗಳನ್ನೇ ಅನುಭವಿಸ್ತಾನೆ. ತಾನು ಒಂದು ಭಗವಂತನ ವಿಪುನಾಂಶ ಎಂದು ತಿಳಿದು ಕೂಡ ಅವನು ಭಗವಂತನ ಭಕ್ತಿ ಸೇವೆ ಮಾಡಿದರೆ, ಶರಣಾದರೆ ಅವನಿಗೆ ಮುಕ್ತಿಯು ದೊರಕಿ ಐಹಿಕ ಸ್ಥಿತಿಯಿಂದ ಒಂದು ಬಿಡುಗಡೆ ಹೊಂದುತ್ತಾನೆ. ಮತ್ತೆ ಟೈಮ್ ಸ್ವಲ್ಪ ಕಡಿಮೆ ಇರುವುದರಿಂದ ನಾನು ಧನ್ಯವಾದಗಳು ಮಾತಾಜಿ. 15th ಇನ್ನೊಬ್ರು ಹೇಳಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಮಾತಾಜಿ ಕೃಷ್ಣ ಮಾತಾಜಿ, ವಿಡಿಯೋ ಆನ್ ಮಾಡ್ಕೊಳ್ಳಿ. 15ನೇ ಚಾಪ್ಟರ್ ಅಲ್ಲಿ 7ನೇ ಶ್ಲೋಕ ಮತ್ತೆ 15ನೇ ಶ್ಲೋಕದಿಂದ ಭಗವಂತ ನಮ್ಗೆ ಅಂದ್ರೆ ಅವರು ಈ ಜೀವಿಗಳ ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ ವಿವರಿಸ್ತಾ ಇದ್ದಾರೆ. ಅಂದ್ರೆ ನಾವು ಭಗವಂತನ ಮೇಲೆ ಒಡೆತನವನ್ನ ಅಂದ್ರೆ ನಾವೇ ಓನರ್ ಆಗ್ಬೇಕು ಅಂತ ಆಸೆ ಪಟ್ಟದ್ರಿಂದ ಭಗವಂತ ನಮ್ನೆಲ್ಲ ಬದ್ಧ ಜೀವನಕ್ಕೆ ಈ ಐಹಿಕ ಪ್ರಪಂಚಕ್ಕೆ ಹಾಕಿದ್ರು. ಆದ್ರೆ ಐಹಿಕ ಪ್ರಪಂಚಕ್ಕೆ ಹಾಕಿದ್ದು ಅಂದ್ರೆ ನಾವೆಲ್ಲ ಭಗವಂತನ ಸಣ್ಣ ಸಣ್ಣ ಭಾಗಗಳಾಗಿ ನಾವ್ ಈ ಬದ್ಧ ಜೀವನದಲ್ಲಿ ಜೀವನವನ್ನ ಮಾಡ್ತಾ ಇದೀವಿ. ಬಟ್ ಅವ್ರು ಕೊಟ್ರು ಈ ಐಹಿಕ ಪ್ರಪಂಚಕ್ಕೆ ಕಟ್ರು ನಮಗೆಲ್ಲ ಏನೆಲ್ಲ ಸೌಕರ್ಯಗಳು ಬೇಕೋ ಅದನ್ನ ಭಗವಂತನೇ ಇಲ್ಲಿ ಸೃಷ್ಟಿ ಮಾಡಿ ನಮಗೆ ನಮ್ಮನ್ನ ಅವರು ನೋಡ್ಕೊತಾ ಇದ್ದಾರೆ ಅಂತ ಇದ್ ಮಾಡಿದ್ರು. ಮತ್ತೆ ಭಗವಂತ ಎಲ್ಲರ ಹೃದಯ ಮತ್ತೆ ಆತ್ಮ ಪರಮಾತ್ಮನಾಗಿ ಎಲ್ಲಾ ರೀತಿಯ ಅವತಾರಗಳು ಎತ್ಕೊಂಡು ಎಲ್ಲರ ಹೃದಯದಲ್ಲೂ ಇದ್ರು. 15ನೇ ಶ್ಲೋಕದಲ್ಲಿ ನಮ್ಗೆ ನಾನು ಎಲ್ಲರ ಹೃದಯದಲ್ಲಿ ನೆಲೆಸಿದ್ದೇನೆ, ನನ್ನಿಂದನೇ ಜ್ಞಾನ ಮರವು ಎಲ್ಲ ಬರುವಂತದ್ದು, ನಾನೇ ಅದನ್ನ ಕೊಡುವಂತದ್ದು ಅಂತ ಹೇಳ್ಕೊಟ್ರು. ಮತ್ತೆ ಎಲ್ಲಾ ವೇದಗಳಿಂದ ತಿಳಿಯಬೇಕಾಗಿದ್ದು ಅಂತಂದ್ರೆ ವೇದಗಳನ್ನ ತಿಳಿದ್ಮೇಲೆ ಅದರಿಂದ ಬರುವಂತ ಜ್ಞಾನವನ್ನ ನಾವು ಪಡ್ಕೊಂಡು ನಾವು ಸರಿಯಾದ ರೀತಿಯಲ್ಲಿ ಅದನ್ನ ನಾವು ಕೃಷ್ಣ ಪ್ರಜ್ಞೆಗೆ ಅಳವಡಿಸ್ಕೊ ಹೋಗ್ಬೇಕು ಅನ್ನೋದನ್ನ ನಮ್ಗೆ ಆ ಶ್ಲೋಕದಲ್ಲಿ ತಿಳ್ಕೊಟ್ರು. ಮತ್ತೆ ಎಲ್ಲಾ ಮೂಲಗಳ ಬೀಜ ಭಗವಂತ ಅನ್ನೋದನ್ನ ನಮ್ಗೆ ಆ ಶ್ಲೋಕದಲ್ಲಿ ಅರ್ಥ ಮಾಡಿಸಿದ್ರು ಮಾತಾಜಿ. ಮತ್ತೆ 14ನೇ ಚಾಪ್ಟರ್ 3ನೇ ಶ್ಲೋಕದಲ್ಲಿ ನಮ್ಗೆ ಜಗತ್ತು ಅಂದ್ರೆ ಈ ಐಹಿಕ ಜಗತ್ತಿನ ಬಗ್ಗೆ ಪರಿಚಯ ಮಾಡಿದ್ರು. ಅಂದ್ರೆ ನಮ್ದು ಒಂದು ದೇಹ ಕ್ಷೇತ್ರಜ್ಞ ಒಳಗಡೆ ಪರಮಾತ್ಮ. 14ನೇದು ಬೇರೆಯವ್ರು ಯಾರಾದ್ರೂ ಹೇಳಿ. ಧನ್ಯವಾದಗಳು ಮಾತಾಜಿ. ಪಲ್ಲವಿ. ಹರೇ ಕೃಷ್ಣ. ಉಷಾ ಮಾತಾಜಿ, ಪಾಯಿಂಟ್ಸ್ ಯಾವ್ದು ಬಿಟ್ಟಿದಾರೋ ಅದನ್ನ ಹೇಳಿ ಮಾತಾಜಿ. 14th ಶ್ಲೋಕದ ಹೇಳ್ಬಿಡಿ. 14th. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಾವು ರೆಡಿ ಆಗಿದ್ದು 15.7 ಮತ್ತೆ 15 ಮಾಡಿದ್ರಾ? ಸರಿ ಮಾತಾಜಿ, ಅದನ್ನೇ ಹೇಳಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಇಲ್ಲಿ ಭಗವಂತ ಮಮೈ ವಂಶ ಜೀವಲೋಕೆ ಜೀವಭೂತ ಸನಾತನ ಮನುಷ್ಯ ಪ್ರಕೃತಿ ಸ್ಥಾನೀಕರಿಸತಿ ಅಂದ್ರೆ ಇಲ್ಲಿ ಅನುವಾದದಲ್ಲಿ ಹೇಳ್ತಾನೆ ಬದ್ಧ ಜೀವಿಗಳು ಎಲ್ಲ ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು ಅಂತ ಹೇಳಿದ್ದಾರೆ. ಆಮೇಲೆ ಅವರು ಬದ್ಧ ಜೀವನದಿಂದಾಗಿ ಮನಸ್ಸು ಸೇರಿದಂತೆ 6 ಇಂದ್ರಿಯಗಳನ್ನು ಬಹುವಾಗಿ ಕಷ್ಟಪಡ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾನೆ.
ಆ ಅದು ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆತ್ಮವನ್ನ ತುಂಡು ಮಾಡೋದಕ್ಕೂ ಸಾಧ್ಯ ಇಲ್ಲ. ಮತ್ತೆ ಆ ಅದು ಅದು ಆ ಭಾಗ ಅದು ಆತ್ಮ ಅದು ಭೌತಿಕವಾಗಿ ರೂಪಿಸಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಆ ಅದು ಶಾಶ್ವತವಾದದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾತಾಜಿ. ಮತ್ತು ಪ್ರತಿಯೊಂದು ಪ್ರತ್ಯೇಕ ದೇಹದಲ್ಲಿಯೂ ಪರಮಪ್ರಭುವಿನ ಸಣ್ಣ ಭಾಗವು ಇದೆ ಎಂದು ನಾವು ಅಧ್ಯಾಯ 2ರಲ್ಲಿ ನಾವು ತಿಳ್ಕೊಂಡಿದ್ವಿ ಅನ್ನೋದು ಹೇಳ್ತಾ ಇದ್ದಾರೆ. ಆ ಸಣ್ಣ ಭಾಗವು ದೇಹದ ತೊಡಕಿನಿಂದ ಬಿಡುಗಡೆಯಾದಾಗ ಆಧ್ಯಾತ್ಮಿಕ ಗಗನದಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ತನ್ನ ಮೂಲ ಆಧ್ಯಾತ್ಮಿಕ ದೇಹವನ್ನು ಮತ್ತೆ ಪಡೆಯುತ್ತದೆ. ಅದು ಪರಮಪ್ರಭುವಿನ ಸಹವಾಸವನ್ನು ಅನುಭವಿಸುತ್ತದೆ. ಆದರೆ ಚಿನ್ನದ ವಿಭಿನ್ನ ಅಂಶಗಳು ಸಹ ಚಿನ್ನವೇ ಆಗಿರುವಂತೆ ಸಣ್ಣ ಭಾಗವು ಪರಮಪ್ರಭುವಿನ ವಿಭಿನ್ನ ಅಂಶಗಳಾಗಿರುವುದರಿಂದ ಜೀವಿಯು ಗುಣದಲ್ಲಿ ಪ್ರಭುವಿನೊಡನೆ ಒಂದು ಎಂದು ಅರ್ಥ ಮಾಡಿಕೊಳ್ಳಬೇಕು. ಮಾತಾಜಿ ನೆಕ್ಸ್ಟ್ ಇದು 15 ಓಕೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸಾಕು ಮಾತಾಜಿ. ಓಕೆ, ಯಾರಾದ್ರೂ ಬೇರೆಯವ್ರು ಯಾರಾದ್ರೂ ಹೇಳ್ತೀರಾ? ಇಲ್ಲಿ 3 ಜನ ಮಾತಾಜಿಗಳು ಹೇಳಿರೋದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಪಾಯಿಂಟ್ಸ್, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ 15 ಮತ್ತೆ 15.7 ಏನಾದ್ರು ನಾವು ತಿಳ್ಕೊಬೇಕಾಗಿರೋದು ಯಾವ್ದಾದ್ರು ಹೇಳ್ತೀರಾ? ಹರೇ ಕೃಷ್ಣ. ನಿಮ್ಗೆ ಅರ್ಥ ಮಾಡ್ಕೊಂಡಿರೋದು ಹೇಳಿ, ಓದ್ಬೇಡಿ, ಅರ್ಥ ಮಾಡ್ಕೊಂಡಿರೋದನ್ನ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಾನು ಮತ್ಸ್ಯಾಸಿಗೆ ಫಸ್ಟ್ ಟೈಮ್ ಬರ್ತಾ ಇದ್ದೇನೆ. ಅದು ಸರ್ವಶ್ರೇಷ್ಠ ಸನ್ನಿವಿಷ್ಟ ಮತ ವೇದದಲ್ಲಿ ನಾನು ಇದ್ದೇನೆ. ಮತ್ತೆ ಪ್ರತಿಯೊಬ್ಬರ ಹೃದಯದಲ್ಲೂ ನಾನು ಇದ್ದೇನೆ. ಎಲ್ಲರಲ್ಲೂ ಇದ್ದೇನೆ. ಜ್ಞಾನ ಮತ್ತು ಮೆರವು ನನ್ನಿಂದ ವೇದ ಕರ್ತ ನಾನು, ವೇದಗಳನ್ನು ತಿಳಿದವನು ನಾನೇ. ಓಕೆ ಓಕೆ ಪ್ರಭುಜಿ, ಧನ್ಯವಾದಗಳು. ಇವಾಗ 14ನೇ ಚಾಪ್ಟರ್ದಕ್ಕೆ 5 minutes ಟೈಮ್ ಕೊಡ್ತೀನಿ. 14.3 and 4. ಓಕೆ, 2 ಶ್ಲೋಕ ಇದೆ. ಮತ್ತೆ ಇದನ್ನ ನೀವು ಓದಿ ಹೇಳ್ಬೇಡಿ, ನಿಮ್ಗೆ ಏನ್ ಅರ್ಥ ಆಗಿದೆಯೋ ಅದನ್ನ ನೀವು ಹೇಳಿ. ನೋಡಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಸಾಮಾಜಿಕ, ನೈತಿಕ, ಪರಿಸರ ಮತ್ತು ವೈಜ್ಞಾನಿಕ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಭಾವಾರ್ಥದಲ್ಲಿರೋದನ್ನ ನೀವು ಓದೋ ಆಗಿಲ್ಲ. ಸೊ ನಿಮ್ಗೆ ಏನ್ ಅರ್ಥ ಆಗಿದೆ ಇದ್ರಲ್ಲಿ, ಈ 4 ಸಮಸ್ಯೆಗಳು ಏನಾದ್ರೂ ನಿಮ್ಗೆ ಆ 2 ಶ್ಲೋಕದಿಂದ ಅರ್ಥ ಆಗಿದ್ರೆ ಅದನ್ನ ನೀವು ಇಲ್ಲಿ ಚರ್ಚಿಸ್ಬೇಕಾಗತ್ತೆ. ಹರೇ ಕೃಷ್ಣ. ನಾನು ಮತ್ತೆ ಬ್ರೇಕ್ಔಟ್ ರೂಮ್ ಇದ್ ಮಾಡ್ತೀನಿ. ಮತ್ತೆ ಎಲ್ಲರೂ ಜಾಯಿನ್ ಆಗಿ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಕೆಲವರು ಜಾಯಿನ್ ಆಗಿರ್ಲಿಲ್ಲ, ಮತ್ತೆ ನಾನೇನೆ ಫೋರ್ಸ್ಫುಲಿ ಕಳ್ಸೋ ತರ ಆಯ್ತು. ಆ ತರ ಮಾಡ್ಬೇಡಿ. ಸೊ ಜಾಯಿನ್ ಆಗಿ. ಹರೇ ಕೃಷ್ಣ. ಪ್ರಶ್ನೆ ಬರ್ಕೊಂಡ್ರಿ ಅಲ್ಲ ಎಲ್ಲಾರುನು? ಮಾತಾಜಿ ಒಂದೊಂದು ಗ್ರೂಪ್ ಒಬ್ಬೊಬ್ರು ಶ್ಲೋಕ ಅದು ಹೇಳಿದ್ರೆ ಸಾಕಾ ಮಾತಾಜಿ? 2 ಶ್ಲೋಕ ಇದೆ ಅಲ್ಲ? ಹಾ ಮಾತಾಜಿ, ಒಂದು ಟೀಮ್ ಅವ್ರು ಒಂದು ಶ್ಲೋಕವನ್ನ ಹೇಳಿ ಮಾತಾಜಿ. ಸಮಯ ಇಲ್ವಲ್ಲ, ಅದಕ್ಕೋಸ್ಕರ ಅಷ್ಟೇ. ಇಲ್ಲ ಎಷ್ಟು ಗ್ರೂಪ್ ಮಾಡ್ತೀರಾ ಮಾತಾಜಿ? ಅದಕ್ಕೆ ಮಾತಾಜಿ ನಾನು 4 ಗ್ರೂಪ್ಸ್ ಮಾಡಿದ್ದೆ ಮಾತಾಜಿ, ಬಟ್ ಜಾಯಿನ್ ಆಗಿಲ್ಲ ನಾನು. ಅದಕ್ಕೆ ಮತ್ತೆ ಇರೋ ಎಕ್ಸಿಸ್ಟಿಂಗ್ ಗ್ರೂಪ್ ಗೆ ಎಲ್ಲರನ್ನೂ ಜಾಯಿನ್ ಮಾಡಿಸ್ತೆ ಮಾತಾಜಿ. ಈಗ ಎಷ್ಟು ಮಾಡ್ತೀರಾ ಮಾತಾಜಿ? ಈಗ 4 ಮಾಡ್ತೀನಿ ಮಾತಾಜಿ. ಅಂದ್ರೆ 2 ಹೇಳ್ಬೇಕಾ ಶ್ಲೋಕದ, ಅಥವಾ 1 ಹೇಳ್ಬೇಕಾ ಮಾತಾಜಿ? 2 ಮಾತಾಜಿ, 3 and 4 2. ಸರಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಜಾಯಿನ್ ಆಗಿ. ಮಾತಾಜಿ ನಾವು 7 ಮೆಂಬರ್ಸ್ ಇದೀವಿ ಇಲ್ಲಿ. ಹರೇ ಕೃಷ್ಣ. 6 ಇದೀವಿ.
ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಜಾಯಿನ್ ಆಗ್ಲಿಲ್ವಾ? ಹರೇ ಕೃಷ್ಣ ಮಾತಾಜಿ, ಜಾಯ್ನ್ ಆಗಿದ್ದೀವಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಮಾತಾಜಿ. ಪ್ರಭುಜಿ ನೀವು ಇಲ್ಲಿ ಮೇನ್ ರೂಮ್ ಅಲ್ಲೇ ಇದ್ದೀರಾ ಪ್ರಭುಜಿ? ನೀವೇ ಡಿಸ್ಕಷನ್ ಮಾಡ್ಬೇಕು ಆಕ್ಚುಲಿ. ಓಕೆ. ನಾನು ಹಾ ಈಗ ಇದು ನಡೀತಾ ಇದೆಯಾ? ಸರಿ ಸರಿ, ಹರೇ ಕೃಷ್ಣ. ಹಾ ಪ್ರಭುಜಿ, ನೀವ್ ಇವಾಗ ಜಾಯಿನ್ ಆದ್ರ ಪ್ರಭುಜಿ? ನಾನು ಈಗ ಜಾಯ್ನ್ ಆದೆ. ಓಕೆ, ನಾನು ಇವಾಗ ನಿಮ್ಗೆ ಅಸೈನ್ ಮಾಡ್ತಾ ಇದೀನಿ, ಜಾಯಿನ್ ಆಗಿ ಪ್ರಭುಜಿ. ಹಾಗೆ ಮಾತಾಜಿ. ಹಾ ಓಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಆಶ್ರಯ ಮಾತಾಜಿ. ಹೇಳಿ ಮಾತಾಜಿ. ಕೇಳಿಸ್ತಾ ಇಲ್ಲ ಮಾತಾಜಿ. ಹರೇ ಮಾತಾಜಿ ಕೃಷ್ಣ. ಬ್ರೇಕ್ಔಟ್ ರೂಮ್ ಅಲ್ಲಿ ಇದ್ದಾರೆ, ಎಲ್ಲರೂ ಇವಾಗ ಬರ್ತಾ ಇದಾರೆ ಬ್ರೇಕ್ಔಟ್ ರೂಮ್ ಇಂದ. ನಿಮ್ಗೆ ಬ್ರೇಕ್ಔಟ್ ರೂಮ್ ಹೇಳಿದ್ರು, ಬಟ್ ಜಾಯಿನ್ ಆಗಿಲ್ಲ ನೀವು. ಓಕೆ, ಹರೇ ಕೃಷ್ಣ. ಯಾರು ಇವಾಗ ಡಿಸ್ಕಷನ್ ಮಾಡಿಲ್ವೋ ಅವ್ರು ಮಾಡಿ. ಕವಿತಾ ಮಾತಾಜಿ ಹೇಳಿ ಮಾತಾಜಿ, ಒಂದು ಶ್ಲೋಕದ ಮಾತ್ರ ಹೇಳಿ. ಹಾ ಮಾತಾಜಿ, ಅಂದ್ರೆ ಈಗ ಹಾ ನಾವು 14.3 ಮಾತಾಜಿ ಕೊಟ್ಟಿದ್ದು ಹಾ ಮಾತಾಜಿ. ಹಾ, ಅದರಿಂದ ಏನ್ ಗೊತ್ತಾಗ್ತಿದೆ ಅಂತ ಹೇಳಿ ಮಾತಾಜಿ, ಓದ್ಬೇಡಿ ಪ್ಲೀಸ್. ಹಾ ಇಲ್ಲ ಏನ್ ಇಲ್ಲ ಗೊತ್ತಾಯ್ತು ಅಂತ ಹೇಳಿ. ಆಯ್ತು ಹಾ ಮಾತಾಜಿ, ಪಾಯಿಂಟ್ಸ್ ಮಾಡ್ಕೊಂಡಿದ್ದೇನೆ ಮಾತಾಜಿ. ಅಂದ್ರೆ ಹಾ ಯೋನಿಸು ಮಧ್ಧರ್ಮ ಅಂದ್ರೆ ಎಲ್ಲ ಯೋನಿ ಒಳಗೆ ನಾನೇ ನಾನು ಬೀಜ ಫಲ ಪ್ರದಾಪ ಆಗಿರ್ತೀನಿ, ಮತ್ತೆ ನಾನೇ ಗರ್ಭಧಾರಣೆ ಮಾಡಿಸ್ತೀನಿ ಅಂತ ಪ್ರಭು ಹೇಳ್ತಾ ಇದ್ದಾರೆ. ಮತ್ತೆ ಬ್ರಹ್ಮ ಅಂತ ವಸ್ತುವಿಗೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಪ್ರಪಂಚ 3 ಭಾಗ ಇರುತ್ತೆ, ಭೌತಿಕ ಪ್ರಪಂಚ ಒಂದಿರುತ್ತೆ. ಅದು 3 ಭಾಗ, ಭೌತಿಕ ಪ್ರಪಂಚ 1 ಭಾಗ ಇರುತ್ತಲ್ಲ, ಸೊ ಅದ್ರಲ್ಲಿ ಎಲ್ಲ ಯೋನಿಗಳಿಗೂ ಮಮ ಯೋನಿ ಮಧ್ಧರ್ಮ ಅಂದ್ರೆ ಎಲ್ಲ ಯೋನಿಗಳಿಗೂ ನಾನೇ ಆಗಿರ್ತೀನಿ, ಇದು ಏನು ಗರ್ಭಧಾರಣ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ.
ಮತ್ತೆ ಇದಕ್ಕೆ ಎಕ್ಸಾಂಪಲ್ ಒಂದು ಚೋಳಿಂದು ಕೊಡ್ಬೋದು ಮಾತಾಜಿ ಉಪಮಾನ. ಅಂದ್ರೆ ಚೋಳು ಅದು ಅಕ್ಕಿ ಮೂಟೆ ಒಳಗೆ ಹಾಕಿದ್ರೆ ಅದು ತತ್ತಿಗಳು ಅದು ಅದಕ್ಕೆ ಅಕ್ಕಿ ಕಾರಣ ಅಲ್ಲ ಅದು ಅಂತ ಅದು ಒಂದು ಹೇಳ್ಬೋದು ಮಾತಾಜಿ. ಅದರಿಂದ ಮತ್ತೆ ಏನ್ ಅರ್ಥ ಆಗ್ತಿದೆ ಮಾತಾಜಿ? ಹರೇ ಕೃಷ್ಣ ಅಂದ್ರೆ ಮಾತಾಜಿ. ಅಂದ್ರೆ ಆ ಮಾತಾಜಿ ಸಾದೃಶ್ಯದಿಂದ ಏನ್ ಅರ್ಥ ಆಗ್ತಿದೆ ಅಂತ ಹೇಳಿ. ಅಂದ್ರೆ ಮಾತಾಜಿ ಸಾದೃಶ್ಯದಲ್ಲಿ ಏನ್ ಅರ್ಥ ಆಗ್ತದೆ ಅಂದ್ರೆ ಈಗ ಗರ್ಭಧಾರಣೆ ಮಾಡೋದು ಎಲ್ಲ ಜೀವಿಗಳಿಗೆ ಗರ್ಭಧಾರಣ ಮಾಡೋದು ಭಗವಂತ ಗರ್ಭೋದಕ ಶಾಹಿಯಾಗಿ ಜೀವ ಪ್ರದಾನ ಕೊಟ್ಟಿರ್ತಾರೆ. ಮತ್ತೆ ಅದಕ್ಕೆ ಉಪಮಾನ ಅಂದ್ರೆ ಅದು ಅಕ್ಕಿಯ ಕಾರಣ ಅಲ್ಲ, ಚೋಳು ಕಾರಣ ಅಂತ ನಾವು ಹೇಳ್ಕೋಬಹುದು ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಪದ್ಮಿನಿ ಮಾತಾಜಿ, ಹರೇ ಕೃಷ್ಣ. ಪದ್ಮಿನಿ ಮಾತಾಜಿ, ಹರೇ ಕೃಷ್ಣ. ಓಕೆ, ಗ್ರೂಪ್ 2 ಇಂದ ಯಾರು ಹೇಳ್ತೀರಾ ಹೇಳಿ. ಈಗ ಗ್ರೂಪ್ 2 ಇಂದ ನಾನೇ ಮಾತಾಜಿ ನೀವೇ ಹೇಳಿದ್ದು. ಹೇಳಿದ್ದ ಮಾತಾಜಿ. ಓಕೆ, ಗ್ರೂಪ್ 1 ಇಂದ ಯಾರು ಹೇಳ್ತೀರಾ? ಫಾಸ್ಟ್ ಆಗಿ ಹೇಳಿ, ಯಾಕಂದ್ರೆ 7:30 ಆಗೋಗ್ತಾ ಇದೆ. ಪದ್ಮಿನಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದಿರಾ? ಹೇಳಿ ಮಾತಾಜಿ. ಅವ್ರದ್ದೇನೋ ನೆಟ್ವರ್ಕ್ ಇಶ್ಯೂ ಇರ್ಬೋದು ಮಾತಾಜಿ. ಓಕೆ, ಅಟೆಂಡೆನ್ಸ್ ಕೊಡ್ತಾರೆ ಪ್ರಭು ಮಾತಾಜಿ. ಓಕೆ ಮಾತಾಜಿ ಉಪಮಾನ ಮಾತಾಜಿ, ಅದರಿಂದ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಗೆ ನೋಡೋದಕ್ಕೆ ಹೇಗ್ ಅನ್ಸುತ್ತೆ ಅಂದ್ರೆ ಈ ಪ್ರಕೃತಿಯಿಂದನೇ ಇಷ್ಟೆಲ್ಲ ಜೀವರಾಶಿಗಳು ಜನ್ಮವನ್ನ ಪಡೆದಿದೆ ಅಂತ ಅನ್ಸುತ್ತೆ. ಆದ್ರೆ ನಿಜ ಅರ್ಥದಲ್ಲಿ ಜನ್ಮವನ್ನ ಪಡೆದಿರೋದು, ಅದು ವಿವಿಧ ಯೋನಿಗಳು ಬಂದಿರೋದು ಭಗವಂತನಿಂದ ಅಂತ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಮಾತಾಜಿ. ಯಾಕಂದ್ರೆ ನೀವು ಭಗವದ್ಗೀತೆ ತಿಳ್ಕೊಂಡಲ್ಲಿರೋರು ಯಾರನ್ನೇ ನೀವು ಮಾತಾಡ್ಸಿದ್ರು ಸಹ ಇಷ್ಟೆಲ್ಲ ವಿವಿಧ ಯೋನಿಗಳು ಬಂದಿರೋದು ಪ್ರಕೃತಿಯಿಂದ ಅಂತ ಹೇಳ್ತಾರೆ. ಅದೇ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಆ ಶ್ಲೋಕದಿಂದ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ 4ನೇ ಶ್ಲೋಕ? ಯಾರು ಹೇಳಲ್ವಾ? ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಮಾತಾಜಿ 4ನೇ ಶ್ಲೋಕದಲ್ಲಿ 2 ರೀತಿಯ ಪ್ರಕೃತಿಗಳಿದೆ, ಐಹಿಕ ಪ್ರಕೃತಿ ಮತ್ತೆ ಆಧ್ಯಾತ್ಮಿಕ ಪ್ರಕೃತಿ ಅಂತ. 2 ಪ್ರಕೃತಿಗಳಿಗೆ ಕೂಡ ಸೃಷ್ಟಿ ಮಾಡುವಂತದ್ದು ಭಗವಂತನೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 24 ಘಟಕಾಂಶಗಳಿಂದ ಎಲ್ಲವನ್ನು ಕೃಷ್ಣನ ಗರ್ಭಧಾರಣೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ನಾವು ಈ ದೇಹವನ್ನ ಯಾಕೆ ಪಡ್ಕೊಂತೀವಿ ಅಂದ್ರೆ ನಮ್ಮ ಹಿಂದಿನ ಕರ್ಮಗಳಿಗನುಸಾರವಾಗಿ ನಮ್ಗೆ ಭಗವಂತ ದೇಹವನ್ನ ಕೊಡ್ತಾರೆ. ಅದಕ್ಕನುಗುಣವಾಗಿ ನಾವು ಈ ಐಹಿಕ ಪ್ರಕೃತಿಯಲ್ಲಿ ಜನನ ಮರಣಗಳನ್ನ ಪಡ್ಕೊತಾ ಇರ್ತೀವಿ ಅಂತ ಭಗವಂತ ತಿಳಿಸ್ಕೊಡ್ತಾ ಇದ್ದಾರೆ ಮಾತಾಜಿ. ಹರಿ ಬೋಲ್ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದ್ಯಾ? ಮಾತಾಜಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಓಕೆ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲ್ಯಾಪ್ಟಾಪ್ ಇಂದ ಏನು ಜಾಯಿನ್ ಆದಾಗ ಗ್ರೂಪ್ ಇಂದ ಮತ್ತೆ ಮೇನ್ ಗ್ರೂಪ್ ಬರುವಾಗ ನನಗೆ ಅನ್ಮ್ಯೂಟ್ ಮಾಡ್ಕೊಳಕ್ ಆಗೋದೇ ಇಲ್ಲ ಮಾತಾಜಿ. ಪ್ರತಿ ಸಲ ಹಾಗಾಗಿ ನೀವು ಮಾತಾಡಿದಾಗ ನನಗೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಐ ಆಮ್ ವೆರಿ ಸಾರಿ. ಇಟ್ಸ್ ಓಕೆ ಮಾತಾಜಿ, ನೋ ಇಶ್ಯೂಸ್. ಹೇಳ್ಬಿಡಿ ಮಾತಾಜಿ, 1 ನಿಮಿಷದಲ್ಲಿ ಹೇಳಿ. ನಿಮ್ಗೆ ಏನ್ ಅರ್ಥ ಆಗಿದೆ ಅದನ್ನ ಮಾತ್ರ ಹೇಳಿ ಮಾತಾಜಿ. 3 ಮತ್ತೆ 4ನೇ ಶ್ಲೋಕದಿಂದ ಏನ್ ಅರ್ಥ ಆಯ್ತು ಮುಖ್ಯವಾದ ಅಂಶ ಹೇಳಿ ಮಾತಾಜಿ. ಇಲ್ಲಿ ಜನಗಳಲ್ಲಿ ಯಾವ ಅಭಿಪ್ರಾಯ ಇದೆ ಈಗ ನಮ್ಗೆ ಭಗವಂತ ಏನ್ ಹೇಳ್ತಿದ್ದಾರೆ ಅಂತ ಹೇಳಿ. ಓಕೆ, 14.3ರಲ್ಲಿ ಅವರು ಮಹತ್ತತ್ವದ ಬಗ್ಗೆ ಹೇಳಿದ್ದಾರೆ. ಇದನ್ನ ನಾವು ಬ್ರಹ್ಮನ್ ಅಂತಾನೂ ಕೂಡ ಕರಿತೀವಿ. ಇದೆಲ್ಲ ಒಟ್ಟಾಗಿ ಸೇರಿಸಿ ನಾವು ಐಹಿಕ ಕಾರಣಕ್ಕಾಗಿ ಅಂತ ಹೇಳ್ಬೋದು. ಮತ್ತೆ ಅನಾಲಜಿ ಅಂತಂದ್ರೆ ಇದು ಚೇಳಿಂದು ಒಂದು ಕೊಡ್ತಾರೆ. ಚೇಳಿಂದ ಚೇಳು ಹುಟ್ಟುತ್ತೆ. ಹೇಳ್ಬೇಡಿ, ಅದರಿಂದ ಏನ್ ಅರ್ಥ ಆಯ್ತು ಅಂತ ಹೇಳಿ. ಆ ಅನಾಲಜಿಯಿಂದ ಏನ್ ಅರ್ಥ ಆಯ್ತು ಅಂತ ಹೇಳಿ. ಅದೇ, ಯಾಕೆ ಇದು ಯಾವುದೇ ಜೀವಿ ಹುಟ್ಟೋದಕ್ಕೂ ಕೂಡ ಅದಕ್ಕೆ ಹಿಂದಿನ ಜನ್ಮದ ಏನು ಪುಣ್ಯ ಪಾಪ ಕಾರ್ಯಗಳ ಒಂದು ಫಲದಿಂದ ಮಾತ್ರ ಅದು ಈ ಜನ್ಮದಲ್ಲಿ ಜನ್ಮವನ್ನು ಪಡೆಯುತ್ತೆ. ಅದಕ್ಕೆ ಬೀಜ ಪ್ರದಾನವನ್ನು ಕೃಷ್ಣ ಪರಮಾತ್ಮ ಆಗಿರ್ತಾನೆ. ಆದ್ರೆ ಇದು ಅಕ್ಕಿಯಿಂದ ಅಲ್ಲ ಅನ್ನೋದನ್ನ ಇಲ್ಲಿ ಹೇಳ್ಬೋದು. ಅಂದ್ರೆ ಯಾವುದೇ ಒಂದು ಜೀವಿಯ ಒಂದು ಜನನಕ್ಕೆ ಅವರ ಹಿಂದಿನ ಪಾಪ ಕರ್ಮಗಳು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಮುಂದಿನ ಜನ್ಮಕ್ಕೆ ಅಂತ ಹೇಳ್ಬೋದು ಮಾತಾಜಿ. ಓಕೆ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಏನಾದ್ರೂ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಹರೇ ಕೃಷ್ಣ. ಧನ್ಯವಾದಗಳು ಪದ್ಮಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಇಲ್ಲಿ ಎಲ್ಲದರ ಮೂಲ ಬೀಜ ನಾನೇ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಬೀಜ ಭಗವಂತ, ಆದ್ರೆ ದೇಹವನ್ನ ನಾವ್ ಹೇಗ್ ಪಡ್ಕೋತಾ ಇದೀವಿ? ಪ್ರಕೃತಿಯಿಂದ ನಾವು ಕರ್ಮಾನುಸಾರ ನಾವು ಪಡ್ಕೋತಾ ಇದೀವಿ ಅಲ್ವಾ? ಅದು ಮುಖ್ಯವಾಗಿ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು. ಹಿಂದಿನ ಜನ್ಮದ ಅನುಗುಣವಾಗಿ ಮುಂದಿನ ಜನ್ಮಕ್ಕೆ ನಾವು ದೇಹಗಳನ್ನ ನಾವು ವಿವಿಧ ದೇಹಗಳನ್ನ ನಾವು ಪಡ್ಕೋತಾ ಇದೀವಿ. ಅದು ನಮ್ಮ ಕರ್ಮಾನುಸಾರ ಬಂದಿದೆ ಅಂತ ನಾವು ತಿಳ್ಕೋಬೇಕು ಅಲ್ವಾ? ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇವತ್ತಿನ ತರಗತಿಗೆ ಹೋಗೋಣಂತೆ.
ಸೊ ಎಲ್ಲರಿಗೂ ಧನ್ಯವಾದಗಳು. ಓಕೆ, ಸೊ ಇವಾಗ ಘಟಕ 3 ದೈವಿ ಹಾಗೂ ಆಸುರಿ ಸ್ವಭಾವಗಳ ಬಗ್ಗೆ ನಾವು ಇವಾಗ ತಿಳ್ಕೊತಾ ಇದೀವಿ. ಸೊ ಈ ಅಧ್ಯಾಯಕ್ಕೂ ದೈವಾಸುರ ಸಂಪತ್ ವಿಭಾಗ ಯೋಗಕ್ಕೂ ಮತ್ತೆ ಹಿಂದಿನ ಅಧ್ಯಾಯಗಳಿಗೆ ಏನು ಕನೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ದೈವಿ ಹಾಗೂ ಆಸುರಿ ಸ್ವಭಾವಗಳು ಇದು 3ನೇ ಪಾಠ. ಇದಕ್ಕೂ ಮತ್ತೆ ಹಿಂದಿನ ಪಾಠ 2 ಘಟಕಗಳನ್ನ ನಾವು ತಿಳ್ಕೊಂಡ್ವಿ. ಸಾರಿ, ಘಟಕ 3ಅಲ್ಲೇನೆ 2 ಪಾಠಗಳನ್ನ ನಾವು ತಿಳ್ಕೊಂಡಿವಿ ಅಲ್ವಾ? ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಸ್ವಭಾವಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಬ್ರಾದ್ಮೇಲೆ ಒಬ್ರು ಹೇಳಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದು ಹಿಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ, ಏನು ಪಾಪ ಕರ್ಮಗಳಿಗೆ ಅನುಗುಣವಾಗಿ ನಮ್ಗೆ ಮುಂದಿನ ಜನ್ಮ ಸಿಗುತ್ತೆ ಅಂತ. ಇಲ್ಲಿ ಆ ಗುಣಗಳು ಯಾವ ಗುಣಗಳಿಗೆ ನಾವು ಸಂಬಂಧ ಪಡ್ತೀವಿ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಹಿಂದಿನ ಜನ್ಮದಲ್ಲಿ ನಮ್ಮ ಕರ್ಮಗಳು ಒಳ್ಳೆಯದಾಗಿದ್ರೆ ನಾವು ದೈವಿ ಗುಣದಲ್ಲಿ ಒಂಥರ ಬೆಳಿತೀವಿ. ಇಲ್ಲ ನಮ್ಮ ಪಾಪ ಕರ್ಮಗಳು ಕೆಟ್ಟದ್ದಾಗಿದ್ದರೆ ಆಸುರಿ ಸ್ವಭಾವಗಳನ್ನ ಪಡ್ಕೊಂಡು ಈ ಇದರಲ್ಲಿ ಬರ್ತೀವಿ ಅಂತ ಹೇಳ್ಬೋದು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇವಾಗ ನಮ್ಗೆ 14, 15, 16 ನಡುವಿನ ಸಂಪರ್ಕ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ನಾವಿಲ್ಲಿ 14ನೇ ಅಧ್ಯಾಯದಲ್ಲಿ ನಾವು 3 ಗುಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ? ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ. ಅದೇ ತರ ಇಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಮೇಲೆ ಇರುವಂತಹ ಶಾಖೆಗಳು. ಅದು ನಾವೇನಾದ್ರೂ ಸತ್ವಗುಣದಲ್ಲಿದ್ರೆ ನಾವು ಮೇಲಿನ ಲೋಕಕ್ಕೆ ಹೋಗ್ತೀವಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಅಕಸ್ಮಾತ್ ನಾವೇನಾದ್ರೂ ರಜೋ ಮತ್ತೆ ತಮೋಗುಣದಲ್ಲಿದ್ರೆ ನಾವು ಕೆಳಗಿನ ಲೋಕಗಳಿಗೆ ಹೋಗ್ತೀವಿ. ಅದು ಕೆಳಗಿನ ಶಾಖೆಗಳನ್ನ ಅದು ಪ್ರತಿನಿಧಿಸುತ್ತೆ ಅಲ್ವಾ? ಸೊ ಈ ಅಶ್ವತ್ಥ ವೃಕ್ಷಕ್ಕೆ ನಮ್ಗೆ ಈ ಭೌತಿಕ ಪ್ರಪಂಚವನ್ನ ಹೋಲಿಸಿದ್ರು. ಸೊ ಎತ್ತರದ ಶಾಖೆಗಳು ಉನ್ನತ ಲೋಕ, ಕೆಳಗಿನ ಶಾಖೆಗಳು ಅದೋ ಲೋಕ ಅಂತ ನಾವು ತಿಳ್ಕೊಂಡ್ವಿ. ಈಗ ನಾವು ಇವಾಗ ಏನ್ ತಿಳ್ಕೊತಾ ಇದೀವಿ? ಸೊ ಇವಾಗ ಎತ್ತರದ ಶಾಖೆದಲ್ಲಿ ಇದ್ರೆ ನಮ್ಗೆ ಯಾವ ಗುಣಗಳಿರುತ್ತೆ? ನಮ್ಗೆ ದೈವಿ ಗುಣಗಳನ್ನ ನಾವು ಹೊಂದಿರ್ತೀವಿ ಅಲ್ವಾ? ಅದೇ ನಾವು ಕೆಳಗಿನ ಶಾಖೆಗಳಲ್ಲಿ ಇದ್ರೆ ಏನಾಗುತ್ತೆ? ಆಸುರಿ ಗುಣಗಳನ್ನ ಹೊಂದಿರ್ತೀವಿ. ಅಂದ್ರೆ ನಾವು ರಜೋ ತಮೋಗುಣದಲ್ಲಿದ್ರೆ ಅದು ಆಸುರಿ ಗುಣಗಳನ್ನ ನಮ್ಗೆ ಬರೋ ತರ ಮಾಡುತ್ತೆ. ಅದೇ ನಾವು ಸತ್ವಗುಣದಿದ್ರೆ ನಾವು ದೈವಿ ಗುಣಗಳನ್ನ ಹೊಂದೋ ತರ ಅದು ಮಾಡುತ್ತೆ. ಸೊ ಇದು ಅಧ್ಯಾಯ ಮತ್ತು 14, 15, 16 ನಡುವೆ ಇರುವಂತಹ ಸಂಬಂಧ. ಸೊ ಇವಾಗ ನಾವಿಲ್ಲಿ ಏನು ಮುಖ್ಯವಾಗಿ ತಿಳ್ಕೊತಾ ಇದೀವಿ? ಹೌದು, ದೈವಿ ಆಸುರಿ ಗುಣಗಳು ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಸೊ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಯಾವ್ದನ್ನ ನಾವು ಬೆಳೆಸ್ತೀವಿ. ಇವಾಗ ನೀರನ್ನ ಹಾಕಿದ್ರೆ ಆ ಮರದ ಪೋಷಣೆಗೆ ಅದು ಸಹಾಯ ಮಾಡುತ್ತೆ ಅಲ್ವಾ? ಸೊ ನಾವ್ ಇವಾಗ ಯಾವ ಶಾಖೆಗಳಿಗೆ ನಾವು ನೀರ್ ಹಾಕ್ಬೇಕು, ಯಾವ ಶಾಖೆಗೆ ನೀರ್ ಹಾಕಿದ್ರೆ ನಮ್ಗೆ ದೈವಿ ಗುಣ ಬರುತ್ತೆ, ಯಾವ ಶಾಖೆಗಳಿಗೆ ನಾವು ನೀರ್ ಹಾಕಿದ್ರೆ ನಮ್ಗೆ ಆಸುರಿ ಗುಣಗಳು ಬರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಈಗ ಹರೇ ಕೃಷ್ಣ. ಸತ್ವಗುಣದ ಬಗ್ಗೆನು ಮತ್ತೆ ರಜೋಗುಣ ತಮೋಗುಣ ಬಗ್ಗೆ. ಹಲೋ చెప్పಮ್ಮ. చెప్పಮ್ಮ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇಲ್ವಾ ನನ್ನ ಧ್ವನಿ? ಮಾತಾಜಿ ಅದೇ ಸತ್ವಗುಣ, ರಜೋಗುಣ ಮತ್ತೆ ತಮಗುಣಗಳಿಂದ ಬರುತ್ತೆ. ಮಾತಾಜಿ, ನೀವು ಯಾವ್ದಕ್ಕೆ ಪೋಷಣೆಯನ್ನ ಮಾಡ್ತೀರಾ? ಯಾವ್ದಕ್ಕೆ ನೀವು ನೀರ್ ಎರಿತೀರಾ? ಅಂದ್ರೆ ಬೇರಿಗೆ ನೀರ್ ಏರಿದ್ರೆ ಅದು ಮಾತಾಜಿ ಅದು ಓಕೆ. ಬಟ್ ಇವಾಗ ಹೇಳ್ತಾ ಇರೋದು ನೀವು ಕೆಳಗಿನ ಶಾಖೆಗೆ ನೀರ್ ಹಾಕ್ಬೇಕು ಅಂತ ಇಚ್ಛೆ ಪಡ್ತೀರಾ ಅಥವಾ ಮೇಲಿನ ಶಾಖೆಗಳಿಗೆ ನೀರ್ ಹಾಕ್ಬೇಕು ಅಂತ ಇಚ್ಛೆ ಪಡ್ತೀರಾ? ನಿಮ್ಗೆ ಯಾವ ಗುಣಗಳನ್ನ ಹೊಂದ್ಬೇಕು ಅಂತ ಇಚ್ಛೆ ಪಡ್ತೀರಾ? ಮೇಲಿನ ಶಾಖೆಗಳಿಗೆ. ಅಲ್ವಾ? ಮೇಲಿನ ಶಾಖೆಗಳಿಗೆ ನೀವು ಪೋಷಣೆ ಮಾಡಿದ್ರೆ ಏನಾಗುತ್ತೆ? ನಿಮ್ಗೆ ಯಾವ ಗುಣ ಬರುತ್ತೆ? ನಿಮ್ಮಲ್ಲಿ ದೈವಿ ಗುಣಗಳು ಬರುತ್ತೆ. ಅಂದ್ರೆ ಸತ್ವಗುಣ ಬರುತ್ತೆ ಅಲ್ವಾ? ಸತ್ವಗುಣ ಇದ್ರೆ ನಮ್ಗೆ ಏನಾಗುತ್ತೆ? ನಾವು ಮಿನಿಮಮ್ ಅಟ್ಲೀಸ್ಟ್ ನಾವು ಭಗವಂತನ ಈ ವಾಣಿನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಮ್ಗೆ ಇಲ್ಲಿ 1-1.5 ಗಂಟೆಗಳ ಕಾಲ ಕುತ್ಕೊಳ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಅಲ್ವಾ? ಚಡಪಡಿಸ್ತೀವಿ ನಾವು. ಯಾವಾಗ ಕ್ಲಾಸ್ ಮುಗಿತೆ ಹೋಗೋಣ ಸಾಕು ಅಂತ ಹೇಳ್ಬಿಟ್ಟು ಅಲ್ವಾ? ಇದರಿಂದ ಏನು ಉಪಯೋಗ ಇಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಯಾವ ಗುಣಗಳನ್ನ ಬೆಳೆಸ್ಕೋಬೇಕು, ಅದಕ್ಕೆ ನಾವು ಪೋಷಣೆಯನ್ನ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಇದರ ಚಾಯ್ಸ್ ನಮ್ದೆ ಅಂತ ಹೇಳ್ತಾ ಇದಾರೆ ಭಗವಂತ. ನಿಮ್ಗೆ ದೈವಿ ಗುಣಗಳು ಬೇಕಾ, ಆಸುರಿ ಗುಣಗಳು ಬೇಕಾ ಅಂತ ಬೆಳೆಸ್ಕೊಳೋ ಅಂತಹ ಆಯ್ಕೆ ನಿಮ್ಮದೇ ಅಂತ ಹೇಳ್ತಿದ್ದಾರೆ. ಇದನ್ನ ನಾವು ಮುಖ್ಯವಾಗಿ ಈ ಅಧ್ಯಾಯದಿಂದ ಅರ್ಥ ಮಾಡ್ಕೋಬೇಕಾಗಿರೋದು. ನೋಡಿ, ಸಂಪದಂ ದೈವಿಂ. ಸೊ ಈ ದೈವಿ ಗುಣಗಳನ್ನ ಇವಾಗ ನಮ್ಗೆ ಯಾವ್ದಾದ್ರು ಏನಾದ್ರು ಇದ್ರೆ ನಮ್ಮ ಹತ್ರ ಸಂಪತ್ತಿದೆ ಅಂತ ಹೇಳ್ತೀವಲ್ವಾ? ಇವಾಗ ಗುಣಗಳು ನಮ್ಮ ಹತ್ರ ಇದ್ರೆ, ಈ ದೈವಿ ಗುಣಗಳಿದ್ರೆ ನಮ್ಮ ಹತ್ರ ಸಂಪತ್ತಿದ್ದ ಹಾಗೆ ಅಲ್ವಾ? ನೋಡಿ, ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದು ನಾವು. ಅದೇ ತರನೇ ಇಲ್ಲಿ ಆಸುರಿ ಸಂಪದಂ. ನೀವು ಆಸುರಿ ಗುಣಗಳನ್ನ ನೀವು ಹೊಂದಿದ್ರೆ, ಅಂತಹ ಒಂದು ಸಂಪತ್ತನ್ನ ಹೊಂದಿದ್ರೆ ನೀವು ಈ ಕೆಳಗಿನ ಲೋಕಕ್ಕೆ ಹೋಗ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವ್ದಕ್ಕೆ ಪೋಷಣೆ ಮಾಡ್ತೀವಿ ಅದು ಬೆಳೆಯುತ್ತೆ ನಮ್ಮಲ್ಲಿ.
ಮತ್ತೆ ಅದರ ಆಯ್ಕೆ ನಮ್ಗೆ ಬಿಟ್ಟಿರೋದು. ಈ ಎರಡು ಅಂಶಗಳನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಈ ಅಧ್ಯಾಯದಲ್ಲಿ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ, ನಮ್ಗೆ ನಾವು ಹುಟ್ಟದಾಗ್ಲೇನೆ ನಮ್ಗೆ ಒಂದು ಗುಣಗಳು ಅಂತ ಇರುತ್ತೆ ಅಲ್ವಾ. ಸೊ ಇವಾಗ ನಮ್ಗೆ ಇವಾಗ ಹಿಂದಿನ ಜನ್ಮದಲ್ಲಿ ನಾವು ಸತ್ವ ಗುಣದಲ್ಲಿದ್ರೆ ನಮ್ಗೆ ಈ ಜನ್ಮದಲ್ಲಿ ನಮ್ಗೆ ದೈವಿ ಗುಣಗಳನ್ನ ಹೊಂದಿರ್ತೀವಿ. ಹಿಂದಿನ ಜನ್ಮದಲ್ಲಿ ರಜೋ ತಮೋ ಗುಣಗಳಿದ್ರೆ ಈಗ ನಾವಿಲ್ಲಿ ಆಸುರಿ ಗುಣಗಳನ್ನ ನಾವು ಹೊಂದಿರ್ತೀವಿ ಅಲ್ವಾ. ಸೊ ಅದು ನಾವು ಹುಟ್ಟದಂತಾನೆ ಬಂದಿರುತ್ತೆ. ಅದನ್ನ ನಾವು ಅದ್ರ ಮೇಲೆ ಜಾಸ್ತಿ ನಾವು ಬದಲಾಯಿಸಕ್ ಆಗೋದಿಲ್ಲ. ಆ ಗುಣಗಳನ್ನ ನಾವು ಬದಲಾಯಿಸಕ್ ಆಗೋದಿಲ್ಲ. ನಮ್ಗೆ ಅದ್ರ ಮೇಲೆ ಕಂಟ್ರೋಲ್ ಅನ್ನೋದು ಇರೋದಿಲ್ಲ. ಮತ್ತೆ ನಮ್ಮ ಮೇಲೆ ಕಂಟ್ರೋಲ್ ಇಲ್ಲ ಅಂತಂದ್ರೆ ನಾವು ಏನಕ್ಕೆ ಇವಾಗ ಈ ಗುಣಗಳ ಬಗ್ಗೆ ತಿಳ್ಕೊಬೇಕು ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಇನ್ನ ಸ್ವಲ್ಪ ಗುಣಗಳನ್ನ ನಾವಿಲ್ಲಿ ಕಲ್ಟಿವೇಟ್, ನಾವು ಅದನ್ನ ನರ್ಚರ್, ನಾವು ಬೆಳೆಸ್ಕೋಬಹುದು ಅಂತ ಹೇಳ್ತಾ ಇದಾರೆ. ಸೊ ಇವಾಗ ಇಲ್ಲಿ ಮುಂದೆ ನಮ್ಗೆ ತಿಳಿಸಿಕೊಡ್ತಾರೆ ನಮ್ಗೆ ಪ್ರಭುಪಾದರು ಭಾವಾರ್ಥದಲ್ಲಿ, ಈ ಎಲ್ಲಾ ದೈವಿ ಗುಣಗಳನ್ನ ನೀವು ಬೆಳೆಸ್ಕೋಬಹುದು ಅಂತ ಹೇಳ್ತಾ ಇದಾರೆ. ಬರೇ ಕೇಳಿಸ್ಕೊಂಡು ಓ ಇವ ದೈವಿ ಗುಣಗಳು, ಓ ಇವ ರಾಕ್ಷಸಿ ಗುಣಗಳು ಅಂತ ಅಲ್ಲ. ಈ ಎಲ್ಲಾ ಗುಣಗಳನ್ನ ನಾವು ಹುಟ್ಟುತ್ತಾ ಬರ್ಲಿಲ್ಲ ಅಂದ್ರೂ ಸಹ ನಾವ್ ಇದನ್ನೆಲ್ಲ ಬೆಳೆಸ್ಕೋಬಹುದು ಅಂತ ಹೇಳ್ತಾ ಇದಾರೆ. ಮತ್ತೆ ಇನ್ನ ಒಂದ್ ಸ್ವಲ್ಪ ಗುಣಗಳನ್ನ ನಾವಿರೋಂತಹ ಒಂದು ಈ ವಾತಾವರಣ ಏನಿರುತ್ತೆ ಅದರಿಂದ ನಾವು ಕಲ್ತ್ಕೋತೀವಿ. ನಮಗ್ ಬೇಡ ಅಂದ್ರೂ ಸಹ ಆ ಗುಣಗಳು ಬಂದ್ಬಿಡುತ್ತೆ. ಆ ಅಸೋಸಿಯೇಷನ್ ಅಂತ ನಾವ್ ಏನ್ ಹೇಳ್ತೀವಿ, ಇವಾಗ ಸಂಘ ಅಂತ ಏನ್ ಹೇಳ್ತೀವೋ, ಆ ಸಂಘದಲ್ಲಿದ್ರೆ ನಮ್ಗೆ ಆ ಗುಣಗಳು ನಮ್ಗೆ ಕಷ್ಟ ಪಡೋದೇ ಬೇಡ, ಹಾಗೇನೆ ಅದು ತಾನಾಗೆ ಬರುತ್ತೆ. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾದ್ರು ನಾವು ಬೆಳೆಸ್ಕೋಬೇಕು ಈ ಗುಣಗಳನ್ನ. ನಮ್ಗೆ ಇವಾಗ ಗೊತ್ತಾಗಿದೆ ಯಾವ ಗುಣಗಳನ್ನ ಬೆಳೆಸ್ಕೋಬೇಕು ಅಂತ. ಆಸುರಿ ಗುಣಗಳನ್ನ ಬೆಳೆಸ್ಕೋಬೇಕು ಅಥವಾ ದೈವಿ ಗುಣಗಳನ್ನ ಬೆಳೆಸ್ಕೋಬೇಕಾ? ದೈವಿ ಗುಣಗಳನ್ನ ನಾವು ಬೆಳೆಸ್ಕೋಬೇಕು. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಪ್ರಯತ್ನವನ್ನ ಮಾಡ್ಬೇಕು. ನಮ್ಗೆ ಇವಾಗ ಏನು 14ನೇ ಅಧ್ಯಾಯದಲ್ಲಿ ನಾವು ಅದನ್ನೇ ಅರ್ಥ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಈ ಮನಸ್ಸಿನ ಮೇಲೆ 3 ಗುಣಗಳನ್ನು ಸಹ ಅದು ಹಗ್ಗ ಜಗ್ಗಾಟ ಮಾಡ್ತಾ ಇರುತ್ತೆ ಅಲ್ವಾ. ಮನಸ್ಸು ಯಾವ ಕಡೆಗೆ ಬೇಕಾದ್ರೂ ವಾಲ್ಬಹುದು. ಅದಕ್ಕೆ ಅದು ನಾವು ಸಂಕಲ್ಪ ಮಾಡ್ಕೋಬೇಕು, ಇಲ್ಲ ನಾನು ಸತ್ವಗುಣದಲ್ಲೇ ಇರ್ತೀನಿ, ನಾನು ಬೆಳಗ್ಗೆ 4:15 ಗಂಟೆಗೆ ನಾನು ಎದ್ದೋಳ್ತೀನಿ ಅಂತ ಹೇಳ್ಬಿಟ್ಟು ನಾವು ದೃಢ ಸಂಕಲ್ಪವನ್ನ ಮಾಡ್ಕೋಬೇಕು. ನಾವು ಬೆಳೆಸ್ಕೋಬೇಕು, ಅದನ್ನ ಸಂಕಲ್ಪ ಮಾಡ್ಕೋಬೇಕು. ಅದನ್ನೇ ನಾವಿಲ್ಲಿ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇರೋದು. ಸೊ ಇಲ್ಲಿ ನಮ್ಗಿಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಸೀತಾಮಾತೆ ರಾಮನಿಗೆ ಅವರು ಕಾಡಲ್ಲಿ ಅವರು ಇದ್ದಾಗ ವನವಾಸ ಹೋಗ್ಬೇಕಾದ್ರೆ ಒಂದು ಪ್ರಶ್ನೆನ ಕೇಳ್ತಾರಂತೆ, ರಾಮ ನೀನ್ ಎಲ್ಲವನ್ನ ತ್ಯಜಿಸಿ ಬಂದಿದ್ಯಾ, ನೀನ್ ಯಾಕೆ ಈ ಬಿಲ್ಲು ಬಾಣವನ್ನ ಇಟ್ಕೊಂಡ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು. ಸೊ ಅವಾಗ ರಾಮ ಏನ್ ಹೇಳ್ತಾರೆ, ಸಂರಕ್ಷಣೆಗೋಸ್ಕರ ಮಾತಾಜಿ, ಅಲ್ವಾ. ಅವ್ರು ಕ್ಷತ್ರಿಯ, ಅವ್ರು ಆ ಗುಣವನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಕಾಡಿಗೆ ಬಂದ್ರು ಸಹ ಆ ಕ್ಷತ್ರಿಯ ಗುಣ ಅವರಲ್ಲಿ ಇರುತ್ತೆ. ಅಲ್ಲಿ ಏನಾದ್ರೂ ಅಲ್ಲಿ ತಪ್ಪು ನಡೆದ್ರೆ, ಅಲ್ಲಿ ರಾಕ್ಷಸರು ಇವಾಗ ಸಾಧು ಪುರುಷರಿಗೆ ತೊಂದರೆ ಕೊಡ್ತಾ ಇದ್ರೆ ಅವ್ರನ್ನ ಸಂರಕ್ಷಣೆ ಮಾಡ್ಲೇಬೇಕು. ಕ್ಷತ್ರಿಯನಾದವನು ಯಾರು ಕಷ್ಟದಲ್ಲಿ ಇರ್ತಾರೋ ಅವ್ರನ್ನ ಸಂರಕ್ಷಣೆ ಮಾಡ್ಬೇಕು. ಅದು ನನ್ನ ಗುಣ. ಸೊ ಆ ಗುಣವನ್ನ ನಾನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಅದೇ ತರನೇ ಇವಾಗ ಇಲ್ಲಿ ನಾವು ಸಂಪರ್ಕಕ್ಕೆ ಬಂದ್ರೆ ಹೇಗೆ ನಾವು ಬದಲಾವಣೆ ಆಗ್ತೀವಿ ಅನ್ನೋದಕ್ಕೆ ಇಲ್ಲಿ ಇನ್ನ ಒಂದು ಉದಾಹರಣೆ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇಂದ್ರ ಒಂದ್ಸತಿ ಅವನಿಗೆ ಒಬ್ಬ ಸಾಧು ಇರ್ತಾನೆ, ಅವನು ತುಂಬಾ ಒಳ್ಳೆ ಗುಣಗಳನ್ನ ಹೊಂದಿರ್ತಾನೆ. ಅವನು ಇಂದ್ರ ಪದವಿಯನ್ನೇ ಪಡಿಬಹುದು, ಅಂತಹ ಗುಣಗಳನ್ನ ಹೊಂದಿರ್ತಾನೆ. ನಮ್ಗೆ ಗೊತ್ತಿದೆ ಅಲ್ವಾ, ಇಂದ್ರನಿಗೆ ಯಾವಾಗ್ಲೂ ಈ ತರ ಏನಾದ್ರು ಅವ್ರು ನೋಡಿದ್ರೆ ಅವರು ಆ ವ್ಯಕ್ತಿಯನ್ನ ಆ ಇಂದ್ರ ಪದವಿಗೆ ಬರ್ದಲೇ ಇರೋ ತರ ಏನ್ ಮಾಡ್ಬೇಕು ಅದನ್ನೆಲ್ಲ ಅಡ್ಡಿ ಆತಂಕಗಳನ್ನ ಅವರು ತರ್ತಾರೆ ಅಲ್ವಾ. ಅವ್ರಿಗೆ ತಂದು ಅಂದ್ರೆ ಬರೋ ತರ ಮಾಡ್ತಾರೆ. ಸೊ ಇವಾಗ ಇಂದ್ರ ಏನ್ ಮಾಡ್ತಾನೆ, ಆ ಮುನಿ ಹತ್ರ ಹೋಗ್ಬಿಟ್ಟು ಅವರು ಹೇಳ್ತಾರೆ, ಈಗ ನಾನು ಅಂದ್ರೆ ಅವ್ರು ಬೇರೆ ಮಾರುವೇಷ ಹಾಕೊಂಡು ಹೋಗ್ಬಿಟ್ಟು ನನ್ಗೆ ಸ್ವಲ್ಪ ದಿವಸ ನನ್ಗೆ ಇಲ್ಲಿ ಸ್ವಲ್ಪ ಕೆಲಸ ಇದೆ, ನೀನು ಈ ನನ್ನ ಕತ್ತಿ ಇದೆಯಲ್ಲ ಅದನ್ನ ನೀನು ನಿನ್ನ ಹತ್ರ ಇಟ್ಕೊಂಡಿರು, ನಾನು ಬಂದು ನೀನು ಇದನ್ನ ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಆಗ ಮುನಿ ಏನ್ ಮಾಡ್ತಾರೆ, ಆ ಕತ್ತಿಯನ್ನ ಅವರ ಆಶ್ರಮದಲ್ಲಿ ಇರಿಸ್ಕೊಂಡಿರ್ತಾರೆ. ಆ ಕತ್ತಿಯನ್ನ ಅವರು ದಿನ ಅವರು ಕಸ ಗುಡಿಸ್ಬೇಕಾದ್ರೆ ಎತ್ತುತ್ತಾರೆ. ಒಂದ್ಸತಿ ಎತ್ತಿ ಅದರ ಸಂಪರ್ಕಕ್ಕೆ ಬರ್ತಾರೆ. ಸಂಪರ್ಕಕ್ಕೆ ಬಂದಾಗ ಅವ್ರಿಗೆ ಒಂದ್ಸತಿ ಇದನ್ನ ಎತ್ತಿ ಮೇಲೆ ನೋಡೋಣಂತೆ, ಓ ಇದನ್ನ ಈ ತರ ನಾವೇನ್ ಮಾಡ್ತೀವಿ, ಕತ್ತಿ ಇಟ್ಕೊಂಡು ಈ ತರ ಚಡಪಡಿಸಿದ ಅಂತ ಮಾಡ್ತೀವಲ್ಲ, ಅದನ್ನ ನಾವು ಮಾಡೋಣಂತೆ ಅಂತ ಹೇಳ್ಬಿಟ್ಟು ಅವನಿಗೆ ಪ್ರತಿ ದಿವಸನೂ ಒಂದೊಂದು ಅವನಿಗೆ ಅದ್ರ ಜೊತೆ ಸಂಪರ್ಕ ಬಂದಂಗೆಲ್ಲ ಒಂದೊಂದು ಆಸೆ ಬರುತ್ತೆ. ಆಸೆ ಬಂದಾಗ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಇವಾಗ ಏನು ಕೃತಯುಗದಲ್ಲಿ ಮನಸ್ಸಲ್ಲೇ ಏನಾದ್ರೂ ಒಂದು ನಾವು ತಪ್ಪನ್ನ ನಾವು ಯೋಚನೆ ಮಾಡಿದ್ರೆ ಅದರಿಂದ ಅವ್ರು ಪಾಪಕ್ಕೆ ಒಳಗಾಗ್ಬೇಕಾಗತ್ತೆ ಅಲ್ವಾ. ಸೊ ಇವಾಗ ನಾವು ಕತ್ತಿಯನ್ನ ಚಲಪಡಿಸಿದಾಗ ನಾವ್ ಏನ್ ಅನ್ಕೋತೀವಿ, ಓ ನಾನು ಈ ತರ ಇದನ್ನ ಹಾಕಿದ್ರೆ ಕತ್ತಿಯನ್ನ ನಾನು ಹಾಯಿಸಿದ್ರೆ ಯಾರ ಮೇಲೆ ಆದ್ರೂ ಶತ್ರು ಮೇಲೆ ಅವನು ಸಂಹಾರ ಆಗ್ಬೇಕು, ಆತರ ಗುರಿ ಸರಿಯಾಗಿರ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಅದೇ ತರನೇ ಅವನು ಸಾಧು ಯಾವಾಗ ಅವನು ಆ ಕತ್ತಿಯನ್ನ ಇಟ್ಕೊಂಡು ಅವನು ಚಡಪಡಿಸೋದಕ್ಕೆ ಅವನು ಶುರು ಮಾಡ್ತಾನೋ ಆಗ ಅವನ ಮನಸ್ಸಲ್ಲಿ ಅದೇ ತರದ ಒಂದು ಗುಣಗಳು ಬರುತ್ತೆ. ನೋಡಿ, ಬರೇ ಒಂದು ಇನ್ಸ್ಟ್ರೂಮೆಂಟ್, ವ್ಯಕ್ತಿಗಳು ಅಲ್ಲ, ಒಂದು ವಸ್ತು, ಜಡ ವಸ್ತುವಿನ ಸಂಪರ್ಕಕ್ಕೆ ಬಂದ್ರೇನೆ ಅವನ ಮನಸ್ಸಲ್ಲಿ ಬೇರೆ ತಮೋ ರಜೋ ಗುಣದ ಭಾವನೆಗಳು, ರಾಕ್ಷಸಿ ಭಾವನೆಗಳು ಬರುತ್ತೆ. ಆಗ ಅವನ ಪುಣ್ಯವೆಲ್ಲ ಕ್ಷಯಿಸುತ್ತೆ. ಆಗ ಇಂದ್ರನಿಗೆ ನಾನು ಬಂದಿರೋ ಕೆಲಸ ನೆರವೇರ್ತು ಅಂತ ಹೇಳ್ಬಿಟ್ಟು ಅವನು ಆ ಕತ್ತಿಯನ್ನ ಇಸ್ಕೊಂಡವನು ಹೊರಟೋಗ್ತಾನೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ಅಸೋಸಿಯೇಷನ್ ಅನ್ನೋದ್ರ ಬಗ್ಗೆ. ನಾವ್ ಇನ್ನ ಒಂದು ಕಥೆಯನ್ನ ನಾವ್ ಯಾವಾಗ್ಲೂ ಕೇಳಿದೀವಲ್ವಾ, 2 ಗಿಣಿಗಳ ಕತೆ.
ಅವೆರಡು ಗಿಣಿಗಳು ಒಂದೇ ತಾಯಿಗೆ ಹುಟ್ಟಿರುತ್ತೆ. ಆದ್ರೆ ಒಂದು ಗಿಣಿಯನ್ನ ಒಬ್ಬ ಸಾಧು ತಗೊಂಡ್ ಹೋಗ್ತಾನೆ, ಇನ್ನೊಂದು ಗಿಣಿಯನ್ನ ಒಬ್ಬ ಕಟುಕ ತಗೊಂಡ್ ಹೋಗ್ತಾನೆ ಅಲ್ವಾ. ಆ ರಾಜ ಅದೇ ದಾರಿಯಲ್ಲಿ ಹೋಗ್ಬೇಕಾದ್ರೆ ಎರಡು ಗಿಣಿಗಳನ್ನ ಭೇಟಿ ಮಾಡಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಆ ಗಿಣಿ ಎಷ್ಟು ಏನು ಸಂಸ್ಕಾರದಿಂದ ಮಾತಾಡ್ತು, ಆದ್ರೆ ಈ ಗಿಣಿ ನನ್ನನ್ನ ನೋಡಿದ ತಕ್ಷಣ ಇಡೀ ಕೊಲ್ಲಿ ಅಂತ ಮಾತಾಡ್ತಾ ಇದ್ದಾರೆ, ಹೇಗೆ ಇದು ಸಾಧ್ಯ ಅಂತಂತಂದ್ರೆ ಅದು ಆ ಸಂಘದಿಂದ ಅಲ್ವಾ. ಮುನಿಯ ಸಂಘದಲ್ಲಿ ಇರುವಂತಹ ಗಿಣಿ ಅದು ಒಳ್ಳೆ ಮಾತುಗಳನ್ನ ಆಡ್ತು, ಅದೇ ಈ ಕಟಕನ ಸಂಘದಲ್ಲಿ ಇರುವಂತಹ ಗಿಣಿ ಅದು ಕೆಟ್ಟ ಮಾತುಗಳನ್ನ ಕಲ್ತ್ಕೋತು ಅಲ್ವಾ. ಅದಕ್ಕೋಸ್ಕರ ಈ ಸಂಘ ಅನ್ನೋದು ತುಂಬಾನೇ ಮುಖ್ಯ. ನಾವ್ ಈ ಭಕ್ತರ ಸಂಘದಲ್ಲಿ ಇದ್ರೆ ಅಷ್ಟೇ ನಾವ್ ಈ ದೈವಿ ಗುಣಗಳನ್ನ ನಾವು ಕಲ್ತ್ಕೋಬಹುದು. ಇದನ್ನ ನಾವಿಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಸೊ ಅದೇ ತರನೇ ನಮ್ಮ ಆ ಗುಣಗಳು ಏನಿದೆ ಅದು ಕೆಲವು ನಾವ್ ಏನೇ ಮಾಡಿದ್ರು ಸಹ ಹೋಗೋದಿಲ್ಲ. ಅದಕ್ಕೆ ಇಲ್ಲಿ ಒಂದು ಪ್ರಸಂಗವನ್ನ ಹೇಳ್ತಾ ಇದ್ದಾರೆ. ಒಂದ್ಸತಿ ಏನಾಗುತ್ತೆ, ಒಬ್ಬ ಬೇಟೆಗಾರ ಅವನು ಕಾಡಿನಲ್ಲಿ ಅವನು ಹೋಗ್ತಾ ಇರ್ಬೇಕಾದ್ರೆ ಒಂದು ಹುಲಿ ಅಟ್ಟಿಸ್ಕೊಂಡ್ ಬರುತ್ತೆ. ಆದ್ರೆ ಅವನು ಅದರಿಂದ ಪಾರಾಗ್ಬೇಕಾದಾಗ ಅವನ ಹತ್ರ ಇರುವಂತಹ ಗನ್ನು ಅದನ್ನು ಸಹ ಕೆಳಗಡೆ ಬಿದ್ದ್ಬಿಡುತ್ತೆ. ಸೊ ಅವನೇನ್ ಮಾಡ್ತಾನೆ, ಒಂದು ಮರವನ್ನ ಏರಿ ಅಲ್ಲಿ ಕುತ್ಕೋತಾನೆ. ಆ ಮರದಲ್ಲಿ ಒಂದು ಏನು ಕರಡಿನೂ ಸಹ ಇರುತ್ತೆ. ಸೊ ಆಗ ಹುಲಿ ಹೇಳುತ್ತೆ ಆ ಕರಡಿಗೆ, ನೀನು ಆ ಮನುಷ್ಯನನ್ನ ಕೆಳಗಡೆ ನೂಕ್ ಬಿಡು ಅಂತ ಹೇಳ್ಬಿಟ್ಟು. ಆಗ ಕರಡಿ ಹೇಳುತ್ತೆ, ಇಲ್ಲ ನಾನ್ ಹಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಅದು ಮಲ್ಕೊಳ್ಳುತ್ತೆ. ಆಮೇಲೆ ಹುಲಿ ಏನಾದ್ರೂ ಮಾಡಿ ನನಗೆ ಇವಾಗ ಆಹಾರ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಮನುಷ್ಯನನ್ನ ಅದು ಕುಸ್ಲಾಯಿಸುತ್ತೆ, ನೀನು ಅಲ್ಲಿ ಕರಡಿ ಹೇಗೂ ನಿದ್ದೆ ಮಾಡ್ತಾ ಇದ್ದಿಲ್ಲ, ಅದನ್ನ ನೀನು ಕೆಳಗಡೆ ತಳ್ಳು ಅಂತ ಹೇಳ್ಬಿಟ್ಟು. ಅವಾಗ ಮನುಷ್ಯ ಏನ್ ಮಾಡ್ತಾನೆ, ಓಕೆ ಈ ಕರಡಿ ಏನಾದ್ರೂ ಹುಲಿಗೆ ಅಂದ್ರೆ ಹುಲಿ ಏನಾದ್ರು ತಿಂದ್ರೆ ನಾನು ಪಾರಾಗ್ತೀನಲ್ಲ ಅಂತ ಹೇಳ್ಬಿಟ್ಟು ಅವನು ಕೆಟ್ಟ ಯೋಚನೆಯನ್ನ ಮಾಡಿ ಆ ಕರಡಿಯನ್ನ ಕೆಳಗಡೆ ತಳ್ಳುತ್ತಾನೆ. ಆ ಕರಡಿ ಏನ್ ಮಾಡ್ತಾನೆ, ನಿದ್ದೆ ಮಾಡ್ತಿರತ್ತೆ. ಅದು ಕೆಳಗಡೆ ಬೀಳ್ಬೇಕಾದ್ರೆ ಕೆಳಗಿನ ಒಂದು ಏನು ಕೊಂಬೆಗೆ ಅದು ಸಿಕ್ಕಾಕೊಳುತ್ತೆ. ಆಮೇಲೆ ಏನ್ ಮಾಡುತ್ತೆ, ಅದು ಮತ್ತೆ ಮೇಲಕ್ಕೆ ಹೋಗಿ ಅದು ತನ್ನ ಜಾಗದಲ್ಲಿ ಹೋಗಿ ಮಲ್ಕೊಳ್ಳುತ್ತೆ. ಆಗ ಹುಲಿ ಹೇಳುತ್ತೆ ಕರಡಿಗೆ, ನೋಡ್ದಾ ನೀನ್ ಗೊತ್ತಾಯ್ತಾ, ನೋಡು ಮನುಷ್ಯನ ಎಷ್ಟು ಕೆಟ್ಟ ಬುದ್ಧಿ ಇದೆ, ನೀನು ಅವನಿಗೆ ತೊಂದರೆ ಕೊಡಬಾರ್ದು ಅಂತ ಯೋಚನೆ ಮಾಡಿದೆ, ಆದ್ರೆ ಅವನು ನಿನಗೆ ಎಷ್ಟು ತೊಂದರೆಯನ್ನ ಕೊಡ್ತಾ ಇದ್ದಾನೆ, ನೀನ್ ಇವಾಗ ಅವನನ್ನ ನೂಕು ಕೆಳಗಡೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಹೇಳುತ್ತೆ ಹುಲಿ. ಆಗ ಕರಡಿ ಹೇಳುತ್ತೆ, ಇಲ್ಲ ಅತಿಥಿ ದೇವೋಭವ ಅಂತ ಏನಿದೆ ಅದನ್ನ ನಾನು ಪಾಲನೆ ಮಾಡ್ತಾ ಇದ್ದೀನಿ. ಈಗ ಅವನು ನನ್ನ ಮರದ ಆಶ್ರಯವನ್ನ ಅವನು ತಗೊಂಡಿದ್ದಾನೆ, ಅದಕ್ಕೋಸ್ಕರ ನಾನು ಅವನಿಗೆ ಆ ತರ ತಪ್ಪನ್ನ ಮಾಡೋದಿಲ್ಲ. ಅವನ ಗುಣ ಆತರ ಇರ್ಬೋದು, ಆದ್ರೆ ನನ್ನ ಗುಣ ಆತರ ಅಲ್ಲ ಅಂತ ಹೇಳ್ಬಿಟ್ಟು ಆ ಕರಡಿ ಹೇಳುತ್ತೆ. ಸೊ ಆ ಕರಡಿಯ ಆ ಗುಣ ಏನಿದೆ, ಆ ಅತಿಥಿ ದೇವೋಭವ ಅಂತ ಅದು ಏನ್ ಪಾಲಿಸ್ತಾ ಇದೆ, ಆ ಗುಣವನ್ನ ಎಷ್ಟೇ ಕಷ್ಟ ಬಂದ್ರೂ ಸಹ ಅದು ಬಿಡ್ತಾ ಇಲ್ಲ. ಸೊ ಇದನ್ನ ನಾವು ಈ ಅಧ್ಯಾಯದಲ್ಲಿ ನಾವು ಕಲ್ತ್ಕೋತಾ ಇದೀವಿ. ದೈವಾಸುರ ಸಂಪತ್ ವಿಭಾಗ ಯೋಗ, ಯಾವ ಸಂಪತ್ತನ್ನ ಹೊಂದಬೇಕು, ದೈವಿ ಗುಣಗಳನ್ನ ಅಥವಾ ಅಸುರಿ ಗುಣಗಳನ್ನ ಅನ್ನೋದನ್ನ ಈಗ ಕೃಷ್ಣ ನಮ್ಗೆ ಇಲ್ಲಿ 24 ಏನು ಶ್ಲೋಕಗಳಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಇದು 16ನೇ ಅಧ್ಯಾಯದಲ್ಲಿ 24 ಶ್ಲೋಕಗಳು ಹೇಗೆ ವಿಂಗಡಿಸಿದ್ದಾರೆ ಅಂತಂದ್ರೆ, ಮೊದಲು ಕೃಷ್ಣ 3 ಶ್ಲೋಕಗಳಲ್ಲಿ ದಿವ್ಯ ಗುಣಗಳನ್ನ ಹೇಳ್ತಾರೆ. ಸೊ ನಿಮ್ಗೆ ಅನ್ಸುತ್ತೆ ಅಲ್ವಾ, ಇದೇನಿದು ದಿವ್ಯ ಗುಣಗಳನ್ನ 3 ಶ್ಲೋಕದಲ್ಲಿ ಹೇಳಿ ಇನ್ನ ಮಿಕ್ಕಿರೋ ಶ್ಲೋಕಗಳನ್ನೆಲ್ಲ ಕೃಷ್ಣ ಆಸುರಿ ಗುಣಗಳನ್ನ ಅವರು ವರ್ಣನೆ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾವು ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಹರೇ ಕೃಷ್ಣ. ಕಡಿಮೆ ಇದ್ರು ಅಸುರಿ ಗುಣಗಳು ಮನುಷ್ಯ ಮೇಲೆ ಜಾಸ್ತಿ ಪ್ರಭಾವವನ್ನ ಬೀರ್ತವೆ ಮಾತಾಜಿ. ಅವುಗಳಿಂದ ನಾವು ಬಿಡುಗಡೆ ಆಗೋದು ತುಂಬಾ ಕಷ್ಟ ಇದೆ. ಓಕೆ, ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಈಗ ಆಸುರಿ ಗುಣ ನಮ್ಮ ಹತ್ರ ದೈವಿ ಗುಣಗಳು 2-3 ಇದ್ರು ಸಾಕು ಮಾತಾಜಿ. ಆಸುರಿ ಗುಣಗಳು ಬೇಕಾದಷ್ಟು ಅದ್ರ ಜೊತೆ ನಾವು ನಿಲ್ಬಹುದು ಅಂತ ಹೇಳ್ತಾ ಇದ್ವಿ ಮಾತಾಜಿ. ಓಕೆ, ಧನ್ಯವಾದಗಳು ಪ್ರಭುಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ನಿಮ್ಗೇನ್ ಅನ್ಸುತ್ತೆ, ಭಗವಂತ ಈ ದಿವ್ಯ ಗುಣಗಳನ್ನ ಹೆಚ್ಚು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿತ್ತು ಅಂತ ಅನ್ಸುತ್ತಾ? ಅಂದ್ರೆ ಮಾತಾಜಿ ನಾವು ಒಳ್ಳೆದನ್ನ ಜಾಸ್ತಿ ಯೂಸ್ ಮಾಡಲ್ಲ ಮಾತಾಜಿ, ಕೆಟ್ಟದನ್ನೇ ಬಾಳ ಯೂಸ್ ಮಾಡೋದು ಮಾತಾಜಿ. ಮತ್ತೆ ಅದನ್ನ ಯಾಕೆ ಅಷ್ಟೊಂದು ಹೇಳ್ಬೇಕು ಭಗವಂತ? ಅಂದ್ರೆ ನಮ್ಗ ಅರ್ಥ ಒಳ್ಳೆದನ್ನ ಹೇಳ್ಬೇಕಲ್ಲ. ಹರೇ ಕೃಷ್ಣ ಮಾತಾಜಿ. ಭಗವಂತ ಒಬ್ಬನೇ, ಅಸುರರು ಇಡೀ ಪ್ರಪಂಚದಲ್ಲೆಲ್ಲ ತುಂಬಿಕೊಂಡಿದ್ದಾರೆ ಮಾತಾಜಿ. ಇದನ್ನ ನಾವು ಧನ್ಯವಾದಗಳು ಮಾತಾಜಿ. ಆಯ್ತು ಮಾತಾಜಿ, ನೋಡೋಣಂತೆ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಮಾತಾಜಿ, ನಾವು ಭಗವಂತನ ಅಂಶ, ಅದಕ್ಕಾಗಿ ಭಗವಂತನಲ್ಲಿರುವಂತ ದಿವ್ಯ ಗುಣಗಳು ನಮ್ಮಲ್ಲಿ ಇದಾವೆ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಸೊ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಆಸುರಿ ಗುಣಗಳೇ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದ್ದು ಮಾತಾಜಿ. ಓಕೆ, ಧನ್ಯವಾದಗಳು ಮಾತಾಜಿ. ನೋಡೋಣಂತೆ ಈಗ ನಮ್ಗೆ ಏನ್ ಅರ್ಥ ಮಾಡ್ಕೊತೀವಿ ಅಂತ. ಸೊ ಈಗ ನೋಡಿ, ದಿವ್ಯ ಗುಣಗಳನ್ನ ಬರೀ 3 ಶ್ಲೋಕದಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ ರಾಕ್ಷಸಿ ಗುಣಗಳನ್ನ ಮತ್ತೆ 3 ಶ್ಲೋಕದಲ್ಲಿ ಅವರು ಹೇಳ್ತಾರೆ. ಅದಾದ್ಮೇಲೆ ರಾಕ್ಷಸಿ ಸ್ವಭಾವದಲ್ಲಿರುವಂತಹ ಚಟುವಟಿಕೆಗಳನ್ನ ನೋಡಿ, ಇಲ್ಲಿ 18 ಹತ್ತತ್ರ ಇಲ್ಲಿ 15 ಶ್ಲೋಕಗಳಲ್ಲಿ ಬರೀ ರಾಕ್ಷಸಿ ಗುಣಗಳು ಮತ್ತೆ ಅವರ ಚಟುವಟಿಕೆಗಳನ್ನ ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ. ಅದಾದ್ಮೇಲೆ ರಾಕ್ಷಸಿ ಚಟುವಟಿಕೆಗಳನ್ನ ಒಬ್ಬ
ಅವ್ರ ಜೀವನದಲ್ಲಿ ಅವನು ಮಾಡಿದ್ರೆ ಅವ್ನಿಗೆ ಏನ್ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದಾರೆ. ಅದಾದ್ಮೇಲೆ ಮುಖ್ಯವಾಗಿ ನಮ್ಗೆ ಹೇಳ್ತಾ ಇದಾರೆ, ದೇವಿ ಗುಣಗಳನ್ನ ಹೊಂದಬೇಕಾ ಅಥವಾ ರಾಕ್ಷಸಿ ಗುಣಗಳನ್ನ ಹೊಂದಬೇಕಾ, ಅದರ ಆಯ್ಕೆ ನಿಮ್ದೆ ಅಂತ ಹೇಳ್ತಾ ಇದಾರೆ ನೋಡಿ. ಇದು ತುಂಬಾ ಮುಖ್ಯವಾದದ್ದು. ಇದು ಆಯ್ಕೆ ಮಾಡ್ಕೊಳೋದು, ನಾವು ಸಂಕಲ್ಪ ಮಾಡ್ಕೊಳೋದು, ಭಗವಂತ ನಾನು ದೈವಿ ಗುಣದಲ್ಲೇ ಇರ್ಬೇಕು ಅಂತ ಹೇಳ್ಬಿಟ್ಟು ನಾವು ಸಂಕಲ್ಪ ಮಾಡ್ಕೊಂಡ್ರೆ ಭಗವಂತ ನಮ್ಗೆ ಖಂಡಿತ ಅವರು ಸಹಾಯವನ್ನ ಅವರು ಮಾಡ್ತಾರೆ. ಸೊ ಈ ಆಯ್ಕೆ ನಮ್ಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದಾರೆ. ಸೊ ಇವಾಗ ನಾವು ಅರ್ಥ ಮಾಡ್ಕೊಂಡಂತೆ ಯಾಕೆ ಇಲ್ಲಿ ದಿವ್ಯ ಗುಣಗಳನ್ನ ಬರೇ 3 ಶ್ಲೋಕದಲ್ಲಿ ಹೇಳಿದ್ದಾರೆ ಅಂತ. ಓಕೆ, ಸೊ ಇಲ್ಲಿ ಕೃಷ್ಣ 3 ಶ್ಲೋಕದಲ್ಲಿ ದಿವ್ಯ ಗುಣಗಳನ್ನ ಹೇಳಿಲ್ಲ. ನಮ್ಗೆ ಹಿಂದಿನ ಅಧ್ಯಾಯಗಳನ್ನೆಲ್ಲ ನೋಡ್ತಾ ಬಂದ್ರೆ ಎಲ್ಲಾ ಅಧ್ಯಾಯಗಳನ್ನು ಸಹ ಅವರು ದೈವಿ ಗುಣಗಳನ್ನೇ ಹೇಳಿರೋದು ನಮ್ಗೆ ಕೃಷ್ಣ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ 54ರಿಂದ 72ನೇ ಶ್ಲೋಕ ತನಕ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಹೇಳ್ತಾರೆ ಅಲ್ವಾ. ಅದೆಲ್ಲನೂ ಸಹ ದೈವಿ ಗುಣಗಳು ಅಲ್ವಾ. ಮತ್ತೆ 3ನೇ ಅಧ್ಯಾಯದಲ್ಲಿ ಜನಕ ಮಹಾರಾಜನ ಬಗ್ಗೆ ಹೇಳ್ತಾರೆ ಅಲ್ವಾ. ಜನಕ ಅವನು ರಾಜ ಆದ್ರೂ ಸಹ ಅವನು ಋಷಿ ಅಲ್ವಾ. ಸೊ ಅವನು ಬ್ರಾಹ್ಮಣತ್ವವನ್ನ ಪಡೆದಿದ್ರು. ಅವರು ರಾಜನಾಗಿದ್ರು ಸಹ ಬ್ರಾಹ್ಮಿ ಗುಣಗಳನ್ನ, ಅವರು ಬ್ರಾಹ್ಮಣನ ಗುಣಗಳನ್ನ ಹೊಂದಿದ್ರು. ಅದಾದ್ಮೇಲೆ 4ನೇ ಅಧ್ಯಾಯದಲ್ಲೂ ಸಹ ನಿಷ್ಕಾಮ ಕರ್ಮಯೋಗದ ಬಗ್ಗೆ ಹೇಳಿದ್ರು ಅಲ್ವಾ. ಸೊ ನಾವ್ ಯಾವುದೇ ಒಂದು ಕರ್ಮವನ್ನ ಮಾಡಿದಾಗ ಅದನ್ನ ಭಗವಂತನ ಯಜ್ಞ ಪುರುಷ ವಿಷ್ಣುವಿನ ಸಂತೋಷಕ್ಕೋಸ್ಕರ ಮಾಡ್ಬೇಕು ಅಲ್ವಾ. ಅಕರ್ಮವನ್ನ ಹೇಗೆ ಮಾಡೋದು ಅಂತ ನಮ್ಗೆ ತಿಳಿಸಿಕೊಟ್ರು. ಮತ್ತೆ 6ನೇ ಅಧ್ಯಾಯದಲ್ಲಿ ಆ ಯೋಗಿ ಅಂದ್ರೆ ಏನು, ಯೋಗಿಯ ಗುಣಲಕ್ಷಣಗಳೇನು ಅಂತ ಹೇಳ್ಬಿಟ್ಟು ವರ್ಣಿಸಿದ್ರು. 10ನೇ ಅಧ್ಯಾಯದಲ್ಲೂ ಸಹ 4-5ನೇ ಶ್ಲೋಕದಲ್ಲಿ ದೈವಿ ಗುಣಗಳನ್ನ ನಮ್ಗೆ ಹೇಳಿದ್ರು. ಮತ್ತೆ ಈವನ್ 9ನೇ ಅಧ್ಯಾಯದಲ್ಲೂ ಸಹ ಅಷ್ಟೇನೆ. 9ನೇ ಅಧ್ಯಾಯದಲ್ಲಿ ಕೃಷ್ಣ ದೈವಿ ಗುಣಗಳು, ದೈವಿ ಪ್ರಕೃತಿ ಆಶ್ರಿತಾಹ, ಓಕೆ, ಯಾರು ದೈವಿ ಗುಣಗಳಿಗೆ ಬರ್ತಾರೆ, ಯಾರು ಮಹಾತ್ಮರು ಅಂತ ಹೇಳಿದ್ರು ಅಲ್ವಾ. ಸೊ ಮತ್ತೆ ಇಲ್ಲಿ 12ನೇ ಅಧ್ಯಾಯದಲ್ಲಂತೂ 8 ಶ್ಲೋಕ ಪ್ರಿಯ ಅಷ್ಟಕ ಅಲ್ವಾ, ಯಾರು ತನಗೆ ಪ್ರಿಯರಾದವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ 13ನೇ ಅಧ್ಯಾಯದಲ್ಲಿ ನಾವ್ ಇವಾಗ ರೀಸೆಂಟ್ ಆಗಿ ನಾವು ಕಲ್ತ್ಕೊಂಡ್ವಿ ಅಲ್ವಾ, ಯಾವೆಲ್ಲನೂ ಸಹ ಆ 20 ಅಂಶಗಳೇನಿದೆ ಅವೆಲ್ಲನೂ ಸಹ ಈ ಜ್ಞಾನ ಆ 20 ಅಂಶಗಳನ್ನ ಬಿಟ್ಟು ಮಿಕ್ಕಿದ್ದೆಲ್ಲವೂ ಸಹ ಅಜ್ಞಾನ ಅಂತ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ 14ನೇ ಅಧ್ಯಾಯದಲ್ಲೂ ಸಹ ನಾವು ಏನ್ ತಿಳ್ಕೊಂಡ್ವಿ, ಅರ್ಜುನ ಪ್ರಶ್ನೆನ ಕೇಳ್ತಾರೆ, ಈ 3 ಗುಣಗಳನ್ನ ಮೀರಿರೋರ ಗುಣಲಕ್ಷಣಗಳೇನಿರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಲ್ವಾ. ಸೊ ಅವಾಗ ನಾವು ನಾರದರ ಉದಾಹರಣೆನ ನಾವು ನೋಡಿದ್ವಿ ಅಲ್ವಾ. ಈ ಶುದ್ಧ ಸತ್ವಗುಣದಲ್ಲಿ ಯಾರು ಇರ್ತಾರೆ ಅವರ ಗುಣಲಕ್ಷಣಗಳು ನಾವು ತಿಳ್ಕೊಂಡ್ವಿ ಅಲ್ವಾ. ಒಂದು ಮಣ್ಣಿನ ಹೆಂಟೆ, ಮತ್ತೆ ಒಂದು ಬಂಗಾರ, ಚಿನ್ನದ ತುಂಡು, ಎಲ್ಲವನ್ನು ಸಹ ಅವರು ಸಮನಾಗಿ ಕಾಣ್ತಾರೆ. ಅವೆಲ್ಲ ನಾವು ನೋಡಿದ್ವಿ ಅಲ್ವಾ. ನೋಡಿ, ಇಷ್ಟೆಲ್ಲವನ್ನು ಸಹ ಭಗವಂತ ದೈವಿ ಗುಣಗಳನ್ನ ಹೇಳಿರೋದು ಅಲ್ವಾ. ಸೊ ಅದಕ್ಕೋಸ್ಕರ ಕೃಷ್ಣನೇ ಹೇಳ್ತಾರೆ, ನಾನು ಸಾಕಷ್ಟು ಹೇಳಾಗಿದೆ ಇದಕ್ಕಿನ ಮುಂಚೆ ಅಂತ ಹೇಳ್ಬಿಟ್ಟು ಅವ್ರು ಇವಾಗ 3 ಶ್ಲೋಕದಲ್ಲಿ ಈಗ ಅವರು ದೈವಿ ಗುಣಗಳನ್ನ ಹೇಳ್ತಾ ಇದ್ದಾರೆ. ಸೊ ಇದನ್ನ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಸ್ಪಷ್ಟವಾಗಿ ಓದೋರು ಓದಿ, ಬೇಗ ಓದಿ. ಸೊ ಅಟ್ಲೀಸ್ಟ್ ಇವತ್ತೊಂದು ಅರ್ಧ ಮುಗಿಸೋಣಂತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾ, ಓದಿ ಮಾತಾಜಿ. ಶ್ರೀ ಭಗವಾನ್ ಉವಾಚ ಹಭಯಂ ಸತ್ವ ಸಂಶುದ್ಧೀಜಾರ್ಯ ಯೋಗ ವ್ಯವಸ್ಥಿತಿಃ ದಾಸಂ ದಮಶ್ಚ ಯಜ್ಞಶ್ಚ ದಾನಂ ಮಾತಾಜಿ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸಪ್ತಹರ್ಜವಂ ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುಪ್ತಂ ಮಾರ್ದವಂ ದಯಾ ಭೂತೇಶ್ವಲೋಲುಪ್ತ ಅದೇ ಅಲ್ವಾ ಮಾತಾಜಿ ಹೇಳಿದ್ದು? ದಯಾ ಭೂತೇಶ್ವಲೋಲುಪ್ತ್ವಾಂ ಮಾರ್ದವಂ ಹ್ರೀರಚ್ಚಾಷ್ಪಲಂ ತೇಜಃ ಕ್ಷಮಧೃತಿ ಶೌಚ ಮದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೇವಿಂ. ಒಂದ್ ನಿಮಿಷ ಮಾತಾಜಿ. ಭವಂತಿ ಸಂಪದಂ ದೈವಿಂ ಬೀಜಾತಾಸ್ಯ ಭಾರತ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಭರತ ವಂಶಜನಾದ ಅರ್ಜುನನೇ, ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲಾ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲದಲ್ಲಿ ಇರುತ್ತವೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಎಷ್ಟು ಗುಣಗಳನ್ನ ಹೇಳ್ತಾ ಇದಾರೆ ಕೃಷ್ಣ? 26 ಗುಣಗಳು. 26 ಗುಣಗಳನ್ನ ಇಲ್ಲಿ ಹೇಳ್ತಾ ಇದಾರೆ. ಸೊ ಇಲ್ಲಿ ನಮ್ಗೆ ಪ್ರಭುಪಾದರು
ಅರ್ಥ ಮಾಡಿಸ್ತಾ ಇದ್ದಾರೆ. ಈ 26 ಗುಣಗಳು ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಇಲ್ಲಿ ನಮ್ಮ ಈ ಸಮಾಜವನ್ನ ವರ್ಣಾಶ್ರಮ ಪದ್ಧತಿಯಲ್ಲಿ ವಿಂಗಡಿಸಿದ್ದಾರೆ ಅಲ್ವಾ? ಸೊ ಎಷ್ಟು ವರ್ಣಗಳಿದೆ, ಎಷ್ಟು ಆಶ್ರಮಗಳಿದೆ? 4 ವರ್ಣ 4 ಆಶ್ರಮ. ಓಕೆ, 4 ವರ್ಣಗಳು ಯಾವ್ದ್ಯಾವ್ದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ ಮಾತಾಜಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಮತ್ತೆ 4 ಆಶ್ರಮಗಳು ಯಾವ್ದು? ಬ್ರಹ್ಮಚರ್ಯ, ಸನ್ಯಾಸ. ಓಕೆ, ಈ 8ರಲ್ಲಿ ಯಾವ್ದು ತುಂಬಾ ಉನ್ನತವಾದ ಶ್ರೇಷ್ಠವಾದ ಒಂದು ಅಥವಾ ಪದ್ಧತಿ ಅಥವಾ ಒಂದು ಹಂತ ಅಂತ ನಾವ್ ಹೇಳ್ತೀವಿ ಈ ವರ್ಣಾಶ್ರಮದಲ್ಲಿ? ಆಶ್ರಮದಲ್ಲಿ ಸನ್ಯಾಸ ಆಶ್ರಮ ಮಾತಾಜಿ ಲಾಸ್ಟ್. ಹಾ, ಓಕೆ. ಸೊ ಇವಾಗ ನೀವು ಈವನ್ ಬ್ರಾಹ್ಮಣರನ್ನು ತಗೊಂಡ್ರು ಸಹ ಸನ್ಯಾಸಿಗಳು ಇನ್ನ ಶ್ರೇಷ್ಠರು ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ? ಸೊ ಇಲ್ಲಿ ಕೃಷ್ಣ ಇಲ್ಲಿ ಸನ್ಯಾಸಿಗಳ ಅಂದ್ರೆ ಇವೆಲ್ಲನೂ ಸಹ 26 ಗುಣಗಳು ಸಹ ಎಲ್ಲರಲ್ಲೂ ಇರುತ್ತೆ. ಯಾರು ದೈವಿ ಗುಣಗಳನ್ನ ಹೊಂದಿರ್ತಾರೆ ಅವರಲ್ಲಿ ಈ 26 ಗುಣಗಳು ಇರುತ್ತೆ. ಆದ್ರೆ ಇಲ್ಲಿ ಹೆಚ್ಚಾಗಿ ಈ ಕೆಲವು ಗುಣಗಳನ್ನ ಕೆಲವು ವರ್ಣದವರು ಅಥವಾ ಕೆಲವು ಆಶ್ರಮದವರು ವ್ಯಕ್ತಪಡಿಸ್ತಾರೆ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಈಗ ವರ್ಣಾಶ್ರಮ ಪದ್ಧತಿಯನ್ನ ಯಾಕೆ, ಯಾವುದರ ಆಧಾರದ ಮೇಲೆ ಕೃಷ್ಣ ಮಾಡಿದ್ದಾರೆ ವರ್ಣಾಶ್ರಮ ಪದ್ಧತಿಯನ್ನ? ನಾವಿಲ್ಲಿ ಜಾತಿ ಅಂತ ನಾವು ಇಟ್ಕೊಂಡಿವಲ್ಲ, ಹಾ, ಗುಣ ಮತ್ತೆ ಅವರ ಕರ್ಮಗಳ ಆಧಾರದ ಅಲ್ವಾ? ಗುಣ ಕರ್ಮ ವಿಭಾಗಶಃ ಅಂತ ಹೇಳ್ತಾರೆ. ಗುಣ ಮತ್ತೆ ಕರ್ಮದ ಆಧಾರದ ಮೇಲೆ ಈ ವರ್ಣಗಳನ್ನ ಮಾಡಿದ್ದಾರೆ ಅಲ್ವಾ? ಆದ್ರೆ ನಾವಿಲ್ಲಿ ಹುಟ್ಟಿನ ಆಧಾರದ ಮೇಲೆ ನಾವು ಈ ವರ್ಣಗಳು ಇದೆ ಅಂತ ಹೇಳ್ಬಿಟ್ಟು ನಾವು ಭಾವಿಸಿದೀವಿ ಅಲ್ವಾ? ಅದನ್ನ ನಾವು ಇವಾಗ ಭಗವದ್ಗೀತೆಗೆ ಬಂದ್ರೆ ನಾವು ತಿಳ್ಕೊಂಡಿರೋದು. ಈಗ ಇಲ್ಲಿ ಏನ್ ಹೇಳ್ತಿದ್ದಾರೆ, ಮೊದಲನೇ ಗುಣ ಏನಂತ ಹೇಳ್ತಿದ್ದಾರೆ ಇಲ್ಲಿ? ಅಭಯ. ಯಾವ ಗುಣ ಇದು? ಅಭಯ. ಅಭಯ. ಓಕೆ, ಈ ಅಭಯ ಅನ್ನೋ ಗುಣ ಯಾರಲ್ಲಿ ಇರ್ಬೇಕು? ಇದು ಯಾರಲ್ಲಿ ಇರ್ಬೇಕಾಗಿರುವಂತಹ ಎಲ್ಲರಲ್ಲೂ, ಅಂದ್ರೆ ಯಾರು ದೈವಿ ಗುಣಗಳನ್ನ ಹೊಂದಿದಾರೋ ಎಲ್ಲರಲ್ಲೂ ಇದಿರ್ಬೇಕು. ಆದ್ರೆ ಇದು ಮುಖ್ಯವಾಗಿ ಯಾರಲ್ಲಿ ಅದು ಎತ್ತಿ ಕಾಣುತ್ತೆ? ಅದು ಈ ಅಭಯ ಅನ್ನೋದು ಸನ್ಯಾಸಿಗಳಲ್ಲಿ. ಹಾ, ಸನ್ಯಾಸಿಗಳಲ್ಲಿ ಅಲ್ವಾ? ಈ ಅಭಯ ಅನ್ನೋದು ಸನ್ಯಾಸಿಗಳಲ್ಲಿ ಅದು ಎತ್ತಿ ಕಾಣುವಂತ ಅಂಶ. ನೋಡಿ, ಸನ್ಯಾಸಿಗಳಿಗೆ ಅವ್ರಿಗೆ ಒಂದು ಜಾಗ ಅಂತ ಇರೋದಿಲ್ಲ, ಅವ್ರು ಎಲ್ಲಿ ಬೇಕಾದ್ರೂ ಇರ್ತಾರೆ. ನಮ್ಗೆ ಎಷ್ಟು ಭಯ ಅಲ್ವಾ? ನಾವ್ ಇವಾಗ ಬೇರೆ ಊರಿಗೆ ಹೋದ್ರು ನಾವೆಲ್ಲ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಹೋಗಿದ ತಕ್ಷಣನೇ ಅಲ್ಲಿ ಒಂದು ಲಾಡ್ಜ್ ಇರ್ಬೇಕು ನಮ್ಗೆ, ಇಲ್ಲಾಂದ್ರೆ ನಮ್ಗೆ ಭಯ ಆಗ್ತಿರುತ್ತೆ ಎಲ್ಲಿ ಉಳ್ಕೊಳ್ಳೋದು, ಏನ್ ಮಾಡೋದು ಅಂತ. ನಾವಿವಾಗ ಸನ್ಯಾಸಿಗಳನ್ನ ನೋಡಿದ್ರೆ ಎಲ್ಲವನ್ನ ಅವರು ಪರಿತ್ಯಜಿಸಿರ್ತಾರೆ ಅಲ್ವಾ? ನಾವಿವಾಗ ಪ್ರಭುಪಾದರನ್ನೇ ನಾವು ನೋಡಿದ್ವಿ ಅಲ್ವಾ? ಸೊ ನೋಡಿ, 40 ರೂಪಾಯಿ ಇಟ್ಕೊಂಡು ಅವರು ಏಕಾಂಗಿಯಾಗಿ, ಯಾರೂನು ಸಹ ಇಲ್ಲ, ಜನಬಲ ಇಲ್ಲ, ಧನಬಲ ಇಲ್ಲ, ಏಕಾಂಗಿಯಾಗಿ ಅಂತಹ ವಯಸ್ಸಲ್ಲಿ ಅವರು ಅಮೆರಿಕಾಗೆ ಹೋದ್ರು. ಅವ್ರು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಆಯ್ತು? ಭಗವಂತ ಇದ್ದಾನೆ ಅಲ್ವಾ? ಅವ್ರಿಗೆ ಕೃಷ್ಣನ ಮೇಲೆ ಅಷ್ಟು ನಂಬಿಕೆ. ನಾನು ಯಾವತ್ತು ಏಕಾಂಗಿ ಅಲ್ಲ. ನಮ್ಗೆ ನೋಡ್ಲಿಕ್ಕೆ ಏನ್ ಅನಿಸ್ತಾ ಇದೆ, ಪ್ರಭುಪಾದರು ಅವ್ರ ಜೊತೆ ಯಾರಾದ್ರೂ ಇದಾರೆ ಅಂತ ಅನಿಸ್ತಾ ಇದೆಯಾ? ಇಲ್ಲ, ಏಕಾಂಗಿ ಅಂತ ಅನ್ಸುತ್ತೆ. ಆದ್ರೆ ಅವ್ರಿಗೆ ಯಾರಿದ್ದಾರೆ ಅನ್ಸುತ್ತೆ, ಅನವರತ ಅವ್ರ ಜೊತೆ ಯಾರಿದ್ದಾರೆ ಅಂತ ಪ್ರಭುಪಾದರು ಅವರು ನಂಬಿದ್ರು? ಕೃಷ್ಣ ಇದ್ದಾರೆ ಅಂತ ನಂಬಿದ್ರು ಅಲ್ವಾ? ಸೊ ಅವ್ರಿಗೆ, ಈ ಸನ್ಯಾಸಿಗಳಿಗೆ ಅವ್ರಿಗೆ ಯಾವಾಗ್ಲೂ ಗೊತ್ತಿರುತ್ತೆ, ನಾನು ಏಕಾಂಗಿ ಅಲ್ಲ, ನನ್ನ ಜೊತೆ ಯಾವಾಗ್ಲೂ ಭಗವಂತ ಇರ್ತಾನೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ, ಇಲ್ಲಾಂದ್ರೆ ಅವ್ರಿಗೆ ಯಾರಿಗೆ ಈ ಭಯ ಅನ್ನೋದು ಇರುತ್ತೆ, ನನ್ನವರು ತನ್ನವರು ನನ್ನ ಜೊತೆ ಯಾವಾಗ್ಲೂ ಇರ್ಬೇಕು ಅಂತ ಯಾರಿಗಿರುತ್ತೋ ಅವರು ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಮತ್ತೆ ಯಾರೇ ದೈವಿ ಗುಣನ ಹೊಂದಿರೋರ್ಗೆ ಅವ್ರಿಗೆ ಈ ಭಯ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಭಗವಂತ ಅವ್ರು ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಮಾಡ್ತಾನೆ. ಇವಾಗ ನಮ್ಗೆ ಈ ಭೌತಿಕವಾಗಿ ನೋಡಿದ್ರೆ ಈ ವ್ಯಕ್ತಿಗೆ ಕೆಟ್ಟದಾಗಿದೆ ಅಂತ ನಮ್ಗೆ ಅನ್ನಿಸ್ಬೋದು. ಆದ್ರೆ ಆ ಭಗವಂತ ಯಾಕೆ ಅದನ್ನ ಮಾಡಿದಾರೆ ಅಂತಂದ್ರೆ, ಆ ವ್ಯಕ್ತಿಗೆ ಬುದ್ಧಿ ಬರ್ಲಿ, ಅವನು ನನ್ನ ಬಳಿಗೆ ಬರ್ಲಿಕ್ಕೆ, ಅವನು ಅರ್ಥ ಮಾಡ್ಕೊಳ್ಲಿಕ್ಕೆ ಅವರು ಕಷ್ಟವನ್ನ ಕೊಟ್ಟಿರ್ತಾರೆ ಅಲ್ವಾ? ನಾವು ತಿಳ್ಕೊಂಡಿರೋ ಹಾಗೇನೆ ಕುಂತಿ ಮಹಾರಾಣಿ ಏನ್ ಹೇಳ್ತಾಳೆ, ಜನ್ಮೈಶ್ವರ್ಯ ಶ್ರುತ ಶ್ರೀಬಿ ಏದಮಾನ ಮದಪ್ಪುಮಾನ್ ಅಲ್ವಾ? ಯಾರಿಗೆ ಆ ಜನ್ಮ, ಐಶ್ವರ್ಯ, ಶ್ರುತ, ಶ್ರೀ 4 ಹೆಚ್ಚಿರುತ್ತೋ ಅವರು ಭಗವಂತನ ಬಳಿಯಲ್ಲಿ ಅವರು ಭಾವಪೂರ್ವಕವಾಗಿ ಅವರು ಭಕ್ತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅವ್ರಿಗೆ ಗರ್ವ ಇರುತ್ತೆ, ನಾನು ಎಲ್ಲವನ್ನ ಸಾಧಿಸ್ತೀನಿ, ನನ್ನ ಹತ್ರ ಹಣ ಇದೆ, ಬಲ ಇದೆ, ವಿದ್ಯೆ ಇದೆ, ಅಂದ್ರೆ ರೂಪ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮದ ಇರುತ್ತೆ. ಅವ್ರಿಗೆ ಭಗವಂತನ ಬಳಿ ನಮ್ರತೆಯಿಂದ ಅವರು ಭಕ್ತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಅದೇ ದೈವಿ ಗುಣವನ್ನ ಹೊಂದಿರೋರು, ಅವ್ರಿಗೆ ಈ ಭಗವಂತ ಇವಾಗ ಕಷ್ಟ ಕೊಟ್ಟರು ಅವ್ರು ಏನ್ ಯೋಚನೆ ಮಾಡ್ತಾರೆ, ಭಗವಂತ ಈ ಕಷ್ಟವನ್ನ ನನ್ನ ಒಳ್ಳೇದಕ್ಕೆ ಕೊಟ್ಟಿದ್ದಾನೆ, ನನ್ನನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಸ್ಲಿಕ್ಕೆ ನನಗೆ ಕೊಟ್ಟಿದ್ದಾನೆ ಅಂತ ಅವ್ನು ಯೋಚನೆ ಮಾಡ್ತಾರೆ ಅಲ್ವಾ? ಅವ್ರಿಗೆ ಭಯ ಅನ್ನೋದೇ ಇಲ್ಲ. ಏನೇ ಆದ್ರೂ ಅದು ನನ್ನ ಒಳ್ಳೇದಕ್ಕೆ ಆಗಿದೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಅಥವಾ ಅವ್ರಿಗೆ ತುಂಬಾ ಒಳ್ಳೇದಾದ್ರೂ ಸಹ ಅವ್ರು ಏನ್ ಯೋಚನೆ ಮಾಡ್ತಾರೆ, ನಾನು ಇದಕ್ಕೆ ಅರ್ಹನಲ್ಲ, ನನ್ಗೆ ಇಷ್ಟು ಭಗವಂತ ಅವನು ಎಷ್ಟು ಕರುಣಾಮಯಿ, ನನ್ಗೆ ಯೋಗ್ಯತೆನೇ ಇಲ್ಲ, ಆದ್ರೆ ನನಗೆ ಭಗವಂತ ಇದನ್ನ ಅನುಗ್ರಹಿಸಿದ್ರೆ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಸೊ ಅವ್ರಿಗೆ ಭಯ ಅನ್ನೋದು ಇಲ್ಲ. ಅಸ್ತಿತ್ವದ ಶುದ್ಧಿ ಅಲ್ವಾ? ಅಸ್ತಿತ್ವದ ಶುದ್ಧಿ ಇದು ಯಾರ ಗುಣ? ಇದು ಯಾರಲ್ಲಿ ಇರ್ಬೇಕಾಗಿರುವಂತಹ ಗುಣ, ಎಲ್ಲರಲ್ಲೂ ಇರ್ಬೇಕು. ಅಂದ್ರೆ ಯಾರು ದೈವಿ ಗುಣವನ್ನು ಹೊಂದಿದ್ದಾರೆ ಅಂದ್ರೆ ಈ ಗುಣನೂ ಇರುತ್ತೆ. ಆದ್ರೆ ಈ ಅಸ್ತಿತ್ವದ ಶುದ್ಧಿ ಅನ್ನೋದು ಯಾರಲ್ಲಿ ಅದು ಪ್ರಮುಖವಾಗಿ ಕಾಣುತ್ತೆ?
ಮಾತಾಜಿ ಸನ್ಯಾಸಿಗಳಲ್ಲಿ ಹಾ, ಸನ್ಯಾಸಿಗಳಲ್ಲಿ ಅಲ್ವಾ. ಅಸ್ತಿತ್ವದ ಶುದ್ಧಿ ಅಂದ್ರೆ ಏನ್ ಅರ್ಥ? ಅವ್ರ ಪ್ರಭುಪಾದರು ಏನ್ ಅರ್ಥ ಮಾಡಿಸ್ತಾರೆ? ಅವ್ರ ಅಂತರಂಗವಾಗಿ ಮತ್ತೆ ಬಹಿರಂಗವಾಗಿನೂ ಶುದ್ಧವಾಗಿತ್ತು. ಅಂದ್ರೆ ಏನ್ ಅರ್ಥ ಶುದ್ಧವಾಗಿರೋದು ಅಂತಂದ್ರೆ? ಏನು ಅರ್ಥ? ಸನ್ಯಾಸಿಗಳ ಹತ್ರ ಇವಾಗ ತುಂಬಾ ಹಣ ಇರುತ್ತಾ? ಅವರು ಎಲ್ಲವನ್ನ ಅವರು ಬ್ಯಾಂಕ್ ಅಲ್ಲಿ ಐಹಿಕ ಇಂದ್ರಿಯಗಳಿಂದ ಮುಕ್ತ ಮಾತಾಜಿ. ಅಂದ್ರೆ ಐಹಿಕ ಇಂದ್ರಿಯಗಳಿಗೆ ತಟ್ಟಬಾರ್ದು, ಅದರಿಂದ ಅವರು ಶುದ್ಧವಾಗಿರ್ಬೇಕು ಅಲ್ವಾ. ಹಣ ಅಂದ್ರೆ ಹೆಣ್ಣು, ಹೊನ್ನು, ಮಣ್ಣು ಅಂತ ನಾವೇನ್ ಹೇಳ್ತೀವೋ ಆ ಮೂರಿಂದನೂ ಸಹ ಅವರು ದೂರ ಇರ್ತಾರೆ ಅಲ್ವಾ. ಅದು ಅಸ್ತಿತ್ವದ ಶುದ್ಧಿ ಅಂತ ಹೇಳ್ಬಿಟ್ಟು ಕರೀತಾರೆ ಅಲ್ವಾ. ನಮ್ಮ ಇಂದ್ರಿಯಗಳು ಪರಿಶುದ್ಧವಾಗಿರುತ್ತೆ. ಅದು ತಮ್ಮ ಏನು ಈ ಇಂದ್ರಿಯ ಭೋಗದ ಬಗ್ಗೆ ಅದು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಇಲ್ಲಿ ನಮ್ಗೆ ಪ್ರಭುಪಾದರು ಹೇಗೆ ಅರ್ಥ ಮಾಡಿಸ್ತಾ ಇದಾರೆ, ಸನ್ಯಾಸಿಗಳು ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ನಾವು ಯಾರ ಉದಾಹರಣೆನ ನಾವ್ ಇಲ್ಲಿ ನೋಡ್ತಾ ಇದೀವಿ? ಚೈತನ್ಯ ಮಹಾಪ್ರಭುಗಳ ಉದಾಹರಣೆನ ನಾವು ನೋಡ್ತಾ ಇದೀವಿ ಅಲ್ವಾ. ನಾವು ಆ ಛೋಟ ಹರಿದಾಸ್ ಕತೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಛೋಟ ಹರಿದಾಸ್ ಅವರು ಚೈತನ್ಯ ಮಹಾಪ್ರಭುಗಳ ಆಪ್ತ ವಲಯದಲ್ಲಿ ಇದ್ರು ಅಲ್ವಾ. ಇವಾಗ ಅವರು ಭಿಕ್ಷೆ ಬೇಡ್ಕೊಂಡ್ ಬಂದ್ಬಿಟ್ಟು ಅವರು ಅವತ್ತಿನ ದಿವಸ ಅವರು ಅಡಿಗೆನ ಮಾಡಿ ದೇವರಿಗೆ ಅದನ್ನ ನೈವೇದ್ಯವಾಗಿ ಅರ್ಪಿಸಿ ಆಮೇಲೆ ಆ ಪ್ರಸಾದವನ್ನ ತಗೋತಾ ಇದ್ರು. ಅವತ್ತಿನ ದಿವಸ ಛೋಟ ಹರಿದಾಸ್ ಅವರು ಭಿಕ್ಷೆಗೆ ಹೋದಾಗ ಒಂದು ಹೆಣ್ಣು ಮಗಳನ್ನ ಅವ್ರು ಏನು ಅಂದ್ರೆ ಕೆಟ್ಟದಾಗಿ ಅಲ್ಲಿ ಏನು ನಡ್ಕೊಳೋದಿಲ್ಲ. ಅವರ ಮನಸ್ಸಲ್ಲಿ ಒಂದು ಆಲೋಚನೆ ಬರುತ್ತೆ, ಎಷ್ಟು ಸುಂದರವಾಗಿದ್ದಾಳೆ ಈ ಸ್ತ್ರೀ ಅಂತ ಹೇಳ್ಬಿಟ್ಟು ಅಷ್ಟೇ. ಅದಾದ್ಮೇಲೆ ಅವರು ವಾಪಸ್ಸು ಆ ಭಿಕ್ಷೆ ಬೇಡಿರೋದನ್ನ ತಗೊಂಡ್ ಬಂದು ಅವರು ಅಡಿಗೆಯನ್ನ ಮಾಡ್ತಾರೆ. ಆಗ ಚೈತನ್ಯ ಮಹಾಪ್ರಭುಗೆ ಗೊತ್ತಾಗುತ್ತೆ ಅವ್ರಿಗೆ, ನೋಡಿ ಎಷ್ಟು ನಾವು ತಿಂತಿರೋ ಆಹಾರ ಎಷ್ಟು ಅದು ಸೂಕ್ಷ್ಮ ಕೋಶಗಳ ಮೇಲೆ ಪರಿಣಾಮ ಬೀರುತ್ತಿರೋದಕ್ಕೆ ಇದೇ ಸಾಕ್ಷಿ. ಆಗ ಚೈತನ್ಯ ಮಹಾಪ್ರಭುಗಳಿಗೆ ಅನ್ಸುತ್ತೆ, ಇವತ್ತಿನ ದಿವಸ ಯಾರು ಹೋಗಿ ಇದು ಭಿಕ್ಷೆನ ಬೇಡ್ಕೊಂಡ್ಬಂದಿರೋದು ಅಂತ ಅವರು ವಿಚಾರಿಸಿದಾಗ ಛೋಟ ಹರಿದಾಸ್ ಅಂತ ಗೊತ್ತಾಗುತ್ತೆ. ಆಮೇಲೆ ಏನಾಯ್ತು ಅಂತ ಗೊತ್ತಾದಾಗ ಛೋಟ ಹರಿದಾಸದಿಂದ ಅವರು ಛೋಟ ಹರಿದಾಸನನ್ನ ಆಪ್ತ ವಲಯದಿಂದ ಅವರು ದೂರ ಇಡ್ತಾರೆ. ಛೋಟ ಹರಿದಾಸು ಮತ್ತೆ ಬೇರೆಯವರೆಲ್ಲರನ್ನೂ ಸಹ ಎಷ್ಟು ಪರಿಪರಿಯಾಗಿ ಬೇಡ್ಕೋತಾರೆ ಚೈತನ್ಯ ಮಹಾಪ್ರಭುಗೆ. ಅವನ ತಪ್ಪನ್ನ ಮನ್ನಿಸಿ, ಅವನು ಏನು ತಪ್ಪನ್ನ ಮಾಡಿಲ್ಲ, ಬರೇ ಆಲೋಚನೆಯನ್ನ ಮಾಡಿದಾನೆ ಅಂದ್ರೂ ಸಹ ಇಲ್ಲ, ಸನ್ಯಾಸಿ ಆದವನು ಆ ಹೆಣ್ಣನ್ನ ನಾವು ಆಲೋಚನೆಯಲ್ಲೂ ಸಹ ಅವರು ಬೇರೆ ದೃಷ್ಟಿಯಿಂದ ನೋಡ್ಕೂಡುದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆ ಸನ್ಯಾಸತ್ವ ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಆಗಿ ಇರ್ಬೇಕು ಅಂತ ಹೇಳ್ತಾರೆ. ಮತ್ತೆ ಅವರು ಜಗನ್ನಾಥಪುರಿಲಿ ಇದ್ರೂನು ಸಹ ಆ ಮಹಿಳಾ ಭಕ್ತರು ಹತ್ರ ಬರ್ತಾ ಇರೋದಿಲ್ಲ, ದೂರದಿಂದಾನೇ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಅವರು ವಂದನೆಗಳನ್ನ ಅರ್ಪಿಸ್ತಾ ಇರ್ತಾರೆ, ನಮಸ್ಕಾರವನ್ನ ಅವರು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಸನ್ಯಾಸಿ ಯಾವಾಗ್ಲೂ ಸಹ ಆ ಹೆಣ್ಣಿನಿಂದ ದೂರ ಇರ್ಬೇಕು. ಅದು ಅಸ್ತಿತ್ವದ ಶುದ್ಧಿಯನ್ನ ಅದು ತೋರಿಸಿಕೊಡುತ್ತೆ. ಮತ್ತೆ ಅವರು ಹೆಚ್ಚು ಹಣವನ್ನು ಸಹ ಸಂಗ್ರಹಿಸಬಾರ್ದು. ಭಗವಂತ ಇವತ್ತಿನ ದಿವಸ ಏನ್ ಕೊಟ್ಟಿದ್ದಾನೆ ಅವ್ರಿಗೆ ಹೊಟ್ಟೆಯನ್ನ ತುಂಬಿಸ್ಕೊಳ್ಲಿಕ್ಕೆ, ಈ ದೇಹವನ್ನ ಪೋಷಿಸ್ಲಿಕ್ಕೆ ಅಷ್ಟನ್ನ ಮಾತ್ರ ಅವರು ಇಟ್ಕೋಬೇಕಾಗತ್ತೆ. ಸೊ ಇದನ್ನ ಅಸ್ತಿತ್ವದ ಶುದ್ಧಿ ಅಂತ ಕರೀತಾರೆ. ಮತ್ತೆ ಇದು ಮೂರನೇದು ದಿವ್ಯ ಜ್ಞಾನವನ್ನ ಬೆಳೆಸ್ಕೊಳೋದು. ಇದಂದ್ರೆ ಏನ್ ಅರ್ಥ? ದಿವ್ಯ ಜ್ಞಾನವನ್ನ ಬೆಳೆಸ್ಕೊಳೋದು ಇದು ಯಾರಲ್ಲಿ ಇರ್ಬೇಕು ಗುಣ? ಮಾತಾಜಿ ಬ್ರಹ್ಮಚಾರಿಗಳಲ್ಲಿ ಇರ್ಬೇಕು. ಅವ್ರು ಗುರುಕುಲಕ್ಕೆ ಹೋಗಿ ಜ್ಞಾನ ಎಲ್ಲ ತಿಳ್ಕೊಂಡ್ ಬರ್ಬೇಕು ಅಂತ. ಓಕೆ, ಸೊ ಬ್ರಹ್ಮಚಾರಿಗಳಲ್ಲಿ ಇರ್ಬೇಕಾಗಿರೋದು ಜ್ಞಾನವನ್ನ ಬೆಳೆಸ್ಕೊಳ್ಳೋದು. ಮತ್ತೆ ಇನ್ನ ಯಾರಲ್ಲಿ ಮುಖ್ಯವಾಗಿ ಇರ್ಬೇಕಾಗಿರೋದು ದಿವ್ಯ ಜ್ಞಾನವನ್ನ ಬೆಳೆಸ್ಕೊಳೋದು? ಗೃಹಸ್ಥರಿಗೆ ಮಾತಾಜಿ, ಸನ್ಯಾಸಿಗಳಿಗೆ ಮಾತಾಜಿ. ಸೊ ಈಗ ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನ ಬೆಳೆಸ್ಕೊಳೋದು, ಈ ಮೂರನ್ನು ಸಹ ಸನ್ಯಾಸಿಗಳಲ್ಲಿ ಇರ್ಬೇಕಾಗಿರುವಂತದ್ದು. ನೋಡಿ, ದಿವ್ಯ ಜ್ಞಾನವನ್ನ ಅವ್ರು ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಸನ್ಯಾಸಿಗಳು ಅವ್ರು ಇವಾಗ ಎಲ್ಲಾ ಕಡೆ ತಿರುಗ್ತಾ ಇರ್ತಾರೆ. ಅವ್ರು ಏನಕ್ಕೆ ಅವರು ತಿರುಗ್ತಾ ಇರ್ತಾರೆ? ಎಲ್ಲಾ ಕಡೆ ಸುಮ್ನೆ ತಿರುಗ್ತಿರ್ತಾರ ಅವರು? ಅಂದ್ರೆ ಎಲ್ಲಾ ನೋಡೋಣಂತೆ, ಎಲ್ಲಾ ದೇಶ ವಿದೇಶಗಳನ್ನ ನೋಡೋಣಂತೆ, ಎಲ್ಲಾ ಜನಗಳನ್ನ ನೋಡೋಣ, ಮತ್ತೆ ಏನು ಸುಂದರವಾದ ವಸ್ತುಗಳನ್ನ ನೋಡ್ಬಿಟ್ಟು ನಮ್ಮ ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅಂತ ಅವ್ರು ತಿರುಗ್ತಾ ಇರ್ತಾರ? ಪರಿವ್ರಾಜಕಾಚಾರ್ಯರು ಅಂತ ಹೇಳ್ತಾರಲ್ವಾ, ಏನಕ್ಕೆ ಅವ್ರು ತಿರುಗ್ತಾ ಇರ್ತಾರೆ? ಅಥವಾ ಅವ್ರು ಭಿಕ್ಷೆ ಬೇಡ್ತಿರ್ತಾರೆ ಒಂದು ಮನೆಯಿಂದ ಇನ್ನೊಂದ್ ಮನೆಗೆ? ಭಕ್ತಿಯ ಪ್ರಚಾರ ಮಾಡ್ಲಿಕ್ಕೆ, ಜ್ಞಾನಾರ್ಜನೆಗೆ ಮಾತಾಜಿ, ಜ್ಞಾನಾರ್ಜನೆ, ಜ್ಞಾನವನ್ನ ಕೊಡ್ಲಿಕ್ಕೆ, ಪ್ರಚಾರ ಮಾಡಕ್ಕೆ, ಜ್ಞಾನ ಪ್ರಚಾರ ಮಾಡ್ಲಿಕ್ಕೆ ಅಲ್ವಾ. ಅದಕ್ಕೋಸ್ಕರ ಅವ್ರು ಇವಾಗ ದಿವ್ಯ ಜ್ಞಾನವನ್ನ ಅವ್ರು ಬೆಳೆಸ್ಕೋಬೇಕು. ಇವಾಗ ನನ್ನ ಹತ್ರ ಜ್ಞಾನ ಇಲ್ಲ ಅಂದ್ರೆ ನನ್ ಬೇರೆಯವ್ರಿಗಾದ್ರೂ ಹೇಳೋದಾದ್ರೂ ಏನು ಅಲ್ವಾ. ಸೊ ಅದಕ್ಕೋಸ್ಕರ ದಿವ್ಯ ಜ್ಞಾನವನ್ನ ಆ ಸನ್ಯಾಸಿಗಳು ಬೆಳೆಸ್ಕೋಬೇಕು. ಅವ್ರು ಇವಾಗ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಾರೆ. ಭಿಕ್ಷೆ ಬೇಡುವ ಮುಖ್ಯ ಉದ್ದೇಶ ಏನು? ಸನ್ಯಾಸಿಗಳು ಭಿಕ್ಷೆ ಬೇಡೋ ಮುಖ್ಯ ಉದ್ದೇಶ ಏನು? ಹರೇ ಕೃಷ್ಣ. ಕೆಲ್ಸಕ್ಕೆ ಹೋಗ್ತಾ ಇರ್ತಾರ? ಕೆಲ್ಸಕ್ಕೆ ಹೋಗ್ತಾ ಇರ್ತಾರ ಅವರು? ಸಂಸಾರಸ್ತ್ರನ ಮಾತಾಜಿ ಕೃಷ್ಣ ಪ್ರಜ್ಞೆಗೆ ತರ್ತಕ್ಕಂಥದ್ದು ಉದ್ದೇಶ ಅಲ್ವಾ. ಅವರ ಮುಖ್ಯ ಉದ್ದೇಶ ಏನು ಅಂದ್ರೆ, ಗೃಹಸ್ಥರು ಅವರು ತಮ್ಮ ಇಂದ್ರಿಯ ಸುಖದಲ್ಲಿ ಅವರು ಮುಳುಗ್ಬಿಟ್ಟಿರ್ತಾರೆ ಅಲ್ವಾ, ಗೃಹ ಮೇದಿಗಳಾಗ್ಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಸನ್ಯಾಸಿಗಳ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಎಲ್ಲರನ್ನು ಅವರು ಭಗವತ್ ಮಾರ್ಗಕ್ಕೆ ತಗೊಂಡ್ಬರ್ಬೇಕು. ಅದೇ ಈ ವರ್ಣಾಶ್ರಮದ ಉದ್ದೇಶ. ಭಗವಂತ ಈ ವರ್ಣಾಶ್ರಮವನ್ನ ಮಾಡಿರೋ ಉದ್ದೇಶವೇ ಅದು ಅಲ್ವಾ. ಎಲ್ಲರೂ ಸಹ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ಅವರು ಭಗವಂತನ ಭಕ್ತಿಯನ್ನ ಮಾಡಿ ಭಗವಂತನ ಲೋಕಕ್ಕೆ ಆದಷ್ಟು ಬೇಗ ಬರ್ಬೇಕನ್ನೋದೇ ಈ ವರ್ಣಾಶ್ರಮ ಪದ್ಧತಿಯ ಮುಖ್ಯ ಉದ್ದೇಶ ಅಲ್ವಾ. ಸನ್ಯಾಸಿಗಳು ಜ್ಞಾನಾರ್ಜನೆಯನ್ನ ಬೆಳೆಸ್ಕೊಂಡು ಅವರು ಓದಿರೋ ಇವಾಗ ವೇದಗಳನ್ನ ನಾವು ಕುತ್ಕೊಂಡು ಅಥವಾ ಗೃಹಸ್ಥರು ಓದ್ಲಿಕ್ಕೆ ಆಗೋದಿಲ್ಲ
ಅಲ್ವಾ, ಅವ್ರಿಗೆ ಸಮಯ ಇರುದಿಲ್ಲ. ಯಾಕಂದ್ರೆ ಅವ್ರು ಕೆಲಸ ಮಾಡ್ಬೇಕು, ಕೆಲಸ ಮಾಡಿ ಹಣವನ್ನ ಅವರು ಗಳಿಸ್ಬೇಕು, ಅವರ ಸಂಸಾರವನ್ನ ಪೋಷಣೆ ಮಾಡ್ಬೇಕು, ಅವ್ರಿಗೆ ಸಮಯ ಇಲ್ಲ. ಅದಕ್ಕೆ ಈ ಸನ್ಯಾಸಿಗಳು ಆ ಜ್ಞಾನವನ್ನ ಬೆಳೆಸ್ಕೊಂಡು ಅವ್ರು ಏನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಲಿಕ್ಕೆ ಏನನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ಗೃಹಸ್ಥರಿಗೆ ಉಪದೇಶ ಮಾಡ್ಬೇಕು. ಹೇಗೆ ಉಪದೇಶ ಮಾಡ್ಲಿಕ್ಕೆ ಸಾಧ್ಯ? ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರೋರೆಲ್ಲ ನಿಲ್ಸಿ ಉಪದೇಶ ಮಾಡ್ಲಿಕ್ಕೆ ಆಗತ್ತಾ? ನಿಂತ್ಕೊಳ್ಳಿ ನಾನು ನಿಮ್ಗೆ ಉಪದೇಶ ಮಾಡ್ತೀನಿ ಅಂತ ಇಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರೆ, ಆ ಗೃಹಸ್ಥರ ಮನೆಗಳಿಗೆ ಹೋಗ್ತಾರೆ. ಮನೆಗಳಿಗೆ ಹೋಗ್ಬಿಟ್ಟು ಅವ್ರ ಏನ್ ಮಾಡ್ತಾರೆ, ಭಿಕ್ಷೆಯನ್ನ ಬೇಡ್ತಾರೆ. ಅವರು ಭಿಕ್ಷೆ ಬೇಡ್ದಾಗ ಅವರು ಆ ಗೃಹಸ್ಥರಿಗೆ ಅವರು ಜ್ಞಾನವನ್ನ ಬೋಧಿಸ್ತಾರೆ. ಈ ಮನುಷ್ಯ ಜನ್ಮದ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಭಿಕ್ಷೆಯನ್ನ ತಗೊಂಡು ಅವರು ಆ ದೇಹವನ್ನ ಪೋಷಣೆ ಮಾಡೋದು ಅವ್ರದ್ದು ಮುಖ್ಯ ಉದ್ದೇಶ ಅಲ್ಲ. ಆ ಗೃಹಸ್ಥರಿಗೆ ಜ್ಞಾನಾರ್ಜನೆ ಮಾಡೋದು ಆ ಭಿಕ್ಷಾಟನೆಯ ಮೂಲ ಉದ್ದೇಶ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸನ್ಯಾಸತ್ವದ ಮೂಲ ಉದ್ದೇಶ ಈ ಜ್ಞಾನವನ್ನ ಪ್ರಚಾರ ಮಾಡೋದು. ಮನುಷ್ಯ ಜನ್ಮದ ಈ ಏನು ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ತಿಳಿಸ್ಬೇಕು. ಅದಕ್ಕೋಸ್ಕರ ಏನ್ ಹೇಳ್ತಾರೆ, ಇವಾಗ ಒಬ್ಬ ಮನೆ ಹತ್ರ, ಗೃಹಸ್ಥನ ಮನೆ ಹತ್ರ ಅವರು ಭಿಕ್ಷಾಟನೆಗೆ ಹೋದಾಗ ಅವರು ಎಷ್ಟೊತ್ತಲ್ಲಿ ನಿಂತ್ಕೋಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿ ಒಂದು ಹಸುವಿನ ಹಾಲನ್ನ ಕರಿಬೇಕಾದಾಗ ಎಷ್ಟು ಸಮಯ ತಗೋತಾನೆ, ಅದಕ್ಕಿಂತ ಹೆಚ್ಚು ಹೊತ್ತು ಒಂದು ಗೃಹಸ್ಥನ ಮನೆ ಮುಂದೆ ಆ ಸನ್ಯಾಸಿ ನಿಂತ್ಕೊಳೋ ಹಾಗಿಲ್ಲ. ಅದನ್ನ ಹೇಳ್ತಾರೆ ಭಾಗವತಮಲ್ಲಿ, ನಿಮ್ಗೆ ಗೊತ್ತಾಗುತ್ತೆ ಅದು. ಸೊ ಇವಾಗ ಅದಕ್ಕೇನೆ ಈ ಭಿಕ್ಷಾಟನೆಯ ಮುಖ್ಯ ಉದ್ದೇಶ ಅವರ ಪೋಷಣೆ ಮಾಡ್ಕೊಳೋದಿಲ್ಲ, ಅವರ ದೇಹದ ಪೋಷಣೆ ಅಲ್ಲ, ಅವರು ಜ್ಞಾನವನ್ನ ಕೊಡೋದು ಗೃಹಸ್ಥನಿಗೆ. ಸರಿಯಾದ ಮಾರ್ಗಕ್ಕೆ ಅವ್ರನ್ನ ಗೃಹಮೇಧಿಗಳಾಗಿರುವಂತಹ ಇದು ಸಂಸಾರಸ್ಥರನ್ನ ಅವರು ಗೃಹಸ್ಥಾಶ್ರಮವನ್ನ ಸ್ವೀಕರಿಸ್ಲಿಕ್ಕೆ ಅವರು ಸಹಾಯ ಮಾಡದೆ ಈ ಸನ್ಯಾಸಿಗಳ ಮೂಲ ಉದ್ದೇಶ. ಅದಕ್ಕೋಸ್ಕರ ಅವನಿಗೆ ಜ್ಞಾನ ಇರ್ಬೇಕು. ಅವನಿಗೆ ಜ್ಞಾನ ಇದ್ರೆ ಮಾತ್ರನೇ ಅವನು ಆ ಸನ್ಯಾಸತ್ವಕ್ಕೆ ಸರಿಯಾದ ಒಂದು ಅರ್ಥ ಬರುತ್ತೆ. ಇಲ್ಲ ಅಂತಂದ್ರೆ ಬರೀ ಅವರು ಪೋಷಣೆ ಮಾಡ್ಲಿಕ್ಕೋಸ್ಕರ ಅವನು ಅದೊಂದು ವೃತ್ತಿ ಆಗ್ಬಿಡುತ್ತೆ. ಆ ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ಅವನು ಆ ಭಿಕ್ಷಾಟನೆಯನ್ನ ಮಾಡ್ದಂಗ ಆಗ್ಬಿಡುತ್ತೆ ಅಲ್ವಾ. ಸೊ ಅದು ನಿಜವಾದ ಸನ್ಯಾಸತ್ವದ ಉದ್ದೇಶ ಅಲ್ಲ. ಸೊ ಈ ಮೂರು, ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನ ಬೆಳೆಸ್ಕೊಳೋದು, ಈ ಮೂರನ್ನು ಸಹ ಸನ್ಯಾಸಿಗಳಲ್ಲಿ ಇರ್ಬೇಕಾಗಿರುವಂತಹ ಗುಣ. ಸೊ ಅದಾದ್ಮೇಲೆ ಈಗ ನಮ್ಗೆ ಮುಂದೆ ಈಗ ಗೃಹಸ್ಥರಲ್ಲಿ ಯಾವ ಗುಣಗಳು ಇರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾರೆ. ಮತ್ತೆ ಹೇಳ್ತಾ ಇದೀನಿ, 26 ಗುಣಗಳು, ಆ ದೈವಿ ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಇರ್ಬೇಕು. ಆದ್ರೆ ಕೆಲವು ಆಶ್ರಮ, ಕೆಲವು ವರ್ಣದಲ್ಲಿ ಅವು ಹೆಚ್ಚಾಗಿ ಅದು ಪ್ರಕಟವಾಗುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇವಾಗ ದಾನ, ಮಾತಾಜಿ, ದಾನ ಧರ್ಮ. ಹೌದು, ದಾನ ಯಾರು ಮಾಡ್ಬೇಕು? ಮುಖ್ಯವಾಗಿ ಯಾರಿಗೆ ಇದು ಹೇಳ್ತಾ ಇದಾರೆ ಈ ಗುಣ? ಗೃಹಸ್ಥರಿಗೆ ಅಲ್ವಾ. ಯಾಕಂದ್ರೆ ಅವ್ರ ಹತ್ರನೇ ಹಣ ಇರೋದು, ಅವ್ರೊಬ್ರನ್ನೇ ಸಂಪಾದನೆಯನ್ನ ಮಾಡ್ತಾ ಇರೋದು ಅಲ್ವಾ. ಇನ್ನ ಯಾರು ಬ್ರಹ್ಮಚಾರಿಗಳು, ಅವ್ರನ್ನು ಸಹ ವೇದಾಧ್ಯಯನ ಮಾಡ್ತಾ ಇದಾರೆ, ಅವ್ರನ್ನು ಸಹ ಏನು ಹಣ ಸಂಪಾದನೆ ಮಾಡ್ತಾ ಇಲ್ಲ. ವಾನಪ್ರಸ್ಥಾಶ್ರಮದವರು ಮತ್ತೆ ಸನ್ಯಾಸಾಶ್ರಮದವರು ಯಾರನ್ನು ಸಹ ಹಣವನ್ನ ಅವರು ಸಂಪಾದನೆ ಮಾಡ್ತಿಲ್ಲ. ಸೊ ಇವಾಗ ಎಲ್ಲಾ ಸಮಾಜದಲ್ಲಿರುವ ಎಲ್ಲರೂ ಸಹ ಈಗ ಜೀವನವನ್ನ ಮಾಡ್ಬೇಕು, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು. ಹಾಗಾದ್ರೆ ಇವಾಗ ದಾನವನ್ನ ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆಲ್ಲ ಹೇಗೆ ಇವಾಗ ಪೋಷಣೆ ಆಗ್ಲಿಕ್ಕೆ ಸಾಧ್ಯ ಅಲ್ವಾ? ಅವ್ರಿಗೆಲ್ಲ ಹೇಗೆ ಏನ್ ಹೇಳ್ತಾರೆ, ಅವರ ಜೀವನ ಹೇಗೆ ನಡಿಲಿಕ್ಕೆ ಸಾಧ್ಯ ಅಲ್ವಾ? ಸೊ ಅದಕ್ಕೋಸ್ಕರ ಈ ದಾನವನ್ನ ಗೃಹಸ್ಥರಿಗೆ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಗೆ ಇವಾಗ ಎಷ್ಟು ದಾನವನ್ನ ಮಾಡ್ಬೇಕು ಅಂತ ಹೇಳಿದ್ದಾರೆ ರೂಪ ಗೋಸ್ವಾಮಿ ಅವರು ನಿದರ್ಶನ ಮಾಡಿ ತೋರಿಸಿದ್ದಾರೆ. ಅವರ ಜೀವನದಲ್ಲಿ ಅವರು ತೋರಿಸಿದ್ದಾರೆ, ಹೀಗೆ ನೀವು ದಾನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ನಾವೇನ್ ತಿಳ್ಕೊಂಡಿದೀವಿ, ದಾನವನ್ನ ಹೇಗೆ ಮಾಡ್ಬೇಕು? 50% ದೇವಸ್ಥಾನಕ್ಕೆ ಅಲ್ವಾ. ನಾವು 100 ರೂಪಾಯಿ ದುಡಿದ್ರೆ 50 ರೂಪಾಯಿನ ನಾವು ದೇವಸ್ಥಾನಕ್ಕೆ ಕೊಟ್ಬಿಡದ, ಅಥವಾ ಹೇಗೆ ಅರ್ಥ ಮಾಡ್ಕೋಬೇಕು? ನಮ್ಗೆ ಭಯನೇ ಆಗ್ಬಿಡತ್ತೆ ಅಲ್ವಾ. 50 ರೂಪಾಯಿ ದೇವಸ್ಥಾನಕ್ಕೆ ಕೊಟ್ರೆ ನಾವೇನ ಜೀವನ ಮಾಡೋದು ಅಂತ ಹೇಳ್ಬಿಟ್ಟು. ಆ 50% ಅಲ್ಲಿ ಏನೆಲ್ಲ ಇದೆ ಅಂತ ನಮ್ಗೆ, ಅಂದ್ರೆ ಈಗಿನ ಕಾಲಕ್ಕೆ ಅನುಗುಣವಾಗಿ ನಮ್ಗೆ ಹೇಳ್ತಾರೆ ಅಲ್ವಾ ಆಚಾರ್ಯರು. ಆ 50% ಅಲ್ಲಿ ಏನೆಲ್ಲ ನಾವು ಮಾಡ್ಬೋದು ಅಂತ ಹೇಳ್ತಾರೆ. ನಾವಿವಾಗ ಮನೆಯಲ್ಲಿ ನಮ್ಗೆ ಭಗವಂತನ ನಾವು ವಿಗ್ರಹದ ಪೂಜೆನ ನಾವು ಮಾಡ್ತೀವಿ ಅಲ್ವಾ. ನಮ್ ದೇವಸ್ಥಾನದಲ್ಲಿ ದೇವ್ರ ಮನೇಲಿ ನಾವು ದೇವರಿಗೆ ಈಗ ಪೂಜೆಯನ್ನ ಮಾಡ್ಬೇಕು ಅಲ್ವಾ. ಅದಕ್ಕೂ ಸಹ ನಾವ್ ಏನೆಲ್ಲ ಉಪಯೋಗಿಸ್ತೀವಿ, ಹಣ ಈ 50% ಅಲ್ಲಿ ಬರುತ್ತೆ. ಅದಾದ್ಮೇಲೆ ನಾವ್ ಇವಾಗ ನೈವೇದ್ಯವನ್ನ ತಯಾರಿಸ್ತೀವಿ, ಅದನ್ನ ಎಲ್ಲರಿಗೂ ಹಂಚ್ತೀವಿ, ಅದನ್ನು ಸಹ ಈ 50% ಅಲ್ಲಿ ಬರುತ್ತೆ. ನಾವು ಡೈರೆಕ್ಟ್ ಆಗಿ ಡೊನೇಷನ್ ಅಂತ ಕೊಡ್ತೀವಿ ಇವಾಗ ಕೃಷ್ಣ ಪ್ರಜ್ಞಾ ಸಂಸ್ಥೆಗಳಿಗೆ, ಕೃಷ್ಣನ ಸೇವೆಗೆ, ಅದನ್ನು ಸಹ ಈ 50% ಅಲ್ಲಿ ಬರುತ್ತೆ. ಮತ್ತೆ ನಾವು ತೀರ್ಥಯಾತ್ರೆಗಳಿಗೆಲ್ಲ ಹೋಗ್ತೀವಲ್ವಾ, ಅದನ್ನು ಸಹ ಈ 50% ಅಲ್ಲಿ ಬರುತ್ತೆ. ನಾವ್ ಇವಾಗ ಬುಕ್ಸ್ ಏನಾದ್ರು ದಾನ ಕೊಟ್ರೆ ಅದನ್ನು ಸಹ ಈ 50% ಅಲ್ಲಿ ಬರುತ್ತೆ. ನಾವು ಮನೇಲಿ ಯಾವ್ದಾದ್ರು ಒಂದು ಸಮಾರಂಭ ಮಾಡಿ ಎಲ್ಲರನ್ನ ಕರೆದು ಅಲ್ಲಿ ಕೃಷ್ಣ ಪೂಜೆಯನ್ನ ಮಾಡಿ ಪ್ರಸಾದವನ್ನ ಹಂಚ್ತೀವಲ್ವಾ, ಏನು ಭಕ್ತರ ಸಂಘವನ್ನ ಏರ್ಪಡಿಸ್ತೀವಲ್ಲ, ಅದನ್ನು ಸಹ ಈ 50% ಅಲ್ಲಿ ಬರುತ್ತೆ. ಓಕೆ. ಸೊ ಇನ್ನು ಮಿಕ್ಕಿದ 50% ಅನ್ನ ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ? ಸ್ವಂತಕ್ಕೆ ಇಟ್ಕೋಬೇಕು ಅಂದ್ರೆ ಅದ್ರಲ್ಲಿ
25% ಅನ್ನ ನಾವು ನಮ್ಮ ಬಂಧು ಬಳಗದವ್ರಿಗೆ ಕೊಡ್ಬೇಕು ಅಲ್ವಾ, ನಮ್ಮ ಮೇಲೆ ಯಾರು ಅವಲಂಬಿತರಾಗಿರ್ತಾರೆ ಅವ್ರಿಗೆ ಕೊಡ್ಬೇಕು. ಇನ್ನು 25% ಅನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ನಮಗೆ ಇಟ್ಕೋಬೇಕು, ನಮ್ಮ ಸ್ವಂತಕ್ಕೆ. ನಾವ್ ಅದನ್ನ ನಮ್ಮ ಕಷ್ಟಕ್ಕೋಸ್ಕರ, ಕಷ್ಟ ಸುಖಗಳಿಗೆ ನಾವು ಮೇನ್ ಆಗಿ ಕಷ್ಟಕ್ಕೋಸ್ಕರ ನಾವು ಅರ್ಜೆನ್ಸಿ ಏನಾದ್ರು ಇದ್ರೆ ಬೇಕೇ ಬೇಕಾಗುತ್ತೆ ಒಬ್ಬ ಮನುಷ್ಯನಿಗೆ, ಅದಕ್ಕೋಸ್ಕರ ಅವರು 25% ಅನ್ನ ಮಾತ್ರ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಈಗ ದಾನವನ್ನ ಮಾಡಿದ್ರು ಸಹ ನಾವು ಪರಿಶುದ್ಧರಾಗ್ತೀವಿ. ನಾವು ದಾನ ಮಾಡಿಲ್ಲ ಅಂದ್ರೆ ನಾವು ಗಳಿಸಿದಾಗ ನಾವು ಹಣವನ್ನ ಸಂಪಾದನೆ ಮಾಡ್ಬೇಕಾದ್ರೆ ನಾವ್ ಎಷ್ಟೋ ಒಂದು ಪಾಪಗಳನ್ನ ನಾವು ಮಾಡ್ಬೇಕಾಗತ್ತೆ. ನಾವು ದಾನ ಮಾಡ್ಲಿಲ್ಲ ಅಂತಂದ್ರೆ ನಾವು ಗಳಿಸಿರೋ ಹಣ ಅದು ಪರಿಶುದ್ಧವಾಗೋದಿಲ್ಲ. ಅದು ತುಂಬಾ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಅದಕ್ಕೆ ನಾವು ದಾನ 50% ಅಷ್ಟು ದಾನವನ್ನ ಮಾಡ್ಬೇಕು. ಸೊ ಅದ್ರಲ್ಲಿ ನಾವ್ ಇವಾಗ ಡೈರೆಕ್ಟ್ ಆಗಿ ಹಣ ಅಂತ ಹೇಳ್ಬಿಟ್ಟು ನಾವು ಡೊನೇಷನ್ ಅಂತ ಕೊಡ್ತೀವಲ್ಲ, ಅದನ್ನ ನಾವು ಇಂತಿಷ್ಟು ಅಂತ ನಾವು ಇಟ್ಕೋಬೇಕು. ಸೊ ನಮ್ಗೆ 1% 10% ಅಂತ ಎಷ್ಟೋ ಒಂದು ನಾವು ಫಿಕ್ಸ್ ಅನ್ನ ಮಾಡ್ಕೊಂಡು ನಾವು ಡೈರೆಕ್ಟ್ ಡೊನೇಷನ್ ಅನ್ನ ಮಾಡ್ಬೇಕು. ಇನ್ನು ಮಿಕ್ಕಿದ ಹಣವನ್ನೆಲ್ಲ ನಾವು ಹೀಗೆ ಕೃಷ್ಣನ ಪೂಜೆಗೆ ನಾವು ಉಪಯೋಗಿಸ್ಬೇಕೇ ಹೊರತು, ಸೇವೆಗೆ ಉಪಯೋಗಿಸ್ಬೇಕೇ ಹೊರತು ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಅಥವಾ ನಾನು ಇವಾಗ ಹೊಸ ಬ್ರ್ಯಾಂಡ್ ಬಂದಿದೆ ಅಥವಾ ಹೊಸದ್ ಯಾವ್ದೋ ಒಡವೆ ಬಂದಿದೆ ಅದನ್ನ ಹಾಕೊಂಡ್ಲಿಕ್ಕೆ ಉಪಯೋಗಿಸಬಾರ್ದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಆತ್ಮ ಸಂಯಮ ಅಂದ್ರೆ ಏನರ್ಥ? ಆತ್ಮ ಸಂಯಮ ಅಂದ್ರೆ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಈಗ ನೀವು ಹೇಳಿದ್ರಲ್ಲ ದಾನ ಧರ್ಮ ಅಂತ, ಅದರಲ್ಲಿ ಇವಾಗ ನಾವು ಕೃಷ್ಣನ ಬಗ್ಗೆ ಯಾವ್ದಾದ್ರು ಪುಸ್ತಕಗಳನ್ನ ಕೊಂಡ್ಕೋತೀವಿ, ಅದು ಕೂಡ ಅದಕ್ಕೆ ಅದನ್ನು ಸೇರುತ್ತಾ ಬರುತ್ತೆ ಅಥವಾ? ಮಾತಾಜಿ. ಹೌದು ಮಾತಾಜಿ, ಅದನ್ನು ಸಹ ಅದಕ್ಕೆ ಬರುತ್ತೆ. ಓಕೆ ಓಕೆ, ಹಾ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಅದೇ ನೀವ್ ಯಾವ್ದಾದ್ರು ಫಿಲಮ್ದು ಸ್ಟೋರಿದು ಬುಕ್ ಏನಾದ್ರು ತಗೊಂಡ್ ಬಂದ್ರೆ ಅದು ಬರಲ್ಲ ಮಾತಾಜಿ. ಅದು ನಿಮ್ಮ ಇಂದ್ರಿಯ ಸಂತೋಷಕ್ಕೆ ಬಂದ್ಬಿಡತ್ತೆ ಆ ಪುಸ್ತಕ. ಇಲ್ಲ, ಈಗ ಭಾಗವತಂ ಆಗ್ಲಿ ಅಥವಾ ಭಾಗವತಂ, ಭಗವದ್ಗೀತಾ, ಯಾವುದೇ ಈ ಕೃಷ್ಣ ಭಕ್ತಿಗೆ ಸಂಬಂಧಪಟ್ಟಿರುವಂತಹ ನಾವು ಸ್ಕ್ರಿಪ್ಚರ್ಸ್ ಅಂತ ಏನ್ ಹೇಳ್ತೀವೋ ಅದು ಯಾವ್ದೇ ತಂದ್ರು, ನೀವು ಪ್ರಭುಪಾದರ ಪುಸ್ತಕಗಳು ಯಾವ್ದೇ ತಂದ್ರು ಅದನ್ನು ಸಹ ಈ 50% ಗೆನೆ ಬರುತ್ತೆ ಮಾತಾಜಿ. ಯಾಕಂದ್ರೆ ನೀವು ಅದನ್ನ ನಿಮ್ಮ ಇಂದ್ರಿಯ ಸುಖಕ್ಕೆ ಉಪಯೋಗಿಸ್ಕೊತಿಲ್ವಲ್ಲ, ಸೊ ಅದ್ ಇವಾಗ ನೀವು ತ್ಯಾಗ ಮಾಡ್ದಂಗೆ ಆಯ್ತು ಅಲ್ವಾ, ಅದಕ್ಕೋಸ್ಕರ. ಸೊ ಮತ್ತೆ ಆತ್ಮ ಸಂಯಮ, ಆತ್ಮ ಸಂಯಮ ಅಂದ್ರೆ ಏನು? ಸೆಲ್ಫ್ ಕಂಟ್ರೋಲ್. ಹಂಗಂದ್ರೆ ಏನ್ ಅರ್ಥ? ಅವರ ಇಂದ್ರಿಯಗಳಿಗೋಸ್ಕರ ಯಾವುದೋ ಬೆಳೆಸ್ಕೋಬಾರ್ದು ಅಂತ. ಇಂದ್ರಿಯ ನಿಗ್ರಹ ಅಲ್ವಾ. ಇದು ಮುಖ್ಯವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಇವಾಗ ನಾವು ಈ ಲೈಂಗಿಕ ಸುಖವನ್ನ ನಾವು ಮಕ್ಕಳು ಮಾಡ್ಕೋಬೇಕು ಅನ್ನೋ ಒಂದು ಜವಾಬ್ದಾರಿಗೋಸ್ಕರ ನಾವು ಮಾಡಿದಾಗ ಮಾತ್ರನೇ ಅದು ಕೃಷ್ಣ ಏನ್ ಹೇಳ್ತಾರೆ, ಅದು ಅಂತಹ ಕಾಮ, ಅದೇ ಏನು ಧರ್ಮಯುತವಾದ ಕಾಮ ಜೀವನ ಅದು ನಾನೇ ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಾವಿವಾಗ ಗರ್ಭ ನಿರೋಧಕ ಮಾತ್ರೆಗಳನ್ನ ಉಪಯೋಗಿಸ್ತೀವಿ ಅಥವಾ ಬೇರೆ ಇನ್ಯಾವ್ದಾದ್ರು ಒಂದು ಮೆಥಡ್ ಅನ್ನ ಉಪಯೋಗಿಸ್ತೀವಿ. ಯಾಕೆ ಅಂತಂದ್ರೆ ನಮ್ಗೆ ಅಲ್ಲಿ ಲೈಂಗಿಕ ಸುಖ ಬೇಕು, ಆದ್ರೆ ಜವಾಬ್ದಾರಿ ಬೇಡ ಅಲ್ವಾ. ನಮ್ಗೆ ಅದರಿಂದ ಆ ಲೈಂಗಿಕ ಸುಖದಿಂದ ಬರುವಂತಹ ಒಂದು ಫ್ರೂಟ್ ಏನ್ ಹೇಳ್ತೀವಿ, ಒಂದು ಮಗು, ಅದು ಬೇಡ ನಮ್ಗೆ. ಅದರ ಹೊರೆಯನ್ನ ಹೊತ್ಕೊಳ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ, ಆದ್ರೆ ಲೈಂಗಿಕ ಸುಖ ಮಾತ್ರ ಬೇಕು ಅಂತ ಹೇಳ್ತೀವಿ. ಅದು ತಪ್ಪು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಅದಕ್ಕೆ ಅದನ್ನ ಆತ್ಮ ಸಂಯಮ ಅಂತ ಹೇಳ್ತಾರೆ. ಇವಾಗ ಗೃಹಸ್ಥ ಆದ್ರೂ ಅವ್ರಿಗೆ ಲೈಸೆನ್ಸ್ ಸಿಗುತ್ತೆ ಅಲ್ವಾ, ಅವ್ರಿಗೆ ವೈವಾಹಿಕ ಜೀವನವನ್ನ ಮಾಡ್ಲಿಕ್ಕೆ ಲೈಸೆನ್ಸ್ ಸಿಗುತ್ತೆ. ಹಂಗಂತ ಮಾತ್ರಕ್ಕೆ ಅವರು ಪ್ರಾಣಿಗಳ ತರ ಅವರು ಲೈಂಗಿಕ ಜೀವನವನ್ನ ನಡೆಸೋ ಹಾಗಿಲ್ಲ. ಕೃಷ್ಣ ಪ್ರಜ್ಞೆ ಉಳ್ಳ ಮಗುವನ್ನ ಹೊಂದುತ್ತೀವಿ ಅಂತಂದ್ರೆ ಆಗ ನೀವು 200 ಮಕ್ಕಳು, ಎಷ್ಟು ಮಕ್ಕಳನ್ನ ಬೇಕಾದ್ರೂ ಮಾಡ್ಕೋಬಹುದು ಅಂತಾನೆ ನಮ್ಮ ಆಚಾರ್ಯರು ಹೇಳ್ತಾರೆ ಅಲ್ವಾ. ಅದಕ್ಕೋಸ್ಕರ ನಾವು ಆ ಇಂದ್ರಿಯ ಸುಖವನ್ನ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಗಂದ್ರೆ ಹಾಗೆ ಇಂದ್ರಿಯ ಸುಖವನ್ನ ಅನುಭವಿಸೋ ಹಾಗಿಲ್ಲ, ಅಂದ್ರೆ ಲೈಂಗಿಕ ಸುಖವನ್ನ ಅನುಭವಿಸೋ ಹಾಗಿಲ್ಲ. ನಾವು ಆ ಲೈಂಗಿಕ ಸುಖವನ್ನ ಅನುಭವಿಸ್ತಾ ಇದೀವಿ ಅಂತಂದ್ರೆ ಆ ಜವಾಬ್ದಾರಿಯನ್ನು ಸಹ, ಆ ಮಕ್ಳು ಏನಾಗುತ್ತೋ ಆ ಜವಾಬ್ದಾರಿಯನ್ನು ಸಹ ನಾವೇ ತಗೋಬೇಕಾಗತ್ತೆ. ಆಗಿದ್ರೆ ಮಾತ್ರ ನೀವು ಆ ಲೈಂಗಿಕ ಸುಖವನ್ನ ಅನುಭವಿಸ್ಬೇಕು. ಇಲ್ಲಾಂದ್ರೆ ನಾವು ಅದನ್ನು ಸಹ ನಾವು ಏನು ಸಂಯಮದಿಂದ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಮೂರನೇದು ಏನ್ ಹೇಳ್ತಾ ಇದ್ದಾರೆ, ಗೃಹಸ್ಥರು ಪಾಲಿಸಲೇಬೇಕಾಗಿರುವಂತದ್ದು ಮೂರನೇದು ಹರೇ ಕೃಷ್ಣ. ಯಜ್ಞ. ಯಜ್ಞ ಅಂದ್ರೆ ಏನು ಮಾತಾಜಿ? ಯಜ್ಞ ಅಂದ್ರೆ ಬ್ರಹ್ಮಚರ್ಯದ ಬಗ್ಗೆ. ಬ್ರಹ್ಮಚರ್ಯ. ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು, ಅಗ್ನಿಹೋತ್ರ ಮಾಡ್ತಾ ಇದ್ರು ಅಲ್ವಾ. ಒಂದು ಹೋಮಕುಂಡವನ್ನ ಏರ್ಪಡಿಸ್ಬಿಟ್ಟು ಪ್ರತಿಯೊಬ್ರು ಸಹ ಬೆಳಗ್ಗೆ ಎದ್ದ ತಕ್ಷಣ ಅದು ಅಗ್ನಿಹೋತ್ರ ಮಾಡ್ಲೇಬೇಕು. ನಾವಿವಾಗ ಭಾಗವತಮಲ್ಲಿ ನೋಡಿದ್ರು ಸಹ ಯುಧಿಷ್ಠರನು ಸಹ ಆ ಅಗ್ನಿಹೋತ್ರವನ್ನ ಮಾಡಿ ಅವನು ಬೆಳಗ್ಗೆ ಏನೆಲ್ಲಾ ಮಾಡ್ಬೇಕು, ಆ ಬ್ರಾಹ್ಮಣರಿಗೆಲ್ಲ ದಾನವನ್ನ ಕೊಟ್ಬಿಟ್ಟು ಅವನು ದೈನಂದಿಕ ಕಾರ್ಯಕ್ರಮಗಳನ್ನ ಮುಗಿಸಿ ಅವನು ಹಿರಿಯರಿಗೆ ನಮಸ್ಕಾರ ಮಾಡ್ಬೇಕು. ಆಗ ಅವರು ಧೃತರಾಷ್ಟ್ರ ಮತ್ತೆ ಗಾಂಧಾರಿ ವಿದುರರನ್ನ ನಮಸ್ಕಾರ ಮಾಡ್ಲಿಕ್ಕೆ ಅರಮನೆಗೆ ಹೋದಾಗ ಅಲ್ಲಿ 3 ಜನ ಕಾಣಿಸೋದೇ ಇಲ್ಲ ಅಲ್ವಾ. ಅವಾಗ ಹೇಳ್ತಾರೆ, ಅಗ್ನಿಹೋತ್ರ ಮುಗಿಸ್ಕೊಂಡು ಅವರು ಹೋಗ್ತಾರೆ ಯುಧಿಷ್ಠಿರ ಮಹಾರಾಜ ಇವ್ರನ್ನೆಲ್ಲ ಹಿರಿಯರನ್ನ ಭೇಟಿ ಮಾಡಿ ಅವರ ಆಶೀರ್ವಾದನ ಪಡ್ಕೊಳ್ಳಿಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬ ಗೃಹಸ್ಥನು ಸಹ ಅವಾಗ ಯಜ್ಞವನ್ನ ಮಾಡ್ತಾ ಇದ್ರು, ಅಗ್ನಿಹೋತ್ರ ಯಜ್ಞವನ್ನ. ಆದ್ರೆ ಈಗ ನಮ್ಗೆ ಈ ಕಲಿಯುಗಕ್ಕೆ ಯಾವ ಯಜ್ಞವನ್ನ ಕೊಟ್ಟಿದ್ದಾರೆ, ನಮ್ಗೆ ಚೈತನ್ಯ ಮಹಾಪ್ರಭುಗಳು
ಜಪಯಜ್ಞವನ್ನ ಕೊಟ್ಟಿದ್ದಾರೆ ಅಲ್ವಾ. ಅದಕ್ಕೋಸ್ಕರ ನಾವು ಸನ್ಯಾಸಿಗಳಾಗೋದ್ ಬೇಕಾಗಿಲ್ಲ, ಗೃಹಸ್ಥರು ಸಹ ಮಾಡ್ಬೇಕಾಗಿರುವಂತಹ ಈ ಜಪಯಜ್ಞವನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವ್ ಇವಾಗ ಏನಾದ್ರೂ ಹಣವನ್ನ ನಾವು ಹೆಚ್ಚು ವ್ಯಯಿಸ್ಬೇಕಾಗತ್ತಾ ನಾವು ಜಪಯಜ್ಞವನ್ನ ಮಾಡ್ಬೇಕು ಅಂತಂದ್ರೆ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ. ಹಿಂದೆ ಆದ್ರೆ ಈ ಯಜ್ಞವನ್ನ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾಗಿರುವಂತಹ ಶ್ರೇಷ್ಠವಾದ ಆಕಳಿನ ತುಪ್ಪ ಬೇಕಾಗಿತ್ತು, ಮತ್ತೆ ನಾವು ಆ ವೇದಗಳನ್ನು ಸಹ ನಾವು ಕಲ್ತ್ಕೊಂಡು ಅದನ್ನ ನಾವು ಉಚ್ಚರಿಸ್ಬೇಕಾಗಿತ್ತು ಅಲ್ವಾ. ಇವಾಗ ಅದೆಲ್ಲನೂ ಇಲ್ಲ. ಕಲಿಯುಗದ ಜನಗಳಿಗೋಸ್ಕರನೇ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿದ್ದಾರೆ. ಪ್ರಭುಪಾದರ ಅವರ ಕೃಪೆಯಿಂದ ನಮ್ಗೆ ನಮ್ಮಂತಹವ್ರಿಗೂ ಸಹ ಇದು ತಿಳಿದಿದೆ ಈಗ. ಮತ್ತೆ ಈಗ ಗೊತ್ತಾಯ್ತಲ್ಲ, ದಾನ, ಆತ್ಮ ಸಂಯಮ, ಯಜ್ಞ ಈ ಮೂರನ್ನು ಸಹ ಗೃಹಸ್ಥರು ಬೆಳೆಸ್ಕೋಬೇಕಾಗಿರುವಂತಹ ದೈವಿ ಗುಣಗಳು. ಮತ್ತೆ ವೇದಾಧ್ಯಯನ, ಇದು ಯಾರಿಗೆ ಬೇಕಾಗಿರುವಂತಹ ದೈವಿ ಗುಣ? ಯಾರು ಬೆಳೆಸ್ಕೋಬೇಕಾಗಿರುವಂತಹ ದೈವಿ ಗುಣ? ಬ್ರಹ್ಮಚಾರಿಗಳು. ಬ್ರಹ್ಮಚಾರಿಗಳು ಅಲ್ವಾ. ಸೊ ಬ್ರಹ್ಮಚಾರಿಗಳು ಅವರು ಗುರುವಿನ ಬಳಿಗೆ ಹೋಗಿ ಅವರು ವೇದಗಳನ್ನ ಅಧ್ಯಯನ ಮಾಡ್ಬೇಕು. ಯಾಕಂದ್ರೆ ವೇದದಲ್ಲೇ ನಮ್ಗೆ ಕೊಟ್ಟಿರೋದು ಹೇಗೆ ಈ ಮನುಷ್ಯ ಜನ್ಮದಲ್ಲಿ ನಾವು ಜೀವನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ನಮ್ಗೆ ತಿಳಿಸಿ ಕೊಟ್ಟಿರೋದು. ಅವರು ವೇದಾಧ್ಯಯನವನ್ನ ಮಾಡ್ಬೇಕು. ಮತ್ತೆ ಇನ್ನು ಎರಡನೇದೇನು ಅಂತಂದ್ರೆ ಅವರು ಆ ಸ್ತ್ರೀ ಸಂಘವನ್ನ ಅವರು ಮನಸ್ಸಲ್ಲೂ ಸಹ ಅವರು ಯೋಚನೆ ಮಾಡಬಾರ್ದು, ಸ್ತ್ರೀ ಸಂಘವನ್ನ ಮಾಡ್ಕೊಡ್ದು. ಇವೆರಡನ್ನೂ ಸಹ ಬ್ರಹ್ಮಚಾರಿಗಳು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕಾಗಿರೋದು, ವೇದಾಧ್ಯಯನ ಮತ್ತೆ ಸ್ತ್ರೀ ಸಂಘ ಮಾಡ್ಕೊಡ್ದು ಅವರು ಆ ಬ್ರಹ್ಮಚಾರ್ಯ ಆಶ್ರಮದಲ್ಲಿ ಇದ್ದಾಗ. ಆಮೇಲೆ ಅವರು ಅಲ್ಲಿ ಗುರುಗಳ ಹತ್ರ ಅವರು ಎಲ್ಲಾ ವಿದ್ಯೆನ ಕಲ್ತ್ಕೊಂಡ್ಮೇಲೆ ಆಮೇಲೆ ಅವ್ರು ಯೋಚನೆ ಮಾಡ್ಬೋದು, ನಾನು ಇವಾಗ ಸನ್ಯಾಸಾಶ್ರಮವನ್ನ ತಗೋಬೇಕಾ ಅಥವಾ ಗೃಹಸ್ಥನಾಗ್ಬೇಕು ಅನ್ನೋ ಒಂದು ಆಯ್ಕೆ ಅವ್ರಿಗೆ ಬಿಟ್ಟಿರೋದು. ಅವಾಗ ಅವ್ರಿಗೆ ಎಲ್ಲ ಜ್ಞಾನ ಇರುತ್ತೆ. ಗೃಹಸ್ಥನಾದ್ರೂ ಸಹ ನಾನು ಹೇಗೆ ಜೀವನವನ್ನ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಮತ್ತೆ ಅವರು ಸನ್ಯಾಸಾಶ್ರಮವನ್ನು ತಗೊಂಡ್ಲಿಕ್ಕೂ ಸಹ ಅವರು ಅರ್ಹತೆಯನ್ನು ಅವರು ಪಡೆದಿರ್ತಾರೆ. ಅದಕ್ಕೆ ಈ ಬ್ರಹ್ಮಚರ್ಯ ಆಶ್ರಮ ಅನ್ನೋದು ತುಂಬಾ ಮುಖ್ಯವಾಗಿರೋದು. ಸೊ ಮತ್ತೆ ಇಲ್ಲಿ ತಪಸ್ ಅಂತ ಹೇಳ್ತಾರೆ. ಇದು ಯಾರಿಗೆ ಇರ್ಬೇಕಾಗಿರೋದು ತಪಸ್ ಅನ್ನೋದು? ಹರೇ ಕೃಷ್ಣ. 4 ಆಶ್ರಮಗಳಲ್ಲಿ ಕೂಡ ತಪಸ್ಸು ಬೇಕು. ವಾನಪ್ರಸ್ಥ ಜೀವನಕ್ಕೆ ಮಾತಾಜಿ ಇದೆ ಹೇಳಿರೋದು. ಸೊ ಆಕ್ಚುಲಿ ಯಜ್ಞ, ದಾನ, ತಪ ಈ ಮೂರನ್ನ ಯಾವುದೇ ಒಂದು ಹಂತದಲ್ಲಿ ಇದ್ರೂ ಸಹ ಬಿಟ್ಕೂಡ್ದು, ಈ ಮೂರು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆದ್ರೆ ಇಲ್ಲಿ ಮೇನ್ ಆಗಿ ತಪಸ್ ಅನ್ನೋದು ಯಾರಿಗಿರ್ಬೇಕು ಅಂತಂದ್ರೆ ವಾನಪ್ರಸ್ಥಾಶ್ರಮದವ್ರಿಗೆ ಇರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ವಾನಪ್ರಸ್ಥಾಶ್ರಮದವ್ರು ಎಲ್ಲವನ್ನ ಬಿಟ್ಬಿಟ್ಟು ಅವರು ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದಾಗ ಅವ್ರಿಗೆ ಅಲ್ಲೇನಾದ್ರೂ ಆ ಚಪಾತಿ, ಪೂರಿ, ಸಾಗು, ಮಸಾಲೆ ದೋಸೆ ಏನಾದ್ರು ಸಿಗುತ್ತಾ ಅಲ್ಲಿ? ಇಲ್ಲ ಅಲ್ವಾ. ದೇಹಕ್ಕೆ ಎಷ್ಟು ಶ್ರಮ ಆಗತ್ತೆ ಅಲ್ಲಿ ಅಲ್ವಾ. ನಾವು ಜಸ್ಟ್ ಇಲ್ಲಿ ಮನೇಲಿ ಇತ್ಕೊಂಡೆ 4:15 ಗಂಟೆಗೆ ಎದ್ದು ಮಂಗಳಾರತಿ ಅಟೆಂಡ್ ಮಾಡ್ಬೇಕಂದ್ರೆ ಹಬ್ಬ 4:15 ಎದ್ದೇಳ್ಬೇಕಾ, ಎಷ್ಟು ಕಷ್ಟ ಈ ದೇಹಕ್ಕೆ ಅಂತ ನಾವು ಯೋಚನೆ ಮಾಡ್ತೀವಿ. ಇನ್ನ ಕಾಡಿಗೆ ಹೋಗಿ ಎಲ್ಲರನ್ನ ಬಿಟ್ಟು ಅವರು ಅಲ್ಲಿ ಇದ್ದಾಗ ಆ ತಪಸ್ಸನ್ನ ಅಂದ್ರೆ ಅಲ್ಲಿ ಅವರ ದೇಹಕ್ಕೆ ಮನಸ್ಸಿಗೆ ಎಷ್ಟು ಅಲ್ಲಿ ಕಷ್ಟ ಆಗತ್ತೆ ಅಲ್ವಾ. ಸೊ ಈ ತಪಸ್ ಅನ್ನೋದು ಆ ವಾನಪ್ರಸ್ಥಾಶ್ರಮಕ್ಕೆ ತುಂಬಾ ಮುಖ್ಯವಾಗಿರೋದು, ನಾಲಿಗೆ ಮತ್ತೆ ಮನಸ್ಸನ್ನ ನಿಗ್ರಹಿಸೋದು ಅಲ್ವಾ. ಇದನ್ನ ತಪಸ್ಸು, ಮನಸ್ಸಿನ ತಪಸ್ಸು, ಮಾತಿನ ತಪಸ್ಸು, ದೇಹದ ತಪಸ್ಸು ಅಂತ ಹೇಳ್ಬಿಟ್ಟು ನಾವು ಮುಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊತೀವಿ. ಇದು ಮುಖ್ಯವಾಗಿ ವಾನಪ್ರಸ್ಥಾಶ್ರಮದವರಿಗೆ ಬೇಕಾಗಿರೋದು. ಆದ್ರೆ ಪ್ರಭುಪಾದರು ನಮ್ಗೆ ಏನ್ ಹೇಳ್ತಾರೆ, ಈ ತಪಸ್ ಅನ್ನೋದು ಎಲ್ಲ ಒಬ್ಬ ಮನುಷ್ಯನಿಗೆ ಇರ್ಲೇಬೇಕಾಗಿರೋದು. ಈ ತಪಸ್ಸನ್ನ ಮಾಡಿಲ್ಲ ಅಂತಂದ್ರೆ ಯಾರು ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಕರೆಕ್ಟ್ ತಾನೆ? ಸೊ ತಪಸ್ ಅಂದ್ರೆ ಏನ್ ಅರ್ಥ? ಆ ಪದದ ಅರ್ಥ ಏನು? ಹರೇ ಕೃಷ್ಣ. ತಪಸ್ ಅಂದ್ರೆ ಏನ್ ಅರ್ಥ? ಆ ಪದದ ಅರ್ಥ ಏನು? ಮನಸ್ಸಿನ ನಿಯಂತ್ರಣ ಮಾತಾಜಿ. ಇಂದ್ರಿಯ ನಿಗ್ರಹಣ. ಇಲ್ಲ ಭಗವಂತನ ಸ್ಮರಣೆ ಮಾತಾಜಿ. ಇಲ್ಲ ಮಾತಾಜಿ. 3 ವರ್ಷ ಬದುಕಬೇಕಾದ್ರೆ ನಾವು 25 ವರ್ಷ ಎಲ್ಲಾ ಆಧ್ಯಾತ್ಮಿಕವಾಗಿರೋ ಎಲ್ಲಾ ಷರತ್ತುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು. ಓಕೆ. ಅದನ್ನ ಇನ್ನ ಒಂದು ಅರ್ಥದಲ್ಲಿ ಯಾವ ತರ ಹೇಳ್ಬೋದು? ನಮಗ್ ನಾವೇ ಕಷ್ಟವನ್ನ ತಂದ್ಕೊಳೋದು. ಇಲ್ಲಿ ಯಾರು ಹೇಳ್ತಾ ಇಲ್ಲ. ಇವಾಗ ಕಳ್ಳನಿಗೆ ಏನ್ ಮಾಡ್ತಾರೆ, ಪೊಲೀಸ್ ಹೊಡಿತಾರೆ ಅಲ್ವಾ. ಅಲ್ಲಿ ಅಲ್ಲಿ ಕಳ್ಳ ಕಷ್ಟ ಪಡ್ತಿರೋದು ಬೇರೆಯವರಿಂದ ಅಲ್ವಾ. ಆದ್ರೆ ಇಲ್ಲಿ ತಪಸ್ಸಲ್ಲಿ ಏನಾಗ್ತಿದೆ, ನಮಗ್ ನಾವೇ ಕಷ್ಟವನ್ನ ತಂದ್ಕೊತಾ ಇದೀವಿ. ಯಾಕೆ ಕಷ್ಟವನ್ನ ತಂದ್ಕೊತಾ ಇದೀವಿ? ಅದರಿಂದ ನಮ್ಗೆ ಮುಂದೊಂದು ದಿನ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತಪಸ್ ಅಂತ ಹೇಳ್ತಾರೆ. ಇವಾಗ ನೋಡಿ, ವಿದ್ಯಾರ್ಥಿಗಳು ಈಗ ಅವರು ಸೆಕೆಂಡ್ PUC ಇದ್ದಾಗ ಎಷ್ಟು ಕಷ್ಟಪಟ್ಟು ಓದ್ತಾರೆ ಅಲ್ವಾ. ಅವ್ರು ಯಾವುದೇ ಒಂದು ಇಂದ್ರಿಯ ಸುಖದ ಕೆಲಸಗಳಲ್ಲಿ ಅವ್ರ ತಮ್ಮನ್ನ ತಾವು ತೊಡಗಿಸ್ಕೊಳೋದಿಲ್ಲ, ಮೂವಿಗೆ ಹೋಗೋದಿಲ್ಲ, ಫ್ರೆಂಡ್ಸ್ ಜೊತೆ ಹೋಗೋದಿಲ್ಲ, ಹರಟೆ ಹೊಡಿಯೋದಿಲ್ಲ ಅಲ್ವಾ. ಅವ್ರು 24 ಗಂಟೆಗಳ ಕಾಲ ಓದ್ತಾರೆ. ಯಾಕೆ ಓದ್ತಾರೆ? ಅವ್ರು ಅದ್ ಕಷ್ಟನೇ ತಾನೆ ಅಲ್ವಾ. ಆದ್ರೆ ಯಾಕೆ ಅವ್ರು ಓದ್ತಾರೆ? ಅದು ತಪಸ್ತರ. ನಾವ್ ಏನ್ ಹೇಳ್ತೀವಿ, ಅಯ್ಯೋ ನನ್ ಮಗನ ತಪಸ್ತರ ಮಾಡ್ಬಿಟ್ಟ ಅವನು ಸೆಕೆಂಡ್ PUC ಅದಕ್ಕೆ ಅವನಿಗೆ ಅಷ್ಟು ಚೆನ್ನಾಗಿ ರ್ಯಾಂಕ್ ಬಂದು ಚೆನ್ನಾಗಿರೋ ಕಾಲೇಜಲ್ಲಿ ಅವನಿಗೆ ಅಡ್ಮಿಷನ್ ಆಗಿದೆ ಅಂತ ನಾವ್ ಹೇಳ್ತೀವಿ ಅಲ್ವಾ. ಇವಾಗ ಒಲಿಂಪಿಕ್ಸ್ ಅಲ್ಲೂ ಅಷ್ಟೇನೆ ಅವ್ರ ದೇಹವನ್ನ ದಂಡಿಸ್ಕೋತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಅವರು ಮುಂದೆ ಒಂದಿನ ಒಲಿಂಪಿಕ್ಸ್ ಅಲ್ಲಿ ಅವರು ಮೆಡಲ್ ಅನ್ನ ಪಡಿಬೇಕು ಅಲ್ವಾ. ತಮಗ್ ತಾವೇ ಅಲ್ಲಿ ಕಷ್ಟವನ್ನ ಪಡ್ಕೋತಾ ಇದ್ದಾರೆ. ಅವರು ಯಾರು ಹೇಳ್ತಾ ಇಲ್ಲ. ಯಾಕೆ ಅವರು ತಮಗೆ ತಾವೇ ಕಷ್ಟವನ್ನ ಅವರು ಪಡ್ತಾ ಇರೋದು ಯಾಕೆ ಅಂತಂದ್ರೆ
ಮುಂದೆ ಅದರಿಂದ ನಮ್ಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕಷ್ಟವನ್ನ ಪಡ್ತಾರೆ. ಇದನ್ನ ತಪಸ್ ಅಂತ ಕರೀತಾರೆ. ಅದಕ್ಕೆ ನಾವು ಇವಾಗ ನಮಗ್ ನಾವೇ ಕಷ್ಟವನ್ನ ತಂದ್ಕೊಂಡಿಲ್ಲ ಅಂದ್ರೆ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಾವು ಮುಕ್ತಿನ ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರನೇ ಈ ತಪಸ್ ಅನ್ನೋದು ಒಬ್ಬ ವ್ಯಕ್ತಿ ಮಾಡ್ಲೇಬೇಕು. ಅವರು ಮುಕ್ತಿಯನ್ನ ಪಡಿಬೇಕು ಅಂತಂದ್ರೆ ಈ ತಪಸ್ಸನ್ನ ಮಾಡ್ಬೇಕಾಗತ್ತೆ. ಮತ್ತೆ ಈ ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ಇವಿಷ್ಟು ಸಹ ಎಲ್ಲರಲ್ಲೂ ಇರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಮುಖ್ಯವಾಗಿ ಇಲ್ಲಿ ಬ್ರಾಹ್ಮಣರಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಈ ಎಲ್ಲಾ ಗುಣಗಳನ್ನ ಹೇಳ್ತಾ ಹೋಗ್ತಾರೆ. ನಾವು ಮತ್ತೆ 18ನೇ ಅಧ್ಯಾಯದಲ್ಲೂ ಸಹ ಆ ಬ್ರಾಹ್ಮಣರ ಆ 9 ಗುಣಗಳೇನಿದೆ ಅದನ್ನ ನಾವು ತಿಳ್ಕೊತೀವಿ ನಾವು. ಸೊ ಇಲ್ಲಿ ನಮ್ಗೆ ಸರಳತೆ ಅಲ್ವಾ, ಇವಾಗ ಬ್ರಾಹ್ಮಣರು ಎಷ್ಟು ಸರಳವಾಗಿರ್ತಾರೆ ಅಲ್ವಾ. ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ. ಯಾಜನ್, ಪಠನ್, ಪಾಠನ್, ಮತ್ತೆ ಏನು ದಾನ ಮಾಡ್ತಾರೆ. ಮತ್ತೆ ಅದೇ ತರನೇ ಅವರು ದಾನವನ್ನ ತಗೋತಾರೆ ಅಲ್ವಾ. ಈ 6 ಗುಣಗಳು ಅಂದ್ರೆ 6 ಗುಣಗಳು ಬ್ರಾಹ್ಮಣಲ್ಲಿ ಇರ್ಬೇಕು ನೋಡಿ. ಇವಾಗ ನಾವು ದ್ರೋಣಾಚಾರ್ಯರನ್ನ ನೋಡಿದ್ವಿ ಅಲ್ವಾ. ದ್ರೋಣಾಚಾರ್ಯರನ್ನ ನೋಡಿ, ಅವ್ರಿಗೆ ಗೊತ್ತಿದೆ ದುಷ್ಟದ್ಯುಮ್ನಿಂದ ನಾನು ಸಾವನ್ನ ಅಪ್ತೀನಿ ಅಂತ, ಆದ್ರೂ ಸಹ ಅವರು ಆ ದುಷ್ಟದ್ಯುಮ್ನಿಗೆ ವಿದ್ಯೆಯನ್ನ ಹೇಳ್ಕೊಡ್ತಾರೆ ಅಲ್ವಾ. ಸೊ ನೋಡಿ ಅವ್ರಿಗೆ ಅಂದ್ರೆ ಆ ಬ್ರಾಹ್ಮಣ ಅಂತಂದ್ರೆ ಅವ್ರು ಅಷ್ಟು ಉದಾರರಾಗಿ ಅವರು ಇರ್ತಾರೆ. ಅವ್ರ ಹತ್ರ ಆ ಜಿಪುಣತೆ ಅನ್ನೋದು ಅವರಲ್ಲಿ ಇರೋದಿಲ್ಲ. ಮತ್ತೆ ಎಷ್ಟು ಸರಳವಾಗಿ ಅವರು ಇರ್ತಾರೆ ಅಂತಂದ್ರೆ ಅವ್ರಿಗೆ ಏನಾದ್ರು ಒಂದು ದಾನವನ್ನು ಪಡ್ಕೊಂಡಿದ್ರೆ ಅವತ್ತಿನ ದಿವಸ ಅವ್ರಿಗೆ ಅವತ್ತಿನ ದಿನಕ್ಕೆ ಜೀವನವನ್ನ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಮಿಕ್ಕಿದೆಲ್ಲವನ್ನ ಮತ್ತೆ ಅವರು ಪ್ರತಿ ದಾನವನ್ನ ಮಾಡ್ಬೇಕು. ಅದು ಆ ನಿಜವಾದ ಬ್ರಾಹ್ಮಣರ ಗುಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಅವರು ತಮ್ಮನ್ನ ತಾವು ಸರಳವಾಗಿ ಇಟ್ಕೊಂಡಿರ್ತಾರೆ. ಅವರ ಜೀವನ ಶೈಲಿ ಸರಳವಾಗಿರುತ್ತೆ. ಆದ್ರೆ ಭಗವಂತನಿಗೆ ಅವರು ವೈಭವದಿಂದ ಅವರು ಪೂಜೆನ ಮಾಡ್ತಾರೆ. ನಾವ್ ಇವಾಗ ಇಸ್ಕಾನ್ ದೇವಸ್ಥಾನದಲ್ಲಿ ನೋಡ್ತೀವಿ ಅಲ್ವಾ. ಎಲ್ಲಾ ಪ್ರಭುಜಿಗಳು ನೋಡಿ ಎಷ್ಟು ಅವ್ರು ಯಾವ್ದೇ ಹಬ್ಬ ಇರ್ಲಿ, ಗೋಕುಲಾಷ್ಟಮಿ ಇರ್ಲಿ, ಯಾವ್ದೇ ಇರ್ಲಿ, ಅದೇ ಕಾವಿ ಬಟ್ಟೆನ ಅವರು ಧರಿಸ್ಕೊಂಡಿರ್ತಾರೆ ಅಥವಾ ಬಿಳಿ ಬಟ್ಟೆನ ಅವರು ಧರಿಸ್ಕೊಂಡಿರ್ತಾರೆ. ಆದ್ರೆ ಭಗವಂತನಿಗೆ ಎಷ್ಟು ವೈಭವದಿಂದ ಅವರು ಅಲಂಕಾರ ಮಾಡಿರ್ತಾರೆ, ಮತ್ತೆ ಎಂತಹ ಭೋಗಗಳನ್ನ ಅವರು ತಯಾರು ಮಾಡಿರ್ತಾರೆ ಅಲ್ವಾ. ಸೊ ಇದು ಸರಳತೆ. ಅಹಿಂಸೆ ಅಂದ್ರೆ ಏನರ್ಥ? ಸೊ ಏನು ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಂತ ಹೇಳ್ತೀವಿ ಸರಳತೆಗೆ ಅಲ್ವಾ. ಅಹಿಂಸೆ ಅಂದ್ರೆ ಏನರ್ಥ? ಬೇಗ ಹೇಳಿ. ಮತ್ತೆ ಬೇರೆಯವ್ರಿಗೆ ನೋವು ಕೊಡಬಾರ್ದು ಮಾತಾಡಿ ಅಲ್ಲ, ಬೇರೆಯವ್ರಿಗೆ ಕಾಯ ವಾಚ ಮನಸ್ಸ ನಾವು ನೋವು ಕೊಡಬಾರ್ದು. ಮತ್ತೆ ನಾವೇನ್ ಅನ್ಕೊಂಡಿದೀವಿ, ಬರೇ ಮನುಷ್ಯರಿಗೆ ಮಾತ್ರನೇ ಅನ್ಕೊಂಡಿದೀವಿ. ಇಲ್ಲ, ಪ್ರತಿಯೊಂದು ಜೀವಿಗಳಿಗೂ ಸಹ ಅದೇ ಭಾಗವತ ಧರ್ಮದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವೇನ್ ಯೋಚನೆ ಮಾಡ್ತೀವಿ ಮನುಷ್ಯನೇ ತುಂಬಾ ಶ್ರೇಷ್ಠ ಜೀವಿ, ಅವನ್ ಮಾತ್ರನೇ ಕಂಫರ್ಟಬಲ್ ಆಗಿರ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಇಲ್ಲ, ಪ್ರತಿಯೊಂದು ಜೀವರಾಶಿಗಳಿಗೂ ಸಹ ಹಕ್ಕಿದೆ ಈ ಭೌತಿಕ ಪ್ರಪಂಚದಲ್ಲಿ ಜೀವನ ಮಾಡ್ಲಿಕ್ಕೆ, ಈ ಭಗವಂತನ ಸೃಷ್ಟಿಯಲ್ಲಿ ಜೀವನ ಮಾಡ್ಲಿಕ್ಕೆ ಪ್ರತಿಯೊಂದು ಜೀವಿಗಳಿಗೂ ಸಹ ಅವಕಾಶ ಇದೆ. ನಾವು ಆ ಜೀವಿಗೆ ಬದುಕ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಇವಾಗ ಯಾವ್ದಾದ್ರು ಒಂದು ಜೀವಿಯ ಆ ಬದುಕನ್ನ ನಾವೇನಾದ್ರೂ ಮೊಟಕುಗೊಳಿಸಿದ್ರೆ ಏನಾಗುತ್ತೆ ಅಂತಂದ್ರೆ, ಆ ಜೀವಿ ಇವಾಗ ಏನಾಗ್ತಿದೆ, ವಿಕಸನಗೊಳ್ತಾ ಹೋಗ್ತಾ ಇದೆ. ಅದು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಅದು ಇವಾಗ ಕ್ರಿಮಿಕೀಟ ಆಗಿದ್ರೆ ಅದು ಮುಂದೆ ಅದು ಸರೀಸೃಪ ಆಗುತ್ತೆ, ಅದಾದ್ಮೇಲೆ ಮತ್ತೆ ಪಕ್ಷಿ ಆಗತ್ತೆ, ಮತ್ತೆ 4 ಕಾಲಿನ ಪ್ರಾಣಿ ಆಗುತ್ತೆ, ಆಮೇಲೆ ಮನುಷ್ಯ ಜನ್ಮಕ್ಕೆ ಬರುತ್ತೆ. ಈ ತರ ಅದು ವಿಕಸನ ಕ್ರಿಯೆಯನ್ನ ಹೊಂದುತ್ತಾ ಇದೆ. ನಾವೇನಾದ್ರೂ ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ, ಈ ನಾಲಿಗೆ ಸುಖಕ್ಕೋಸ್ಕರ ನಾವೇನಾದ್ರೂ ಆ ಪ್ರಾಣಿ ಹತ್ಯೆಯನ್ನ ಮಾಡಿ ಅದನ್ನ ನಾವು ಅದು ನಮ್ಮ ನಾಲಿಗೆ ಸುಖ, ನಮ್ಮ ಚಪಲವನ್ನ ತೀರ್ಸ್ಕೊಳ್ಲಿಕ್ಕೆ ನಾವು ಮಾಡಿದಾಗ ಏನಾಗುತ್ತೆ, ಆ ಜೀವಿಯ ಪ್ರಯಾಣ ಏನಿದೆ, ಆ ಆಧ್ಯಾತ್ಮಿಕ ಪ್ರಯಾಣವನ್ನ ನಾವು ಮೊಟಕುಗೊಳಿಸ್ದಂಗ ಆಗತ್ತೆ. ಸೊ ಅವಾಗ ಏನಾಗುತ್ತೆ, ಆ ಜೀವಿ ಮತ್ತೆ ಇನ್ನೊಮ್ಮೆ ಹುಟ್ಟಬೇಕಾಗತ್ತೆ. ಆ ದೇಹದ ಪೂರ್ತಿ ಅವಧಿಯನ್ನ ಅದು ಮುಗಿಸ್ಲಿಕ್ಕೆ, ಆ ದೇಹದಲ್ಲಿ ಅದೇನ್ ಜೀವನವನ್ನ ಮಾಡ್ಬೇಕೋ ಆ ಅವಧಿಯನ್ನ ಮುಗಿಸ್ಲಿಕ್ಕೆ ಅದು ಮತ್ತೆ ಇನ್ನೊಮ್ಮೆ ಅದು ಜೀವನವನ್ನ ಪಡ್ಕೋಬೇಕು, ಅದೇ ದೇಹವನ್ನ ಪಡ್ಕೋಬೇಕಾಗತ್ತೆ. ಸೊ ಇವಾಗ ಏನಾಯ್ತು, ಅದರ ಆಧ್ಯಾತ್ಮಿಕ ಉನ್ನತಿಯನ್ನ ನಾವಿವಾಗ ತಡಿತಾ ಇದ್ದಂಗ ಆಗುತ್ತೆ. ಸೊ ಇದನ್ನು ಸಹ ಹಿಂಸೆ ಅಂತ ಕರೀತಾರೆ. ಇದನ್ನ ನಾವು ಮಾಡ್ಕೂಡ್ದು. ಬರೇ ಮನುಷ್ಯರದೊಬ್ಬರದೇ ಅಲ್ಲ, ಪ್ರಾಣಿಗಳಿಗೂ ಸಹ ನಾವು ಹಿಂಸೆನ ನಾವು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಹೇಳ್ತಾ ಇದಾರೆ ಪ್ರಭುಪಾದರು. ಮತ್ತೆ ಸತ್ಯ ಅಲ್ವಾ. ಸೊ ಈ ಸತ್ಯವನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಹೇಳ್ಬೇಕು. ಈ ನಮ್ಮ ಗ್ರಂಥದಲ್ಲಿ ಹೇಗಿದೆಯೋ ಅದನ್ನ ನಾವು ಪಾಲಿಸ್ಬೇಕಾ, ಅದೇ ರೀತಿ ನಾವು ಹೇಳ್ಬೇಕಾಗತ್ತೆ. ನಾವ್ ಇವಾಗ ನೋಡಿದ್ವಿ, ಪ್ರಭುಪಾದರು ಇವಾಗ ಅಮೆರಿಕಾಗೆ ಹೋದಾಗ ಅಲ್ಲಿ ಎಲ್ಲರೂ ಹೇಳ್ತಾರೆ, ನೀವು ಈ ತರ ಇಷ್ಟು ಸ್ಟ್ರಿಕ್ಟ್ ಆಗಿ ಹೇಳಿದ್ರೆ ಈ 4 ಏನಿದೆ ನಿಯಂತ್ರಕ ತತ್ವಗಳು, ಅದನ್ನೇ ಇಲ್ಲಿ ಎಲ್ಲರೂ ಮಾಡ್ತಾ ಇರೋದು. ಇದನ್ನ ನೀವು ಮಾಡ್ಕೂಡ್ದು ಅಂದ್ರೆ ನಿಮ್ಗೆ ಯಾರು ಅನುಯಾಯಿಗಳೇ ಬರೋದಿಲ್ಲ. ನೀವು ಈ ಕೃಷ್ಣ ಪ್ರಜ್ಞೆನ ಎಲ್ಲರಿಗೂ ಹಂಚ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಒಂದ್ ಸ್ವಲ್ಪ ಸಡಿಲಗೊಳಿಸಿ ನಿಮ್ಮ ನೀತಿ ನಿಯಮಗಳನ್ನ ಅಂತ ಹೇಳ್ತಾರೆ. ಆದ್ರೆ ಇಲ್ಲ, ಪ್ರಭುಪಾದರು ಏನ್ ಹೇಳ್ತಾರೆ, ಇಲ್ಲಿ ಏನು ನಮ್ಮ ಧರ್ಮ ಗ್ರಂಥದಲ್ಲಿದೆ ಅದನ್ನ ಆಸ್ ಇಟ್ ಈಸ್ ಅದನ್ನ ನಾನು ಹೇಳ್ತೀನಿ, ಯಥಾವತ್ತಾಗಿ ನಾನು ಹೇಳ್ತೀನಿ. ನನಗೆ ಅನುಯಾಯಿಗಳು ಮುಖ್ಯ ಇಲ್ಲ, ಒಬ್ರು ಬಂದ್ರು ಸಾಕು ನನಗೆ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾರೆ ಅಲ್ವಾ. ನಾವು ಸತ್ಯವನ್ನ ನಾವು ಹೇಳಲೇಬೇಕಾಗುತ್ತೆ, ಅದನ್ನ ನಾವು ತಿರುಚಬಾರ್ದು. ನಮ್ಮ ಗ್ರಂಥದಲ್ಲಿ ಏನ್ ಹೇಳ್ತಾರೋ ಅದನ್ನ ನಾವು ನಮ್ಮ ಇಂದ್ರಿಯ ಸುಖಕ್ಕೋ ಅಥವಾ ನಾವ್ ಏನನ್ನೋ ಗಳಿಸ್ಲಿಕ್ಕೋಸ್ಕರ ನಾವು ಅದನ್ನ ತಿರುಚಬಾರ್ದು ಅಂತ ಹೇಳ್ತಾರೆ. ಮತ್ತೆ ಕೋಪ ಮಾಡಿಕೊಳ್ಳದೆ ಇರುವುದು, ಇದನ್ನು ಸಹ ದೈವಿ ಗುಣ. ಮತ್ತೆ ತ್ಯಾಗ, ಶಾಂತಿ ಅಲ್ವಾ, ಇದೆಲ್ಲ ಪದಗಳು ನಿಮ್ಗೆ ಗೊತ್ತಿದೆ.
ಸೊ ಮತ್ತೆ ತಪ್ಪು ಹುಡುಕೋದ್ರಲ್ಲಿ ವಿಮುಖತೆ, ಇದು ತುಂಬಾ ಮುಖ್ಯ ಅಲ್ವಾ. ತಪ್ಪು ಹುಡುಕೋದ್ರಲ್ಲಿ ವಿಮುಖತೆ ನಮ್ಗೆ ಯಾವಾಗ್ಲೂ ಸಹ ಬೇಗ ತಪ್ಪೇ ಕಾಣಿಸುತ್ತೆ ಅಲ್ವಾ. ಸೊ ಏನಾದ್ರೂ ಒಂದು ಏನು ಮೊಸರಲ್ಲೂ ಸಹ ನಾವು ಬೇಕಾದ್ರೆ ಒಂದು ಕಲ್ಲನ್ನ ನಾವು ಹುಡುಕ್ ಬಿಡ್ತೀವಿ ಅಲ್ವಾ. ನಮ್ಗೆ ಇವಾಗ ಅರ್ಧ ಗ್ಲಾಸ್ ನೀರನ್ನ ಕೊಟ್ರೆ ನಮ್ಗೆ ಅರ್ಧ ಗ್ಲಾಸ್ ನೀರಿದೆ ಅಥವಾ ಅರ್ಧ ಗ್ಲಾಸ್ ಹಾಲಿದೆ ಅಂತ ನಾವು ಯೋಚನೆ ಮಾಡೋದಿಲ್ಲ. ಅಯ್ಯೋ ಅರ್ಧ ಗ್ಲಾಸ್ ಖಾಲಿ ಅಲ್ವಾ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಬೇರೆ ವ್ಯಕ್ತಿ ಅವರು 100% ಯಾರು ಪರ್ಫೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಒಬ್ರೇ ಪರ್ಫೆಕ್ಟ್ ಅಲ್ವಾ. ಆದ್ರೂ ಸಹ ನಾವು ಬೇರೆ ವ್ಯಕ್ತಿಯಲ್ಲಿ ನಾವು ತಪ್ಪನ್ನ ಹುಡುಕ್ತಿವಿ, ನಾವು ಯೋಚನೆ ಮಾಡೋದಿಲ್ಲ ಅಲ್ವಾ. ನಮ್ ಒಂದು ಬೆರಳನ್ನ ನಾವು ಬೇರೆಯವ್ರಿಗೆ ತೋರಿಸಿದ್ರೆ 3 ಬೆರಳು ನಮ್ಮ ಕಡೆ ಇರುತ್ತೆ ಅಂತ ನಾವು ಯೋಚನೆ ಮಾಡೋದಿಲ್ಲ. ಆದ್ರೆ ಇಲ್ಲಿ ತಪ್ಪು ಹುಡುಕೋದ್ರಲ್ಲಿ ವಿಮುಖತೆನ ನಾವು ತೋರಿಸ್ಬೇಕಾಗತ್ತೆ ಅಲ್ವಾ. ಇದು ದೈವಿ ಗುಣ ಅಲ್ವಾ. ತಪ್ಪು ಹುಡುಕೋದನ್ನ ನಾವು ಬಿಡ್ಬೇಕು. ಆದಷ್ಟು ನಮ್ಗೆ ಇದು ರೂಢಿ ಆಗೋಗ್ಬಿಟ್ಟಿದೆ ಚೆನ್ನಾಗಿ. ಯಾರೇ ವ್ಯಕ್ತಿನ ನೋಡಿದಾಗ ಅವ್ರದ್ದು ನೆಗೆಟಿವೇ ನಮ್ಗೆ ಬೇಗ ಕಣ್ಣಿಗೆ ಕಾಣಿಸುತ್ತೆ ಅಲ್ವಾ. ಆದಷ್ಟು ನಾವು ಅದನ್ನ ಪ್ರಯತ್ನ ಪಡ್ಬೇಕು. ನಾವು ಇದನ್ನ ತಪ್ಪು ಹುಡುಕೋದ್ರಲ್ಲಿ ವಿಮುಖರಾಗೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ಮತ್ತೆ ಎಲ್ಲಾ ಜೀವಿಗಳಲ್ಲಿ ದಯೆ ಅಲ್ವಾ. ಬರೇ ನನ್ನವರು ತನ್ನವರು ಅವ್ರು ಮಾತ್ರ ಅಥವಾ ಮನುಷ್ಯರಿಗೆ ಮಾತ್ರನೇ ದಯೆ, ಈ ಪ್ರಾಣಿಗಳಿಗೆ ದಯೆ ಇಲ್ಲ, ಅವೆಲ್ಲ ಕೆಳಗಿನ ಜೀವಿಗಳು, ಅದರ ಜನ್ಮವೇ ಹೀಗೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡೋ ಹಾಗಿಲ್ಲ ಅಲ್ವಾ. ನಾವು ಪ್ರಭುಪಾದರನ್ನ ನೋಡಿ ಆ ಹಿಪ್ಪಿಗಳು ಅಲ್ವಾ, ಅವ್ರು ಎಲ್ಲೋ ಮಲ್ಕೊಂಡಿರ್ತಾರೆ, ಅವ್ರು ಸ್ನಾನನೇ ಮಾಡಿರೋದಿಲ್ಲ, ಎಷ್ಟು ಬಟ್ಟೆಗಳು ಸಹ ಒಗ್ದೇ ಇರೋದಿಲ್ಲ ಅಲ್ವಾ, ಶುಚಿನೂ ಇರೋದಿಲ್ಲ, ಅಂತವ್ರ ಜೊತೆ ಪ್ರಭುಪಾದರು ಇದ್ರು. ಅಂದ್ರೆ ಅವ್ರಿಗೆಲ್ಲರಿಗೂ ಎಲ್ಲರ ಮೇಲೂ ದಯೆ, ಎಲ್ಲರನ್ನೂ ಸಹ ಭಗವಂತನ ಮಕ್ಕಳು, ಎಲ್ಲರನ್ನೂ ಸಹ ಕೃಷ್ಣ ಪ್ರಜ್ಞೆಲಿ ಇರೋರೇ ಎಲ್ಲರಲ್ಲೂ ಆ ಕೃಷ್ಣ ಪ್ರಜ್ಞೆ ಸುಪ್ತವಾಗಿದೆ, ಅದನ್ನ ನಾನು ಜಾಗೃತಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಪ್ರಯತ್ನವನ್ನ ಪಡ್ತಾರೆ ಅಲ್ವಾ. ನೋಡಿ ಎಲ್ಲಾ ಜೀವರಾಶಿಗಳಲ್ಲಿ ಅವ್ರಿಗೆ ದಯೆ ಇದೆ. ಸೊ ಎಲ್ಲಾ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು ಅಲ್ವಾ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೋಬೇಕು. ಇವಾಗ ಭಗವಂತನ ಈ ಸೃಷ್ಟಿಯಲ್ಲಿ ಈ ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ಯಾರಿಗೂ ಸಹ ಏನು ಅಲ್ಲಿ ಶಾರ್ಟೇಜ್ ಅಂತ ಬರೋದಿಲ್ವಂತೆ. ಆದ್ರೆ ಇಲ್ಲಿ ಮನುಷ್ಯ ಅವನು ಎಷ್ಟು ದುರಾಶೆ ಹೊಂದಿದ್ದಾನೆ ಅಂತಂದ್ರೆ ಅವನಿಗೆ ಇವತ್ತಿನ ದಿನಕ್ಕೆ ಬಿಟ್ಟು ಮುಂದಿನ ದಿನಕ್ಕೂ ಬೇಕು ಅಂತ ಅವನು ಸಂಗ್ರಹಿಸ್ತಾನೆ ಅಲ್ವಾ. ಮತ್ತೆ ಅವನಿಗೆ ತನ್ನ ದೊಂದೆ ನೋಡ್ಕೊಳೋದಿಲ್ಲ, ತನ್ನ ಮಕ್ಕಳು ಮೊಮ್ಮಕ್ಕಳಿಗೂ ಅವ್ರಿಗೂ ಸಹ ಇರ್ಬೇಕು ಅಂತ ಅವನು ಶೇಖರಿಸ್ತಾ ಹೋಗ್ತಾನೆ ಅಲ್ವಾ. ಅದಕ್ಕೋಸ್ಕರನೇ ಇಲ್ಲಿ ಎಲ್ಲರ ಅಗತ್ಯಗಳಿಗೆ ಭಗವಂತ ಅವನು ಸಾಕಷ್ಟು ಕೊಟ್ಟಿದ್ದಾನೆ. ಆದ್ರೆ ಗ್ರೀಡ್, ದುರಾಶೆಯನ್ನ ಪೂರೈಸ್ಲಿಕ್ಕೆ ಭಗವಂತ ಇಲ್ಲಿ ಎಲ್ಲವನ್ನ ಕೊಟ್ಟಿಲ್ಲ. ಎಲ್ಲಾ ದುರಾಶೆಗಳನ್ನ ಒಬ್ಬ ವ್ಯಕ್ತಿ ಪೂರೈಸ್ಕೊಳ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಇಲ್ಲಿ ಸೃಷ್ಟಿಲಿ ಕೊಟ್ಟಿಲ್ಲ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾರೆ. ಅವರ ನೀಡ್ಸ್ಗೆ ಮಾತ್ರನೇ ಅವರು ಎಲ್ಲವನ್ನ ಸಾಕಷ್ಟು ಒದಗಿಸಿದರೆ, ಗ್ರೀಡ್ಗೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ನಾವ್ ಅದ್ ನೋಡಿದೀವಿ ಅಲ್ವಾ, ಇವಾಗ ಅಕಸ್ಮಾತ್ ಏನಾದ್ರು ಆಕ್ಸಿಡೆಂಟ್ ಏನಾದ್ರು ಆದಾಗ ಅದ್ ಯಾವ್ದಾದ್ರು ಒಂದು ಹಕ್ಕಿ ಮೂಟೆ ಏನಾದ್ರು ಇವಾಗ ಕೆಳಗಡೆ ಬಿದ್ದಾಗ ಆ ಪಕ್ಷಿಗಳೇನ್ ಮಾಡುತ್ತೆ, ಅದು ಕೊಕ್ಕಲಿ ಒಂದ್ ಸ್ವಲ್ಪ ತಗೊಂಡ್ಬಿಟ್ಟು ಹೋಗುತ್ತೆ, ಮತ್ತೆ ತನ್ನೆಲ್ಲ ಬಳಗವನ್ನು ಕರೆಯುತ್ತೆ, ಅವ್ರನ್ನು ಸಹ ಕೊಕ್ಕಲಿ ತಗೊಂಡ್ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ, ಅವನು ತನಗ್ ಬೇಕಾದಷ್ಟು ತಗೊಂಡ್ ಹೋಗೋದಿಲ್ಲ, ಇಡೀ ಮೂಟೆನೂ ಹೊತ್ಕೊಂಡು ಹೋಗ್ಬಿಡ್ತಾನೆ ಅಲ್ವಾ. ಸೊ ಅಷ್ಟು ದುರಾಶೆ ಇದೆ. ಆದ್ರೆ ನಾವಿವಾಗ ಇಲ್ಲಿ ಏನ್ ಹೇಳ್ತಾರೆ, ದುರಾಶೆ ಇಲ್ಲದಿರುವುದು ಅಂತ ಹೇಳ್ತಾರೆ. ಮತ್ತೆ ಮೃದು ಸ್ವಭಾವ. ಸೊ ನಾವು ಏನು ಇವಾಗ ಗುರುಗಳಲ್ಲಿ ಹೋದಾಗ ನಮ್ಮೆಲ್ಲ ಪ್ರಶ್ನೆಗಳಿಗೆ ನಾವು ಏನಾದ್ರೂ ಅದನ್ನ ಪರಿಹಾರಗಳನ್ನ ನಾವು ಅದಕ್ಕೆ ಉತ್ತರಗಳನ್ನ ಪಡ್ಕೋಬೇಕಂತಂದ್ರೆ ನಾವು ಅವರಲ್ಲಿ ವಿನಯದಿಂದ ನಾವು ಪ್ರಶ್ನೆಗಳನ್ನ ಕೇಳ್ಬೇಕು, ಅವರಿಗೆ ಸೇವೆಯನ್ನ ಮಾಡ್ಬೇಕು ಅಲ್ವಾ. ಚಾಲೆಂಜಿಂಗ್ ಮೋಡಲ್ಲಿ ನಾವು ಏನು ಗುರುಗಳ ಬಳಿ ನಾವು ಯಾವುದೇ ಒಂದು ಪ್ರಶ್ನೆಗಳನ್ನ ನಾವು ಹಾಕ್ಬಾರ್ದು ಅಲ್ವಾ. ಸೊ ಇವಾಗ ಆ ಮೃದು ಸ್ವಭಾವ ಇದ್ರೆ ಮಾತ್ರ, ಆ ನಮ್ರತೆ ಅಂತ ಇದ್ರೆ ಮಾತ್ರ ನಾವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮೃದು ಸ್ವಭಾವ ಮತ್ತೆ ನಮ್ರತೆ, ಸೊ ಎರಡನ್ನೂ ಸಹ ಒಂದೇ ಅರ್ಥದಲ್ಲಿ ಬರುತ್ತೆ. ಮತ್ತೆ ದೃಢ ಸಂಕಲ್ಪ ಅಲ್ವಾ. ನಾವ್ ಇವಾಗ ಏನೇ ಒಂದನ್ನ ಮಾಡಿದ್ರು ಸಹ ನಾನು ಅದನ್ನ ಅಂದ್ರೆ ಹೌದು, ನಮ್ಗೆ ಇಲ್ಲಿ ಒಂದೇ ಪ್ರಯತ್ನಕ್ಕೆ ನಾವ್ ಯಶಸ್ಸನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಲವಾರು ಬಾರಿ ನಾವು ಪ್ರಯತ್ನವನ್ನ ಮಾಡ್ಬೇಕು. ನಾವ್ ಇವಾಗ ಶೀಲ ಪ್ರಭುಪಾದರನ್ನ ನೋಡಿದ್ವಿ, ನೋಡಿ ಅವರು 70 ವರ್ಷದ ತನಕ ಅವರು ಪ್ರಯತ್ನ ಪಡ್ತಾನೆ ಇದ್ರು, ಆದ್ರೆ ಅಲ್ಲಿ ಯಶಸ್ಸನ್ನ ಅವರು ಪಡಿಲಿಲ್ಲ. ಆದ್ರೆ ಅವರು ಸುಮ್ನಾದ್ರ ಇಲ್ಲ, ಅವ್ರಲ್ಲಿ ದೃಢ ಸಂಕಲ್ಪ ಇತ್ತು, ನನ್ನ ಗುರುಗಳ ಮಾತೇನಿದೆ ಅದನ್ನ ನಾನು ಪೂರೈಸ್ಲೇಬೇಕು ಅಂತ ದೃಢ ಸಂಕಲ್ಪ ಇತ್ತು. ಅದಕ್ಕೋಸ್ಕರ ಅವರು ಕೊನೆ ತನಕನೂ ಪ್ರಯತ್ನವನ್ನೇ ಮಾಡಿದ್ರು. ಅಯ್ಯೋ ನನಗೆ ಸೋಲಾಗ್ಬಿಟ್ಟಿದೆ, ಇನ್ನ ನನ್ನ ತಲೆ ಮೇಲೆ ಕೈ ಇಟ್ಕೊಂಡು ಅಥವಾ ನಾವು ದೇವದಾಸ್ ಅಂತ ಏನ್ ಹೇಳ್ತೀವೋ ಆತರ ಒಂದು ಸ್ಥಿತಿಗೆ ಅವ್ರು ಹೋಗ್ಲಿಲ್ಲ ಅಲ್ವಾ. ಸೊ ಆತರ ದೃಢ ಸಂಕಲ್ಪವನ್ನ ನಾವು ಮಾಡ್ಬೇಕು. ಕೊನೆ ತನಕ ನಮ್ಗೆ ಶಕ್ತಿ ಇರೋ ತನಕ ನಾವು ಆ ಪ್ರಯತ್ನದಲ್ಲಿ ನಮ್ಮನ್ನ ನಾವು ಮುಂದುವರಿಸ್ಕೊಂತಾ ಹೋಗ್ಬೇಕು, ಅದು ದೃಢ ಸಂಕಲ್ಪ. ಮತ್ತೆ ಈ ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಈ ಮೂರನ್ನು ಸಹ ಕ್ಷತ್ರಿಯಲ್ಲಿ ಇರ್ಬೇಕಾಗಿರುವಂತಹ ಗುಣಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಕ್ಷತ್ರಿಯರಲ್ಲಿ ಅವ್ರಿಗೆ ಬಲ ಅನ್ನೋದು ಇರ್ಬೇಕು ಅಲ್ವಾ. ಬಲ ಇಲ್ದಲೇ ಇದ್ರೆ ಅವ್ರು ಯಾರಾದ್ರೂ ತಪ್ಪು ಮಾಡಿರೋ ವ್ಯಕ್ತಿಯನ್ನ ಅವ್ರು ಶಿಕ್ಷೆ ಪಡಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅವ್ರು ಅಯ್ಯೋ ನಾನು ಅಹಿಂಸೆ, ನಾನು ಯಾರು ಹಿಂಸೆ ಮಾಡಲ್ಲ ಅಂತ ಕುತ್ಕೊಳೋ ಹಾಗಿಲ್ಲ. ಯಾಕಂದ್ರೆ ಕ್ಷತ್ರಿಯರು
ಬೇರೆಯವ್ರಿಗೆ ಪಾಠವನ್ನ ಹೇಳ್ಕೊಡ್ಬೇಕಂದ್ರೆ ಅಲ್ಲಿ ಹಿಂಸೆ ಬೇಕಾಗತ್ತೆ, ಸ್ವಲ್ಪ ಹಿಂಸೆ ಇರ್ಲೇಬೇಕು. ಅದಕ್ಕೋಸ್ಕರ ಕ್ಷತ್ರಿಯ ನನ್ನ ಅಹಿಂಸೆ ಅಂತ ಅವರು ಆತರ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅವ್ರಿಗೆ ಕ್ಷಮಾಗುಣನೂ ಇರ್ಬೇಕು. ಇವಾಗ ಯಾರಾದ್ರೂ ಬಂದು ಅವ್ರಿಗೆ ಶರಣಾದ್ರೆ ಅವಾಗ ಅವ್ರನ್ನ ಅವರು ಸಾಯಿಸಬಾರ್ದು, ಅವ್ರಿಗೆ ತೊಂದರೆಯನ್ನ ಕೊಡ್ಬಾರ್ದು. ಸರಿ, ಯಾರಾದ್ರೂ ಇವಾಗ ಕ್ಷಮೆಯನ್ನ ಪಡ್ಕೊಂಡು ಅವ್ರಿಗೆ ಶರಣಾದ್ರೆ ಅವ್ರಿಗೆ ಕ್ಷಮಾ ಗುಣ ಇರ್ಬೇಕು, ಅವರನ್ನ ಕ್ಷಮಿಸುವಂತ ಗುಣನೂ ಇರ್ಬೇಕು ಅಲ್ವಾ. ನಾವು ಇವಾಗ ಯಾರು ಪರೀಕ್ಷಿತ ಮಹಾರಾಜನನ್ನ ನೋಡಿದ್ವಿ ಅಲ್ವಾ, ಯಾವಾಗ ಕಲಿಪುರುಷ ಅವ್ರಿಗೆ ಶರಣಾಗ್ತಾರೆ, ನಾನು ಸಹ ನಿನ್ನ ರಾಜ್ಯದಲ್ಲಿ ಒಬ್ಬ ಪ್ರಜೆ, ನನಗೂ ಸಹ ನೀನು ಒಂದು ಜಾಗವನ್ನ ಕೊಡ್ಬೇಕು ಅಂತ ಹೇಳಿದಾಗ ಅವರು ಇನ್ನೇನ್ ಸಾಯಿಸ್ಲಿಕ್ಕೆ ಹೋಗಿರುವಂತಹ ಕಲಿಯನ್ನ ಅವರು ಸಾಯಿಸೋದಿಲ್ಲ. ಯಾಕಂದ್ರೆ ಅವ್ರು ಇವಾಗ ಶರಣಾಗಿದ್ದಾನೆ, ಶರಣಾದವರನ್ನ ಸಾಯಿಸ್ಕೊಡುದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಈ ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಈ ಮೂರನ್ನು ಸಹ ಕ್ಷತ್ರಿಯಲ್ಲಿ ಇರ್ಬೇಕಾಗಿರುವಂತಹ ಗುಣ. ಮತ್ತೆ ಇಲ್ಲಿ ಶುಚಿತ್ವ, ಇದು ಮುಖ್ಯವಾಗಿ ಹೌದು ನಮ್ಗೆ ಬಹಿರಂಗ ಶುಚಿತ್ವ ಮತ್ತೆ ಅಂತರಂಗ ಶುಚಿತ್ವ. ಬಹಿರಂಗ ಶುಚಿತ್ವ ನಾವು ದೇಹವನ್ನ ನಾವು 3 ಹೊತ್ತು ನಾವು ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ. ಅಂತರಂಗ ಶುಚಿತ್ವವನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದಿಂದ ನಾವು ಶುಚಿ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಶುಚಿತ್ವ ಮುಖ್ಯವಾಗಿ ಇಲ್ಲಿ ಯಾರಿಗೆ ಹೇಳ್ತಾ ಇದಾರೆ ಅಂತಂದ್ರೆ ವೈಶ್ಯರಿಗೆ ಹೇಳ್ತಾ ಇದಾರೆ. ಯಾಕಂದ್ರೆ ವೈಶ್ಯರು ಇವಾಗ ವ್ಯಾಪಾರವನ್ನ ಮಾಡ್ಬೇಕಾದ್ರೆ ಅವರು ಇವಾಗ ಮೋಸ ಮಾಡ್ತಾರೆ, ಮತ್ತೆ ಅವರು ತಮ್ಮ ಹಣವನ್ನ ಈ ಷೇರು ಮಾರ್ಕೆಟ್ ಅಲ್ಲಿ ಹಾಕಿರ್ತಾರೆ ಅಲ್ವಾ. ಸೊ ಇದು ಅವರ ಶುಚಿತ್ವವನ್ನ ಅದು ತಗೊಂಡ್ಬಿಡುತ್ತೆ ಅಲ್ವಾ. ಯಾಕಂದ್ರೆ ಅಲ್ಲಿ ಅವರು ಏನು ಅಸತ್ಯವನ್ನ ಹೇಳ್ಬೇಕಾಗತ್ತೆ, ಅವರ ಮನಸ್ಸು ಸಹ ಅಲ್ಲಿ ಆ ಲಾಭದ ಕಡೆಗೆ ಹೋಗ್ಬಿಡುತ್ತೆ. ಹೇಗಾದ್ರೂ ಮಾಡಿ ನಾನು ಮೋಸನಾದ್ರೂ ಮಾಡಿ ನಾನು ಹೆಚ್ಚು ಲಾಭವನ್ನ ಗಳಿಸ್ಬೇಕು ಅಂತ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಶುಚಿತ್ವವನ್ನ ಆ ಮನಸ್ಸು ಅಶುಚಿ ಆಗತ್ತೆ. ಅದಕ್ಕೋಸ್ಕರ ಈ ಶುಚಿತ್ವವನ್ನ ವೈಶ್ಯರಿಗೆ ಮುಖ್ಯವಾಗಿ ಹೇಳ್ತಾ ಇದಾರೆ. ಮತ್ತೆ ಕೊನೆಯದಾಗಿ ಇಲ್ಲಿ ಶೂದ್ರರಿಗೆ ಹೇಳ್ತಾ ಇದಾರೆ. ಅವ್ರಿಗೆ ಇರ್ಬೇಕಾಗಿರುವಂತ ಗುಣ ಇದು ನಾತಿ ಮಾನಿತ. ಅವ್ರು ಯಾರಿಂದನೂ ಗೌರವವನ್ನ ಪಡೆಯೋ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ಶೂದ್ರರು ಇರೋದೇ ಬೇರೆಯವರಿಗೆ, ಈ 3 ಮೇಲಿನ ವರ್ಗಗಳಿಗೆ ಅವರು ದೈಹಿಕವಾಗಿ ಅವರಿಗೆ ಸಹಾಯವನ್ನ ಮಾಡ್ಲಿಕ್ಕೆ ಅಲ್ವಾ. ಅವರು ಬೇರೆಯವರಿಂದ ಯಾವುದೇ ಒಂದು ಗೌರವವನ್ನ ಆಸೆ ಪಡೆದಲೇ ಅವರು ಅವ್ರಿಗೆ ಅಲ್ಲಿ ಸೇವೆಯನ್ನ ಮಾಡ್ಬೇಕು. ಇದು ಶೂದ್ರಲ್ಲಿ ಇರ್ಬೇಕಾಗಿರುವಂತಹ ಮುಖ್ಯ ಗುಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಈ ಎಲ್ಲವೂ ಸಹ ಈ 26 ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇವಾಗ ಒಬ್ಬ ದೈವಿ ಗುಣವನ್ನ ಹೊಂದಿದಾನಂದ್ರೆ ಈ 26 ಗುಣಗಳು ಇರುತ್ತೆ. ಆದ್ರೆ ಅವನಿರೋ ಆಶ್ರಮ ವರ್ಣ ಯಾವ್ದಿರುತ್ತೋ ಅದ್ರಲ್ಲಿ ಇರ್ಬೇಕಾಗಿರುವಂತ ಗುಣಗಳು ಹೆಚ್ಚು ಪ್ರಕಟವಾಗಿರುತ್ತೆ. ಅದರ್ವೈಸ್ ಈ 26 ಗುಣಗಳನ್ನು ಸಹ ಇರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸರಿ, ಮುಖ್ಯವಾಗಿ 26 ಗುಣಗಳ ಉದ್ದೇಶ ಏನು ಅಂತಂದ್ರೆ ನೋಡಿ ಇಲ್ಲಿ ಹೇಳ್ತಾ ಇದ್ರೆ, ಇಲ್ಲಿ ಪ್ರಸ್ತಾಪಿಸಿರುವ 26 ಅರ್ಹತೆಯ ದಿವ್ಯ ಗುಣಗಳು ಸಾಮಾಜಿಕ ಮತ್ತು ವೃತ್ತಿಯ ವ್ಯವಸ್ಥೆಯ ಬೇರೆ ಬೇರೆ ಅಂತಸ್ತುಗಳಿಗೆ ಅನುಗುಣವಾಗಿ ಅವುಗಳನ್ನ ಬೆಳೆಸಿಕೊಳ್ಳಬೇಕು. ನೋಡಿ ಇಲ್ಲಿ ಏನೇ ಹೇಳ್ತಾ ಇದ್ರೆ, ಬೆಳೆಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಈ 26 ಗುಣಗಳನ್ನ ನಮ್ಗೆ ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ. 26 ಗುಣಗಳು ನಮ್ಗೆ ಹುಟ್ಟಿತಾನೆ ಬರ್ದಲೇ ಇದ್ರೆ, ಇವಾಗ ನೋಡಿ ಅರ್ಜುನ ಅವನು ದೈವಿ ಗುಣಗಳಿಂದನೇ ಅವನು ಹುಟ್ಟಿದಾನೆ. ಅಭಿಜಾತಸ್ಯ ಭಾರತ ಅಂತ ಹೇಳ್ತಾರೆ ಕೃಷ್ಣ. ನೀನು ಈ ದೈವಿ ಗುಣಗಳಿಂದನೇ ನೀನು ಹುಟ್ಟಿದ್ಯಾ ಅಂತ. ಅಕಸ್ಮಾತ್ ನಾವ್ ಇಲ್ಲಿ ದೈವಿ ಗುಣಗಳಿಂದ ಹುಟ್ಟಿಲ್ಲ ಅಂದ್ರೆ ನಾವ್ ಇದನ್ನ ಬೆಳೆಸ್ಕೋಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಸಾರಾಂಶವೆಂದರೆ ಐಹಿಕ ಸ್ಥಿತಿಗತಿಗಳು ತೀರಾ ದುಃಖಕರವಾಗಿದ್ದರೂ ಎಲ್ಲ ವರ್ಗಗಳ ಮನುಷ್ಯನು ಅಭ್ಯಾಸದಿಂದ ಈ ಗುಣಗಳನ್ನ ಬೆಳೆಸಿಕೊಂಡರೆ ಕ್ರಮೇಣ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಅತ್ಯುನ್ನತ ನೆಲೆಗೆ ಏರಲು ಸಾಧ್ಯವಾಗುತ್ತದೆ. ಅಯ್ಯೋ ನನ್ಗೆ ಈ ತರ ಭಗವಂತ ಹುಟ್ಟಿಸ್ಬಿಟ್ಟಿದ್ದಾನೆ ಅಂತ ನಾವು ಕುತ್ಕೊಂಡ್ರೆ ನಾವು ಆ ಆತ್ಮ ಸಾಕ್ಷಾತ್ಕಾರದ ನೆಲೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೈಹಿಕ ಸ್ಥಿತಿ ಯಾವ ತರನೇ ಇರ್ಲಿ, ಸೊ ನಮ್ಗೆ ಹಣಕಾಸಿನ ಸ್ಥಿತಿ ಯಾವ ತರನೇ ಇರ್ಲಿ, ನಾವ್ ಈ ದೈವಿ ಗುಣಗಳನ್ನ ಬೆಳೆಸ್ಕೊಳೋದ್ರಲ್ಲಿ ನಾವು ಹಿಂದೆ ಉಳಿಬಾರ್ದು ಅಲ್ವಾ. ನಮ್ಗೆ ಇವಾಗ ತುಂಬಾ ಸುಲಭವಾದ ಮಾರ್ಗವನ್ನ ಕೊಟ್ಟಿದ್ದಾರೆ. ನಾವ್ ಇದಕ್ಕೋಸ್ಕರ ಯಾವುದೇ ಒಂದು ವರ್ಕ್ಶಾಪ್ ಹೋಗೋದ್ ಬೇಡ. ನಾನು ಇವಾಗ ಫಸ್ಟ್ ಡೇ ನಾನು ಇವಾಗ ಅಭಯವನ್ನ ಕಲಿಸ್ಕೊಡ್ತಾ ಇದ್ರೆ ಆ ವರ್ಕ್ಶಾಪ್ ಹೋಗೋಣಂತೆ. ಅದಾದ್ಮೇಲೆ ಇನ್ನ 2ನೇದು ಗುಣ ಯಾವ್ದಿದೆ ಸತ್ವ ಸಂಶುದ್ಧಿ, ಆ ಒಂದು ವರ್ಕ್ಶಾಪ್ ಹೋಗೋಣ ಅಂತ ಇಲ್ಲ. ನಾವ್ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ಸಾಕು, ನಮ್ಗೆ ಈ 26 ಗುಣಗಳು ದೈವಿ ಗುಣಗಳು ತಾನಾಗ್ತಾನೆ ಬರುತ್ತೆ. ಬೇಡ ಅಂದ್ರೂ ಸಹ ಇವೆಲ್ಲವೂ ಸಹ ಒಬ್ಬ ವ್ಯಕ್ತಿಯಲ್ಲಿ ಅದು ಪ್ರಕಟಗೊಳ್ಳುತ್ತೆ. ಈ 26 ದೈವಿ ಗುಣಗಳು ನೋಡಿ ನಮ್ಗೆ ಎಷ್ಟು ಸುಲಭವಾದ ಮಾರ್ಗವನ್ನ ಈ ಕಲಿಯುಗಕ್ಕೆ ಕೊಟ್ಟಿದ್ದಾರೆ. ನಾವು ಒಂದೊಂದಕ್ಕೂ ವರ್ಕ್ಶಾಪ್ ಹೋಗಿ ಕಲ್ತ್ಕೊಳೋದು ಬೇಕಾಗಿಲ್ಲ. ಜಸ್ಟ್ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ಸಾಕು, ಈ 26 ದೈವಿ ಗುಣಗಳು ಬರುತ್ತೆ. ಸೊ ಅದಕ್ಕೆ ಇಲ್ಲಿ ನಮ್ಗೆ ಅಕಸ್ಮಾತ್ ನಾನ್ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳೋದಿಲ್ಲ, ಬೇರೆ ಏನಾದ್ರೂ ಮಾರ್ಗ ಇದೆಯಾ ಅಂತಂದ್ರೆ ನಾವು ಪ್ರತಿಯೊಂದನ್ನು ಸಹ ನಾವು ಬೆಳೆಸ್ಕೊಳ್ಲಿಕ್ಕೆ ಪ್ರಯತ್ನವನ್ನ ಪಡ್ಬೇಕು. ಈ ಅಭ್ಯಾಸ ಮಾಡಿದ್ರೆ ಏನಾಗುತ್ತೆ, ಕ್ರಮೇಣ ನಾವು ಈ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಅತ್ಯುನ್ನತ ನೆಲೆಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾನು ಪ್ರತಿಯೊಂದನ್ನು ಇವಾಗ ಪ್ರಭುಪಾದರ ಪರ್ಪಟ್ಸ್ ತುಂಬಾನೇ ಚೆನ್ನಾಗಿದೆ. ಸೊ ನೀವ್ ಇದನ್ನ ಓದ್ಕೋತಾ ನೀವು ಹೋಗಿ ಇಲ್ಲಿ ನಮ್ಗೆ ಪ್ರಭುಪಾದರು ಈ 26 ಗುಣಗಳನ್ನು ಸಹ ಪೂರ್ತಿಯಾಗಿ ಅವರು ಅರ್ಥ ಮಾಡಿಸ್ತಾ ಇದ್ದಾರೆ. ಈ ವರ್ಣಾಶ್ರಮ ಪದ್ಧತಿಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಎಲ್ಲಾ ಗುಣಗಳು ಒಬ್ಬನಲ್ಲೇ ಇರೋದಿಲ್ಲ, ಎಲ್ಲರೂ ಸಹ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ಭಗವಂತನ ಭಕ್ತಿಯನ್ನ ಮಾಡಿ ಎಲ್ಲರೂ ಸಹ ಭಗವಂತನ ದಿವ್ಯಧಾಮಕ್ಕೆ ಹೋಗ್ಬೇಕು.
ಇವಾಗ ಏನು ಅಂದ್ರೆ ಇವಾಗ ಒಂದ್ ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೋಬೇಕಂದ್ರೆ ಇವಾಗ ದೇವಸ್ಥಾನದಲ್ಲಿ ಒಂದು ಪೂಜೆ ಆಗ್ಬೇಕಂದ್ರೆ ಬರೇ ಬ್ರಾಹ್ಮಣರೇ ಇದ್ರೆ ಅಲ್ಲಿ ಪರಿಪೂರ್ಣವಾದ ಕೃಷ್ಣನ ಪೂಜೆಯನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕಸ ಗುಡ್ಸೋರು ಇರ್ಬೇಕು, ಅಲ್ಲಿ ಶುಭ್ರ ಮಾಡೋರು ಇರ್ಬೇಕು, ಅಲ್ಲಿ ಅಡ್ಗೆ ಮಾಡೋರುನು ಇರ್ಬೇಕು, ಹೊರಗಡೆಯಿಂದ ಹೋಗಿ ಪದಾರ್ಥಗಳನ್ನ ತರೋರುನು ಇರ್ಬೇಕು, ಹಣಕಾಸು ಒದಗಿಸೋರು ಇರ್ಬೇಕು ಅಲ್ವಾ. ಎಲ್ಲರೂ ಸೇರ್ಕೊಂಡ್ರೆ ಅಷ್ಟೇ ಅಲ್ಲಿ ಕೃಷ್ಣನ ಪೂಜೆ ವಿಜೃಂಭಣೆಯಿಂದ ನಡಿಲಿಕ್ಕೆ ಯಥಾವತ್ತಾಗಿ ನಡಿಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರನೇ ಈ ಸಮಾಜದಲ್ಲಿ 4 ವರ್ಣದವರು ಆಶ್ರಮದವರು ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ಭಕ್ತಿಯನ್ನ ಮಾಡಿ ಭಗವಂತನ ಲೋಕಕ್ಕೆ ಹೋಗ್ಬೇಕು. ಇಂದಿನ ಕಾಲದಲ್ಲಿ ಅದೇ ತರದೇ ರಾಜರು ಇದ್ದವರು, ರಾಜರೆಲ್ಲರನ್ನೂ ಸಹ ಎಲ್ಲರನ್ನೂ ಭಕ್ತಿ ಮಾರ್ಗಕ್ಕೆ ತಗೊಂಡ್ಬರ್ಲಿಕ್ಕೆ ಅವರು ಪ್ರಯತ್ನ ಪಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ನಮ್ಮ ರಾಜಕಾರಣಿಗಳು ಅವರೇ ಕುರುಡರಾಗಿದ್ದಾರೆ, ಅವ್ರನ್ನ ನಾವ್ ಇವಾಗ ಫಾಲೋ ಮಾಡ್ತಾ ಇದೀವಿ. ಸೊ ನಾವು ಸಹ ಈಗ ಕುರುಡರನ್ನ ಫಾಲೋ ಮಾಡಿದ್ರೆ ಏನಾಗತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ ಇವಾಗ ನಾ ಇದ್ರ ಬಗ್ಗೆ ನಾನು ಪ್ರತಿಯೊಂದನ್ನು ಹೇಳ್ತಾ ಇಲ್ಲ. ಸೊ ಇದನ್ನೆಲ್ಲನೂ ಸಹ ನೀವು ಪ್ರಭುಪಾದರ ಭಾವಾರ್ಥದಲ್ಲಿ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ನಾವು ರಾಕ್ಷಸಿ ಗುಣಗಳಿಗೆ ನಾವು ಹೋಗೋಣಂತೆ. ಇವಾಗ ರಾಕ್ಷಸಿ ಗುಣಗಳು, ಇವಾಗ ನಮ್ಗೆ ಏನ್ ಅನ್ಸುತ್ತೆ, ರಾಕ್ಷಸ ಅಂದ ತಕ್ಷಣ ನಮ್ಗೆ ಇವಾಗ ಕೋರೆ ದಾಡಿರ್ಬೇಕು, ದಷ್ಟಪುಷ್ಟವಾದ ದೇಹ ಇರ್ಬೇಕು, ಮತ್ತೆ ಅವ್ರ ಕಣ್ಣುಗಳು ಕೆಂಪು ಉಂಡೆ ತರ ಇರ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಅದ್ರಲ್ಲಿ ತುಂಬಾ ಮುಖ್ಯವಾಗಿ ನಮ್ಗೆ ಅರ್ಥ ಮಾಡಿಸ್ತಾ ಇರೋದು, ದೈಹಿಕವಾಗಿ ನೋಡೋದಕ್ಕೆ ಅಸುರ ಅಂತ ಹೇಳ್ಬಿಟ್ಟು ನಾವ್ ಹೇಳ್ತಾ ಇಲ್ಲ. ಅವರ ನೋಡ್ಲಿಕ್ಕೆ ಅವರು ಮನುಷ್ಯನ ತರನೇ ಇರ್ತಾರೆ, ಆದ್ರೆ ಅವರ ಗುಣಗಳು ಯಾವ ತರ ಇರುತ್ತೆ, ಆಸುರಿ ಗುಣಗಳಿರುತ್ತೆ. ಅದನ್ನ ನಮ್ಗಿಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಈ ಆಸುರಿ ಗುಣಗಳು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಂ ಆಸುರಿಂ. ಇಲ್ಲಿ ಏನ್ ಹೇಳ್ತಾ ಇದಾರೆ, ಪಾರ್ಥನೆ ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ, ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು ಅಂತ ಹೇಳ್ಬಿಟ್ಟು ಇಲ್ಲಿ 6 ಗುಣಗಳನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ 26 ಗುಣಗಳಿದೆ, ಇಲ್ಲಿ 6 ಗುಣಗಳು ಮಾತ್ರನೇ ಇಲ್ಲಿ ರಾಕ್ಷಸಿ ಗುಣಗಳನ್ನ ಹೇಳ್ತಿದ್ದಾರೆ. ಆಮೇಲೆ ಇಲ್ಲಿ ಕೃಷ್ಣ ಪ್ರತಿಯೊಂದನ್ನು ವಿವರಿಸ್ಕೊತಾ ಅವರು ಹೋಗ್ತಾರೆ. ಸೊ ಜಂಬ ಅಂದ್ರೆ ಏನ್ ಅರ್ಥ? ಹರೇ ಕೃಷ್ಣ, ಜಂಬ ಅಂದ್ರೆ ಏನ್ ಅರ್ಥ? ಹೆಗ್ಗಳಿಕೆ, ಸ್ವಪ್ರತಿಷ್ಠೆ. ಅಂದ್ರೆ ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು? ಸ್ವಪ್ರತಿಷ್ಠೆ ಅಂದ್ರೆ ಏನ್ ಅರ್ಥ ಮಾಡ್ಕೋಬಹುದು? ಮಾತಾಜಿ, ನಾನೇ ನನ್ನಿಂದಾನೇ ಅಂತ ಅನ್ಬೋದು ಮಾತಾಜಿ. ಅಹಂಕಾರ. ಸೊ ಇಲ್ಲಿ ಏನಂತಂದ್ರೆ ಜಂಬ ಅಂದ್ರೆ ಏನ್ ಅರ್ಥ ಅಂದ್ರೆ, ಇಲ್ಲಿ ಜಂಬ ದರ್ಪ ಎರಡೂ ಇದೆ ಅಲ್ವಾ. ಇವೆರಡಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಜಂಬ ಅಂದ್ರೆ ಇವಾಗ ನನ್ನಲ್ಲಿ ಆ ವಸ್ತುವೇ ಆಗ್ಲಿ ಆ ಗುಣನೇ ಆಗ್ಲಿ ಇಲ್ಲ, ಆದ್ರೂನು ಸಹ ನಾನು ಅದಿದೆ ಅನ್ನೋ ತರ ತೋರ್ಪಡಿಸೋದು, ಅದನ್ನ ಜಂಬ ಅಂತ ಕರೀತಾರೆ. ದರ್ಪ ಅಂದ್ರೆ ಏನು ಅಂತಂದ್ರೆ ನನ್ನಲ್ಲಿ ಅದು ಇದೆ, ಇವಾಗ ಐಶ್ವರ್ಯನೇ ಆಗ್ಲಿ ಹಣನೇ ಆಗ್ಲಿ ಅಥವಾ ಅಧಿಕಾರ ರೂಪ ಏನಾದ್ರೂ ಒಂದಿದೆ, ಅದಕ್ಕೋಸ್ಕರ ನಾನು ಅಹಂಕಾರವನ್ನ ಪಡೋದು, ಅದು ದರ್ಪ. ಇಲ್ಲಿ ಜಂಬದಲ್ಲಿ ಏನೂ ಇಲ್ಲ ಆದ್ರೂನು ಸಹ ಅಲ್ಲಿ ಅಹಂಕಾರವನ್ನ ಪಡ್ತಾರೆ. ಆದ್ರೆ ಇಲ್ಲಿ ದರ್ಪದಲ್ಲಿ ಎಲ್ಲವೂ ಇದೆ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಅಹಂಕಾರವನ್ನ ಅಥವಾ ಹೆಮ್ಮೆಯನ್ನ ಅವ್ರು ಪಡ್ತಾರೆ. ಆದ್ರೆ ನಮ್ಗೆ ಇಲ್ಲಿ ಗೊತ್ತಿರೋ ಹಾಗೇನೆ ಇವೆಲ್ಲ ನಮ್ಮಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಕೃಷ್ಣನ ಅನುಗ್ರಹ ಇಲ್ದಲೆ ನಾವ್ ಇದನ್ನ ಯಾವ್ದನ್ನು ನಾವು ಹೊಂದ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೃಷ್ಣನಿಗೆ ಕ್ರೆಡಿಟ್ ಅನ್ನೇ ಕೊಡೋದಿಲ್ಲ, ಎಲ್ಲಾ ಕ್ರೆಡಿಟ್ ಅನ್ನ ಅವರೇ ತಗೋತಾರೆ. ಸೊ ಅದು ದರ್ಪ. ಅಭಿಮಾನ ಅಂತಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಅಂದ್ರೆ ಅಹಂಕಾರ, ಮಮಕಾರ, ತನ್ನವರು, ನನ್ನ ಭೂಮಿ, ನನ್ನ ಕುಲ, ನನ್ನ ಮತ, ಜಾತಿ ಅಂತ ಹೇಳ್ಬಿಟ್ಟು ಅದು ಅಭಿಮಾನ. ಮತ್ತೆ ಕ್ರೋಧ ಅಲ್ವಾ, ನಿಮ್ಗೆ ಕ್ರೋಧದ ಬಗ್ಗೆ ನಿಮ್ಗೆ ಗೊತ್ತಿದೆ. ಕೋಪ, ಕ್ರೋಧ. ಸೊ ಕೋಪ ಅಂತಂದ್ರೆ ಏನು ಅಂತಂದ್ರೆ ಇವಾಗ ಏನೋ ಒಂದು ಅಲ್ಲಿ ತಪ್ಪು ನಡೆದಿರುತ್ತೆ, ಅದಕ್ಕೆ ನಮ್ಗೆ ಏನಾಗುತ್ತೆ, ಸಿಟ್ಟು ಬರುತ್ತೆ ಅಲ್ವಾ. ಈ ಕ್ರೋಧ ಅಂತಂದ್ರೆ ಅದು ಜಾಸ್ತಿ ಪಟ್ಟು ಇರುತ್ತೆ. ಇವಾಗ ಅಲ್ಲಿ ಬರೇ ಒಂದ್ 10% ನಾವು ಕೋಪ ಮಾಡ್ಕೋಬೇಕಷ್ಟೇ, ಆದ್ರೆ ಅಲ್ಲಿ 100% ಮಾಡ್ಕೊಂಡ್ರೆ ಅದು ಕ್ರೋಧ ಆಗತ್ತೆ. ಕ್ರೌರ್ಯ ಅಂದ್ರೆ ಏನ್ ಅರ್ಥ ಅಂತಂದ್ರೆ, ನನ್ಗೇನೋ ಒಂದು ಆಸೆ ಇದೆ, ಅದನ್ನ ನಾನು ಪೂರೈಸ್ಕೋಬೇಕಂದ್ರೆ ಬೇರೆಯವ್ರಿಗೆ ತೊಂದ್ರೆ ಆದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ತೊಂದ್ರೆ ಕೊಟ್ಟಾದ್ರೂ ಸಹ ನನ್ನ ಆಸೆನ ನಾನು ಪೂರೈಸ್ಕೋಬೇಕು ಅಂತ ಹೇಳ್ಬಿಟ್ಟು ಅದು ಕ್ರೌರ್ಯ ಅಲ್ವಾ. ನಾವಿವಾಗ ದುರ್ಯೋಧನನ ನೋಡಿದ್ವಿ ಅಲ್ವಾ. ದುರ್ಯೋಧನ ತಾನು ಒಬ್ಬ ರಾಜನಾಗ್ಬೇಕು ಅಂತ ಅವನು ನೋಡಿ, ಅಷ್ಟು 18 ಅಕ್ಷೋಹಿಣಿ ಸೈನ್ಯ ಸತ್ತೋದ್ರೂ ಪರವಾಗಿಲ್ಲ, ನಾನ್ ರಾಜನಾಗ್ಬೇಕು ಅಂತ ಇತ್ತು ಅವನಿಗೆ ಅಲ್ವಾ. ಅದು ಕ್ರೌರ್ಯ, ಎಷ್ಟು ಕ್ರೂರತೆ ಅಲ್ವಾ. ಸೊ ಮತ್ತೆ ಅಜ್ಞಾನ, ಇವೆಲ್ಲದಕ್ಕೂ ಈ ರಾಕ್ಷಸಿ ಗುಣಗಳಿದೆ, ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಈ ಅಜ್ಞಾನ ಅಲ್ವಾ. ನಮ್ಮ ಶಾಸ್ತ್ರದಲ್ಲಿ ಏನನ್ನ ಹೇಳಿದರೆ ಅದನ್ನ ಒಪ್ಕೋತಾ ಇಲ್ಲ ಅಲ್ವಾ. ನಾವೇ ನನ್ನದೇ ಒಂದು ಜ್ಞಾನವನ್ನ ನಾವು ಈ ಜೀವನವನ್ನ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇದೀವಿ
ಅಲ್ವಾ? ಇದು ಅಜ್ಞಾನ. ಈ ಎಲ್ಲಾ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ರಾಕ್ಷಸಿ ಸ್ವಭಾವದಲ್ಲಿ ಇರೋದನ್ನ ಇಲ್ಲಿ ಏನನ್ನ ಅರ್ಥ ಮಾಡಿಸಿದೆ ಅಂತಂದ್ರೆ, ರಾಕ್ಷಸಿ ಸ್ವಭಾವದಲ್ಲಿ ಇರೋರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಅವರು ದೇವರನ್ನ ಅವರು ಒಪ್ಕೊಳ್ಳೋದೇ ಇಲ್ಲ. ಅವರು ತಮ್ಮಲ್ಲಿ ಇವಾಗ ಏನಾದ್ರೂ ಒಂದು ಆಸ್ತಿ ಪಾಸ್ತಿ ಅಧಿಕಾರ ಹಣ ಅಂತಸ್ತು ಏನಾದ್ರು ಇದ್ರೆ ನನಗೆ ಗೌರವವನ್ನು ನೀವು ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಬೇರೆಯವರಿಂದ ಅವರು ನಿರೀಕ್ಷಣೆ ಮಾಡ್ತಾರೆ. ನಾನು ಪೂಜಾರ್ಹ ಅಂತ ಅವ್ರು ಯೋಚನೆ ಮಾಡ್ತಾರೆ, ನನಗೆ ಗೌರವವನ್ನು ನೀವು ಸಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಮತ್ತೆ ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ಅವರು ಸಿಟ್ ಮಾಡ್ಕೋತಾರೆ, ಮೃದುವಾಗಿ ಅವರು ಮಾತನಾಡೋದಿಲ್ಲ, ಕಠಿಣವಾಗಿ ಅವರು ಮಾತಾಡ್ತಾರೆ. ಮತ್ತೆ ಅವ್ರು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ತಮ್ಮ ಮನಸ್ಸೋ ಇಚ್ಛೆ ಅವರು ವರ್ತಿಸ್ತಾರೆ. ನಾವ್ ಇವಾಗ ಹಿರಣ್ಯಕಶಿಪುವನ್ನ ನೋಡಿದ್ವಿ ಅಲ್ವಾ? ಇವಾಗ ಹಿರಣ್ಯಕಶಿಪು ಏನ್ ಮಾಡಿದ್ರು, ಅವರು ತನ್ನ ಮಗ ಅಂತಾನು ಅವ್ರು ನೋಡೋದಿಲ್ಲ ಅಲ್ವಾ? ತನ್ನ ಮಾತನ್ನ ತನ್ನ ಮಗ ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಚಿಕ್ಕ ಮಗು 5 ವರ್ಷದ ಮಗುವನ್ನ ಅವ್ರು ಸಾಯಿಸ್ಲಿಕ್ಕೆ ಹೋಗ್ತಾರೆ ಅಲ್ವಾ? ನೋಡಿ, ಅದು ಅಸುರಿ ವೃತ್ತಿ, ಅಸುರಿ ಗುಣ ಅಲ್ವಾ? ತನ್ನ ಮಾತು ಕೇಳ್ತಾ ಇಲ್ಲ, ತನ್ನ ಮಾತು ನಡೀತಾ ಇಲ್ಲ, ನನ್ನ ಚಿಕ್ಕ ಮಗ ನನ್ನನ್ನ ಗೌರವಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ತಾನೆ. ನೋಡಿ, ದೇವತೆಗಳೇ ಅವನ ಕಾಲ್ ಕೆಳಗಡೆ ಬಿದ್ದಿದ್ದಾರೆ ಅಲ್ವಾ? ಅದು ಅವನಿಗೆ ಗ್ರೇಟ್ ಅನ್ನಿಸ್ತಾ ಇಲ್ಲ. ಒಂದು ಚಿಕ್ಕ ಮಗು ನನ್ನ ಮಾತು ಕೇಳ್ತಿಲ್ವಲ್ಲ, ಹಿರಣ್ಯ ಕಶುಪಾಯ ನಮಃ, ನಾನೇ ದೇವ್ರು ಅಂತ ಹೇಳ್ಬಿಟ್ಟು ನನ್ನನ್ನು ಒಪ್ಕೋತಾ ಇಲ್ವಲ್ಲ, ಹರಿನಾಮವನ್ನ ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಆ ಪ್ರಹ್ಲಾದನನ್ನ ಸಾಯಿಸ್ಲಿಕ್ಕೆ ಹೋಗ್ತಾರೆ ಅಲ್ವಾ? ಸೊ ಅದಕ್ಕೇನೆ ಈ ರಾಕ್ಷಸಿ ಗುಣದಲ್ಲಿ ಇರೋರು ಅವ್ರಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಕಠಿಣವಾಗಿ ಅವರು ವರ್ತಿಸ್ತಾರೆ. ಸಣ್ಣ ಪುಟ್ಟದಕ್ಕೆಲ್ಲ ಅವರು ಸಿಟ್ ಮಾಡ್ಕೋತಾರೆ. ಅವ್ರಿಗೆ ಎಲ್ಲಾ ಜನಗಳು ಗೌರವವನ್ನ ಅವರು ಸಲ್ಲಿಸ್ಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ವಾ? ಮತ್ತೆ ಇಲ್ಲಿ ನಮ್ಗೆ ಪ್ರಭುಪಾದರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇವ್ರೆಲ್ಲರನ್ನೂ ಸಹ ತಮ್ಮ ತಾಯಿಯ ಗರ್ಭದಲ್ಲಿ ಇದ್ದಾಗ್ಲೇನೆ ಅವರು ದೇಹವನ್ನ ಪಡಿತಾ ಇರ್ಬೇಕಾದ್ರೆ ರಾಕ್ಷಸಿ ಗುಣಗಳನ್ನ ಅವರು ಹೊಂದುತ್ತಾ ಅವರು ಬರ್ತಾರೆ ಅಂತ ಹೇಳ್ತಾ ಇದಾರೆ. ನೋಡಿ, ದೇಹಗಳು ಪ್ರಾರಂಭವಾದಾಗಿನಿಂದ ಈ ರಾಕ್ಷಸಿಯ ಗುಣಗಳನ್ನ ಅವರು ಆರಿಸಿಕೊಂಡಿರುತ್ತಾರೆ. ಅವರು ಬೆಳೆಯುತ್ತಾ ಹೋದಂತೆ ಈ ಅಶುಭಕರ ಗುಣಗಳನ್ನ ಅವರು ಪ್ರಕಟಿಸ್ತಾ ಹೋಗ್ತಾರೆ ಅಲ್ವಾ? ಸೊ ಇವಾಗ ಅವ್ರು ಹುಟ್ಟುತ್ತಲೇ ಅವ್ರಿಗೆ ಈ ರಾಕ್ಷಸಿ ಗುಣಗಳನ್ನ ಪಡ್ಕೊಂಡು ಅವ್ರು ಹುಟ್ಟುತ್ತಾರೆ. ಮತ್ತೆ ಅವರು ಬೆಳೀತಾ ಅದನ್ನೆಲ್ಲ ಅವರು ಪ್ರಕಟಗೊಳಿಸ್ತಾರೆ ಅಂತ ಹೇಳ್ತಾ ಇದಾರೆ. ನೋಡಿ, ಅದಕ್ಕೆ ನಾವಿಲ್ಲಿ ಯಾರನ್ನ ಅರ್ಥ ನೋಡ್ಕೋಬಹುದು, ಇಲ್ಲಿ ಕಶ್ಯಪ ಮತ್ತೆ ದಿತಿ ಅಲ್ವಾ? ನಾವ್ ನೋಡಿದ್ವಿ ಅವ್ರಿಬ್ರು ಸಹ ಸಂಜೆಯ ಸಮಯದಲ್ಲಿ ಅವರು ಒಂದಾಗಿರೋದ್ರಿಂದನೇ ಈ ಹಿರಣ್ಯಕಶಿಪು ಮತ್ತೆ ಹಿರಣ್ಯಾಕ್ಷನಿಗೆ ಅವರು ಜನ್ಮವನ್ನ ಕೊಡ್ತಾರೆ ಅಲ್ವಾ? ಆ ಗರ್ಭ ಧರಿಸ್ಬೇಕಾದ್ರೇನೆ ಅವರು ಆ ರಾಕ್ಷಸಿ ಸಮಯದಲ್ಲಿ ಧರಿಸೋದ್ರಿಂದ ಅವರು ರಾಕ್ಷಸಿ ಗುಣಗಳನ್ನೇ ಪಡಿತಾ ಅವರು ಜನ್ಮವನ್ನ ಪಡಿತಾರೆ. ಮತ್ತೆ ಬೆಳೀತಾ ಅದು ಅವರೆಲ್ಲ ಅಶುಭ ಗುಣಗಳನ್ನ ಅವರು ಪ್ರಕಟಿಸ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಅರ್ಜುನನಿಗೆ ಈ ಕೃಷ್ಣನ ಈ ಮಾತನ್ನ ಕೇಳಿದಾಗ ಅವ್ರಿಗೆ ಒಂದು ಕ್ಷಣ ಅವ್ರಿಗೆ ಯೋಚನೆಗೆ ಒಳಗಾಗ್ಬಿಡ್ತಾರೆ. ಇದೇನಿದು, ನಾನಿಲ್ಲಿ ಈ ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡಿದೀನಿ, ನಾನು ಎಲ್ಲರನ್ನ ಸಾಯಿಸ್ಲಿಕ್ಕೆ ಬಂದಿದ್ದೀನಲ್ಲ, ನಾನು ರಾಕ್ಷಸಿ ಗುಣವನ್ನ ಹೊಂದಿದ್ದೀನಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಮನಸ್ಸಲ್ಲಿ ಯೋಚನೆ ಬರುತ್ತೆ. ಭಗವಂತ ನಮ್ಮೆಲ್ಲರ ಹೃದಯದಲ್ಲಿ ಇದ್ದಾರೆ, ಪರಮಾತ್ಮ ಅಲ್ವಾ? ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ, ಯಾರು ಏನೇ ಅನ್ಕೊಂಡ್ರು ಅವ್ರಿಗೆ ಗೊತ್ತಾಗುತ್ತೆ. ನೋಡಿ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ದೈವಿ ಸಂಪದ್ ವಿಮೋಕ್ಷ ಯಾ ನಿಬಂಧ ಯಾ ಸುರಿ ಮತ ಮಾ ಶುಚ ಸಂಪದಂ ದೈವಿಂ ಅಭಿಜಾತೋಸಿ ಪಾಂಡವ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತದೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತದೆ. ಪಾಂಡುಪುತ್ರನಾದ ಅರ್ಜುನನೇ, ಶೋಕಿಸಬೇಡ, ಏಕೆಂದ್ರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಕೃಷ್ಣ. ದೈವಿ ಗುಣಗಳು ಯಾಕೆ ನಾವು ಬೆಳೆಸ್ಕೋಬೇಕು ಅಂತ ನಮ್ಗೆ ಅನ್ಸುತ್ತಲ್ವಾ? ಇಲ್ಲಿ ಏನಾದ್ರೂ ಇಂದ್ರಿಯ ಸುಖ ಇದೆಯಾ ದೈವಿ ಗುಣಗಳನ್ನ ಬೆಳೆಸ್ಕೊಂಡಾಗ? ಇಲ್ಲ, ಅಲ್ಲಿ ಏನು ಬರೇ ತ್ಯಾಗ ಇದೆ, ಬೇರೆಯವ್ರಿಗೋಸ್ಕರನೇ ಬದುಕ್ ಮಾಡ್ಬೇಕು ಅನ್ನೋ ತರ ಇದೆ ಅಲ್ವಾ? ನಾವ್ಯಾಕೆ ಇಲ್ಲಿ ದೈವಿ ಗುಣಗಳನ್ನ ಬೆಳೆಸ್ಕೋಬೇಕು ಅಂತಂದ್ರೆ ಅದು ಮುಕ್ತಿಗೆ ಸಾಧನವಾಗುತ್ತೆ. ನಾವ್ ಈ ದೈವಿ ಗುಣಗಳನ್ನ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ನಾವ್ ಇಲ್ಲಿ ಬಂಧನಕ್ಕೆ ಒಳಗಾಗ್ತೀವಿ. ನಾವು ಮತ್ತೆ ಈ ಹಲವಾರು ಯೋನಿಗಳಲ್ಲಿ ಹುಟ್ಬೇಕಾಗತ್ತೆ. ನಾವ್ ಯಾವ ಗುಣದಲ್ಲಿ ಇದು ಜೀವನವನ್ನ ಮಾಡಿ ದೇಹವನ್ನ ಬಿಡ್ತೀವೋ ಮುಂದಿನ ಜನ್ಮದಲ್ಲಿ ನಾವು ಅದಕ್ಕನುಗುಣವಾದ ದೇಹವನ್ನ ನಾವು ಪಡಿತಾ ಹೋಗ್ತೀವಿ. ನಾವಿಲ್ಲಿ ಬಂಧನದಲ್ಲಿ ನಾವು ಸಿಕ್ಕಾಕೋತೀವಿ, ಹುಟ್ಟು ಸಾವಿನ ಚಕ್ರದಲ್ಲಿ ನಾವು ಸಿಕ್ಕಾಕೋತೀವಿ. ಮುಕ್ತಿ ಅನ್ನೋದೇ ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ರೆ ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತದೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತದೆ. ಅದಕ್ಕೆ ಪಾಂಡುಪುತ್ರರಾದ ಅರ್ಜುನನೇ, ನೀನು ಯೋಚನೆ ಮಾಡ್ಬೇಡ, ನೀನ್ ಯಾಕೆಂದ್ರೆ ದೈವಿ ಸಂಪತ್ತಿನಿಂದ ನೀನು ಹುಟ್ಟಿದೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಇಲ್ಲಿ ಕೃಷ್ಣ ಇಲ್ಲಿ ಪ್ರಭುಪಾದ ನಮ್ಗೆ ಏನ್ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ಇಲ್ಲಿ ಅರ್ಜುನ ಅವನು ಯುದ್ಧ ಮಾಡ್ತಾ ಇದ್ದಾನೆ, ದುರ್ಯೋಧನ ಅವನು ಯುದ್ಧ ಮಾಡ್ತಿದ್ದಾನೆ. ಆದ್ರೆ ದುರ್ಯೋಧನನ ಮುಖ್ಯ ಉದ್ದೇಶ ಏನು? ಅವನು ಇಂದ್ರಿಯ ಸುಖ, ನನ್ನ ಸುಖಕ್ಕೋಸ್ಕರ ಇಷ್ಟು ಜನರನ್ನು ಕೊಲ್ಲಿಕ್ಕೆ ಇಷ್ಟು ಜನ ಪ್ರಾಣ ತ್ಯಾಗ ಮಾಡಿದ್ರು ಪರವಾಗಿಲ್ಲ ಅನ್ನೋ ಒಂದು ಮನಸ್ಥಿತಿ ಇದ್ದಾನೆ. ಆದ್ರೆ ಅರ್ಜುನ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ, ಸಾಧಕ ಬಾಧಕಗಳನ್ನ ಯೋಚನೆ ಮಾಡ್ತಿದ್ದಾನೆ. ಅಯ್ಯೋ, ನಾನು ಈ ತುಂಡು ಭೂಮಿಗೋಸ್ಕರ ನಾನು ನನ್ನ ಗುರುಗಳನ್ನ ಕೊಲ್ಬೇಕಾ, ಭೀಷ್ಮಾಚಾರ್ಯರನ್ನ ಕೊಲ್ಬೇಕಾ, ಬಂಧು ಬಾಂಧವರನ್ನ ಕೊಲ್ಬೇಕಾ ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ತಾ ಇದ್ದಾನೆ ಅಲ್ವಾ? ಆದ್ರೆ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಕ್ಷತ್ರಿಯನಾದವನು ಅಧರ್ಮಕ್ಕೋಸ್ಕರ ಅವನು ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಕೃಷ್ಣನ ಮಾತಿನ ಅನುಗುಣವಾಗಿ ಅವನು ನಡ್ಕೊಳ್ಳಿಲ್ಲ ಅಂತಂದ್ರೆ ಇಲ್ಲಿ ಅವನು ಅಲ್ಲಿ ಅಸುರಿ ಪ್ರವೃತ್ತಿಯನ್ನು ತೋರಿಸ್ದಂಗಾಗತ್ತೆ
ಇಲ್ಲಿ ತಮ್ಮ ತಮ್ಮ ವರ್ಣಾಶ್ರಮಕ್ಕೆ ಅನುಗುಣವಾಗಿ ಅವರು ಕರ್ಮವನ್ನ ಮಾಡಿದಾಗ ಅವರು ದೈವಿ ಸ್ವಭಾವದಲ್ಲಿ ಇದ್ದಾರೆ ಅಂತ. ತಮ್ಮ ತಮ್ಮ ವರ್ಣಾಶ್ರಮಕ್ಕೆ ಅನುಗುಣವಾಗಿ ಅವರು ಕರ್ಮವನ್ನ ಮಾಡ್ಲಿಲ್ಲ ಅಂದ್ರೆ ಅವರು ಅಸುರಿ ಗುಣದಲ್ಲಿ ಇದ್ದಾರೆ ಅಂತ. ಇವಾಗ ನೋಡಿ, ನಾನು ಗೃಹಸ್ಥೆಯಾಗಿ ನಾನು ಮನೆಯಲ್ಲಿ ಅಡಿಗೆ ನಾನು ಮಾಡೋದಿಲ್ಲ, ನಾನು ಹೊರಗಡೆ ತರಿಸ್ತೀನಿ ಅಂತಂದ್ರೆ ನಾನು ಅಸುರಿ ಗುಣವನ್ನ ಪ್ರಕಟಿಸ್ತಾ ಇದೀನಿ. ನಾನು ಗೃಹಸ್ಥಳಾಗಿ ಮನೆಯನ್ನ ಶುಚಿಯಾಗಿ ಇಟ್ಕೊಂಡಿಲ್ಲ, ದೇವ್ರ ಪೂಜೆ ಮಾಡೋದಿಲ್ಲ, ನಾನ್ ಹಿಂಗೇನೆ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ನಾನಲ್ಲಿ ಟಿವಿ ನೋಡ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ಜೀವನ ಮಾಡ್ತೀನಿ ಅಂದ್ರೆ ಅಸುರಿ ಗುಣವನ್ನ ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ನಾನು ನನ್ನ ಆ ವರ್ಣ ಆಶ್ರಮ ಏನಿದೆಯೋ ಅದನ್ನ ನಾನು ಪಾಲನೆ ಮಾಡ್ತಾ ಇಲ್ಲ ಅಲ್ವಾ. ಸೊ ಇವಾಗ ಅದಕ್ಕೋಸ್ಕರ ನಾವು ರಾಕ್ಷಸಿ ಗುಣವನ್ನ ಹೊಂದಿದೀವಿ ಅಂದ್ರೆ ನನಗೆ ಇಲ್ಲಿ ಕೋರೆ ಹಲ್ಲು ಮತ್ತೆ ಕಣ್ಣು ಕೆಂಪು ಉಂಡೆ ತರ ಇರ್ಬೇಕು ಅಂತ ಇಲ್ಲ. ಗುಣಗಳು ಅಸುರಿ ಗುಣಗಳು, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಅದಕ್ಕೆ ಇಲ್ಲಿ ಏನ್ ಹೇಳ್ತಿದ್ರೆ, ನಮ್ಮ ಕರ್ತವ್ಯವನ್ನ ನಾವು ಮಾಡಿದ್ರೆ, ನಮ್ಮ ವರ್ಣಾಶ್ರಮದ ಪದ್ಧತಿಗೆ ಅನುಗುಣವಾಗಿ ನಾವು ಕರ್ಮವನ್ನ ಮಾಡಿದ್ರೆ ನಾವು ದೈವಿ ಗುಣವನ್ನ ಹೊಂದಿದೀವಿ ಅಂತ. ನಾವು ನಮ್ಮ ವರ್ಣಾಶ್ರಮ ಪದ್ಧತಿಗೆ ಅನುಗುಣವಾಗಿ ಕರ್ತವ್ಯವನ್ನ ಮಾಡದಲ್ಲೇ ಇದ್ರೆ ಆಸುರಿ ಗುಣವನ್ನ ಹೊಂದಿದೀವಿ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಅರ್ಜುನ ಅವನಿವಾಗ ತನ್ನ ಕರ್ತವ್ಯನ ಕ್ಷತ್ರಿಯನಾಗಿ ಆ ಧರ್ಮ ಸಂಸ್ಥಾಪನೆ ಮಾಡೋದು ಕ್ಷತ್ರಿಯನ ಕರ್ತವ್ಯ. ಸೊ ಅದಕ್ಕೋಸ್ಕರ ಅವನು ಇವಾಗ ಯುದ್ಧವನ್ನ ಮಾಡೋದ್ರಿಂದ ಅವನು ದೈವಿ ಗುಣವನ್ನ ಪಡೆದಿದ್ದಾನೆ. ಅದಕ್ಕೋಸ್ಕರ ನೀನು ಯೋಚನೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಈಗ ಅಭಿಜಾತಸ್ಯ ಅನ್ನೋ ಒಂದು ಪದ ಆ ಶ್ಲೋಕದಲ್ಲಿ ಏನ್ ಬಂದಿತ್ತು, ಅಭಿಜಾತಸ್ಯ ಭಾರತ, ನೀನು ದೈವಿ ಗುಣಗಳನ್ನ ಹೊಂದಿ ಅಭಿಜಾತಸ್ಯ ಹುಟ್ಟಿನಿಂದನೇ ನೀನು ದೈವಿ ಗುಣವನ್ನ ಹೊಂದಿದ್ಯಾ ಅಂತ ಹೇಳ್ಬಿಟ್ಟು ಅರ್ಜುನನಿಗೆ ಹೇಳ್ತಾ ಇದಾರೆ ಕೃಷ್ಣ. ಸೊ ಅದಕ್ಕೋಸ್ಕರ ಇಲ್ಲಿ ದಿವ್ಯ ಗುಣಗಳೊಡನೆ ಅಥವಾ ದೈವಿ ಪ್ರವೃತ್ತಿಗಳೊಡನೆ ಹುಟ್ಟಿದವನನ್ನ ಅಭಿಜಾತಸ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದು ತುಂಬಾ ಮುಖ್ಯವಾದದ್ದು. ದೈವಿ ವಾತಾವರಣದಲ್ಲಿ ಸಂತಾನವನ್ನ ಪಡೆಯುವುದು ವೈದಿಕ ಧರ್ಮ ಗ್ರಂಥದಲ್ಲಿ ಗರ್ಭಧಾರ ಸಂಸ್ಕಾರ ಎಂದು ಹೆಸರು. ತಂದೆ ತಾಯಂದಿರು ದೈವಿ ಗುಣಗಳಿರುವ ಮಗುವು ಬೇಕೆಂದು ಬಯಸಿದರೆ ಅವರು ಮನುಷ್ಯನ ಸಾಮಾಜಿಕ ಬದುಕಿಗಾಗಿ ಸೂಚಿಸಿದ 10 ತತ್ವಗಳನ್ನ ಅನುಸರಿಸಬೇಕು ಅಂತ ಹೇಳಿದರೆ, ಈ 10 ತತ್ವಗಳು ಯಾವ್ದು ಅಂತ ಹೇಳ್ಬಿಟ್ಟು ನನಗೆ ಪರಿಪೂರ್ಣವಾಗಿ ಗೊತ್ತಿಲ್ಲ. ಸೊ ಬಟ್ ಏನಂತಂದ್ರೆ, ಆ ಗಂಡ ಹೆಂಡತಿ ಅವರು ಆ ವಿವಾಹ ಸಂಸ್ಕಾರ ಅದೆಲ್ಲ ಆದ್ಮೇಲೆ ಆ ಗರ್ಭ ಸಂಸ್ಕಾರ, ಒಂದು ಏನು ಆತ್ಮ ಬಂದು ಆ ಗರ್ಭದಲ್ಲಿ ವಾಸ ಮಾಡ್ಬೇಕು ಅಂತಂದ್ರೆ ನಾವ್ ಹೇಗೋ ನಮ್ಗೆ ಇಷ್ಟ ಬಂದಂಗೆ ನಾವು ಜೊತೆ ಆದಾಗ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಒಂದು ಕ್ರಮ ಅಂತ ಇದೆ. ಇಷ್ಟು ರೌಂಡ್ಸ್ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬೇಕು, ಅವತ್ತಿನ ದಿವಸ ಎಷ್ಟು ಶುಚಿಯಾಗಿರ್ಬೇಕು, ಮನಸ್ಥಿತಿ ಯಾವ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ಕ್ರಮ ಇದೆ. ಅದನ್ನ ಅನುಸರಿಸಿದಾಗ ಏನಾಗತ್ತೆ, ಆ ಒಳ್ಳೆಯ ಆತ್ಮ ಬಂದು ಅದು ಆ ಆ ಗರ್ಭದಲ್ಲಿ ಸೇರ್ಕೊಳುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಗರ್ಭಧಾನ ಸಂಸ್ಕಾರ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ಒಳ್ಳೆ ಮಗು ಬೇಕಂತಂದ್ರೆ ಈ ಗರ್ಭಧಾನ ಸಂಸ್ಕಾರಕ್ಕೆ ಒಳಗಾಗ್ಬೇಕು. ಆಗ ದೈವಿ ಗುಣಗಳು ಇರುವಂತಹ ಮಗು ಬರುತ್ತೆ. ಸೊ ಅದನ್ನ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದಾರೆ. ತಮ್ಮ ತಾಯಂದಿರ ಗರ್ಭದಲ್ಲಿ ತಮ್ಮ ದೇಹಗಳು ಪ್ರಾರಂಭವಾದಾಗಿನಿಂದ ಈ ರಾಕ್ಷಸಿಯ ಗುಣಗಳನ್ನು ಅವರು ಆರಿಸಿಕೊಂಡಿರುತ್ತಾರೆ. ಅವರು ಬೆಳೆಯುತ್ತಾ ಹೋದಂತೆ ಈ ಅಶುಭಕರ ಗುಣಗಳನ್ನ ಪ್ರಕಟಿಸುತ್ತಾರೆ ಅಂತ ನಾವು ಹಿಂದೆ ತಿಳ್ಕೊಂಡ್ವಿ. ಅದು ರಾಕ್ಷಸಿ ಗುಣಗಳನ್ನ ಅವರು ಹೊಂದಿರ್ತಾರೆ. ಸೊ ಅದೇ ಈ ಶುಭ ಗುಣಗಳನ್ನ ಅಥವಾ ದೈವಿ ಗುಣಗಳನ್ನ ಹೊಂದಿರ್ಬೇಕು ಅಂತಂದ್ರೆ ಆ ಗರ್ಭಧಾನ ಸಂಸ್ಕಾರ ಆಗಿರ್ಬೇಕು. ತಂದೆ ತಾಯಿಗಳು ಆ ಗರ್ಭಧಾನ ಸಂಸ್ಕಾರಕ್ಕೆ ಒಳಗಾದಾಗ ಒಳ್ಳೆ ಮಗು ಹುಟ್ಟುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ, ಪಾಂಡುಪುತ್ರನಾದ ಅರ್ಜುನನೇ ಶೋಕಿಸಬೇಡ, ಏಕೆಂದ್ರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಯುದ್ಧದಲ್ಲಿ ತೊಡಗುವುದು ಅಸುರಿ ವ್ಯಕ್ತಿಯಲ್ಲ, ಏಕೆಂದ್ರೆ ಅವನು ಅದರ ಸಾಧಕ ಬಾಧಕಗಳನ್ನ ಕುರಿತು ವಿಚಾರಿಸುತ್ತಿದ್ದನು. ಭೀಷ್ಮ ದ್ರೋಣರಂತೆ ಗೌರವಾರ್ಹರಾದ ವ್ಯಕ್ತಿಗಳನ್ನ ಕೊಲ್ಲಬೇಕೇ ಬೇಡವೇ ಎಂದು ಯೋಚಿಸುತ್ತಿದ್ದ. ಅವನು ಕೋಪ, ಒಣಪ್ರತಿಷ್ಠೆ ಅಥವಾ ಕ್ರೌರ್ಯದ ಪ್ರಭಾವದಿಂದ ಕ್ರಿಯೆಯಲ್ಲಿ ತೊಡಗಿರಲಿಲ್ಲ ಅಲ್ವಾ. ದುರ್ಯೋಧನ ಆದ್ರೆ ಅವನಿಗೆ ಕೋಪ ಇತ್ತು ಪಾಂಡವರ ಮೇಲೆ, ಒಣಪ್ರತಿಷ್ಠೆ, ನಾನೇ ಎಲ್ಲವನ್ನ ಅನುಭವಿಸ್ಬೇಕು, ನಾನೇ ರಾಜ ಅಂತ ಇತ್ತು ನೋಡಿ. ಅವನಿಗೆ ಕ್ರೌರ್ಯ ಅಷ್ಟು 18 ಅಕ್ಷೋಹಿಣಿ ಸೈನ್ಯ ಅಥಾದ್ರೂ ಪರವಾಗಿಲ್ಲ, ನಾನು ರಾಜನಾಗ್ಬೇಕು ಅಂತ ಇತ್ತು. ಆದ್ರೆ ಈ ತರ ಮನಸ್ಥಿತಿ ಅರ್ಜುನನಿಗೆ ಇರ್ಲಿಲ್ಲ. ಅದಕ್ಕೋಸ್ಕರನೇ ಅವನು ಅಭಿಜಾತಸ್ಯ ಭಾರತ, ದೈವಿ ಗುಣಗಳಿಂದ ಅವನು ಹುಟ್ಟಿದ್ದಾನೆ, ದೈವಿ ಸಂಪನ್ನನಾಗಿದ್ದಾನೆ ಅಲ್ವಾ. ಮತ್ತೆ ನಾವು ನೋಡಿದ್ವಿ ಇವಾಗ ಯಾರು ಇವರು ಹಿರಣ್ಯಕಶಿಪುವಿನ ಹೆಂಡತಿ, ಅವ್ರ ಹೆಸರೇನು, ಹಿರಣ್ಯಕಶಿಪುವಿನ ಹೆಂಡತಿ ಕಯಾದು ಮಾತಾಜಿ. ಕಯಾದು ಅಲ್ವಾ. ಕಯಾದು ಇವಾಗ ನೋಡಿ, ಅವಳು ತನ್ನ ಹೊಟ್ಟೆಯಲ್ಲಿ ಪ್ರಹ್ಲಾದ ಇದ್ದಾಗ ಅವಳು ಏನನ್ನ ಕೇಳ್ತಾಳೆ, ಅವಳು ನಾರದರಿಂದ, ಶುದ್ಧ ಭಕ್ತರಿಂದ ಅವರು ಭಾಗವತಮ್ಮನ ಅವಳು ಆಲಿಸ್ತಾಳೆ ಅಲ್ವಾ. ಅದಕ್ಕೋಸ್ಕರ ನೋಡಿ ಎಂತಹ ಮಗು ಹುಟ್ಟುತ್ತೆ ಅಲ್ವಾ. ಸೊ ಗರ್ಭಧಾನ ಸಂಸ್ಕಾರ ಆಯ್ತು ಅಲ್ವಾ, ಗರ್ಭದಲ್ಲೇ ಈಗ ಮಗುವಿಗೆ ಶಿಕ್ಷಣ ದೊರಕಿದೆ ಅಲ್ವಾ. ಅದಕ್ಕೋಸ್ಕರ ಅಂತಹ ಶುದ್ಧ ಭಕ್ತ ಹುಟ್ಟತಾನೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಇದು ತುಂಬಾ ಮುಖ್ಯ. ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದಾರೆ, ಸೊ ನಾವು ಇವಾಗ ಒಳ್ಳೆ ಸಂತಾನ ಪಡಿಬೇಕು ಅಂತಂದ್ರೆ ಈ ಗರ್ಭಧಾನ ಸಂಸ್ಕಾರಕ್ಕೆ ಒಳಗಾಗ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇಲ್ಲಿ ನೆಕ್ಸ್ಟ್ ನಮ್ಗೆ ಕೃಷ್ಣ ಹೇಳ್ತಾ ಇದಾರೆ, ಈ ಭೌತಿಕ ಪ್ರಪಂಚದಲ್ಲಿ ಯಾರೆಲ್ಲ ಹುಟ್ಟಿದರೆ ಅದರಲ್ಲಿ 2 ವರ್ಗಗಳಿದೆ ಅಂತ ಹೇಳ್ತಾ ಇದಾರೆ.
ಸೊ ಒಂದು ವರ್ಗ ದೈವಿ ವರ್ಗ, ಇನ್ನೊಂದು ವರ್ಗ ಆಸುರಿ ವರ್ಗ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ದ್ವೌ ಭೂತ ಸರ್ಗೋ ಲೋಕೆ ಅಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಂ ಆಸುರಂ ಪಾರ್ಥಮೇ ಶೃಣು. ಪಾರ್ಥನೆ, ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ 2 ವಿಧಗಳು ಇವೆ. ಒಂದು ದೈವಿ ವರ್ಗ ಮತ್ತು ಇನ್ನೊಂದು ಆಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರಿ ಗುಣಗಳನ್ನ ಕೇಳು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನೋಡಿ ಇಲ್ಲಿ ಸೃಷ್ಟಿಯಾದವರಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ 2 ವರ್ಗ. ನಾವು ಇದಕ್ಕಿಂತ ಮುಂಚೆ ತಿಳ್ಕೊಂಡಿರೋದು 2 ವರ್ಗವನ್ನ ತಿಳ್ಕೊಂಡ್ವಿ ಅಲ್ವಾ. ಅದು ಯಾವ 2 ವರ್ಗಗಳನ್ನ ನಾವು ತಿಳ್ಕೊಂಡಿರೋದು? ಮತ್ತೆ ಹರೇ ಆಸುರಿ. ಕೃಷ್ಣ. ಹಿಂದಿನ ಅಧ್ಯಾಯದಲ್ಲಿ ಮಾತಾಜಿ 15ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ. ಐಹಿಕ ಪ್ರಕೃತಿ ಮತ್ತೆ ಆಧ್ಯಾತ್ಮಿಕ ಪ್ರಕೃತಿ. ಎರಡು ಪ್ರಪಂಚ ಇರುವಂತಹ ಜೀವಿ ನಾವು ತಿಳ್ಕೊಂಡ್ವಿ. ಅವ್ರನ್ನ ಏನಂತ ಕರೀತಾರೆ ಮಾತಾಜಿ? ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರೋರನ್ನ ಏನಂತ ಕರೀತಾರೆ? ಈ ಭೌತಿಕ ಪ್ರಪಂಚ ಇರುವಂತಹ ಜೀವಿಗಳನ್ನ ಏನಂತ ಕರೀತಾರೆ? ಕ್ಷರರು ಯಾರು, ಅಕ್ಷರರು ಯಾರು? ಅಕ್ಷರರು ಭೌತಿಕ ಪ್ರಪಂಚದಲ್ಲಿರೋರು ಮಾತಾಜಿ. ಹಾ, ಅಕ್ಷರರು ಭೌತಿಕ ಪ್ರಪಂಚದಲ್ಲಿರೋರು ಕ್ಷರರು ಅಲ್ವಾ. ಅವರು ನಾಶ ಹೊಂದುತ್ತೆ, ಅವರ ದೇಹ ನಾಶ ಹೊಂದುತ್ತೆ. ಅಕ್ಷರರು ಯಾರು? ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರೋರು ಅಲ್ವಾ. ಆ ಕೃಷ್ಣನ ಅವರ ಇಚ್ಛೆಗೆ ಅನುಗುಣವಾಗಿ ನಡೀತಾ ಇರೋರು ಅವರು ಅಕ್ಷರರು ಅಲ್ವಾ. ನಾವು ಕೃಷ್ಣನ ಇಚ್ಛೆಗೆ ವಿರುದ್ಧವಾಗಿ ನಡೀತಾ ಇರೋರೆಲ್ಲರೂ ಸಹ ಕ್ಷರರು ಅಲ್ವಾ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ? ಈ ಭೌತಿಕ ಪ್ರಪಂಚದಲ್ಲೇ 2 ವರ್ಗದಲ್ಲಿ ಇದೆ ಅಂತ ಹೇಳ್ತಾ ಇದಾರೆ. ಅವ್ರು ಯಾರು? ಈ ಕ್ಷರರಲ್ಲೇ 2 ವರ್ಗ. ಯಾರ್ಯಾವರು? ದೈವಿ ವರ್ಗ ಮತ್ತೆ ಇನ್ನೊಂದು ಆಸುರಿ ವರ್ಗ. ಯಾರು ದೈವಿ ಗುಣಗಳನ್ನ ಹೊಂದಿದಾರೋ ಅವರು ದೈವಿ ವರ್ಗಕ್ಕೆ ಬರ್ತಾರೆ. ಆಸುರಿ ಗುಣಗಳನ್ನ ಹೊಂದಿರೋರು ಆಸುರಿ ವರ್ಗಕ್ಕೆ ಬರ್ತಾರೆ. ಯಾರು ಆ 26 ಗುಣಗಳನ್ನ ಹೊಂದಿದಾರೋ ಅವರು ದೈವಿ ವರ್ಗಕ್ಕೆ ಬರ್ತಾರೆ. 6 ಗುಣಗಳನ್ನ ಹೊಂದಿರೋರು ಆಸುರಿ ವರ್ಗಕ್ಕೆ ಬರ್ತಾರೆ. ನೋಡಿ ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ರೆ ದೈವಿ ಗುಣಗಳನ್ನ ಈಗಾಗಲೇ ವಿವರವಾಗಿ ಹೇಳಿದ್ದೇನೆ ಅಂದ್ರೆ ಇದೇನಪ್ಪ ಇದು 3 ಶ್ಲೋಕದಲ್ಲಿ ಹೇಳಿದ್ದಾರೆ ವಿವರವಾಗಿ ಅಂತ ಒಂದು ಪದವನ್ನ ಉಪಯೋಗಿಸ್ತಿದ್ದಾರೆ ಅಂತಂದ್ರೆ ಏನರ್ಥ? ನಾವ್ ಇದಕ್ಕೆ ಮುಂಚೆ ನಾವು ಚರ್ಚೆ ಮಾಡಿದ್ವಿ ಅಲ್ವಾ. ಏನರ್ಥ? ವಿವರವಾಗಿ ಯಾವಾಗ ಹೇಳಿದ್ರು? ಹಿಂದಿನ ಎಲ್ಲ ಅಧ್ಯಾಯಗಳಿಂದನೂ ಈ ಹೇಳ್ತಾ ಬಂದಿದ್ದಾರೆ. 15 ಅಧ್ಯಾಯಗಳಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ ಅಲ್ವಾ. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇದ್ದಾರೆ ದೈವಿ ಗುಣಗಳನ್ನ ಈಗಾಗಲೇ ವಿವರವಾಗಿ ಹೇಳಿದೀನಿ ಅರ್ಜುನ, ಈಗ ಇನ್ನು ಅಸುರಿ ಗುಣಗಳನ್ನ ಕೇಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಅಸುರರು ಮತ್ತೆ ದೈವಿ ಗುಣಗಳನ್ನ ಹೊಂದಿರೋರು ಅಂತ ಹೇಳ್ಬಿಟ್ಟು ಯಾರನ್ನ ನಾವು ಹೇಳ್ತೀವಿ? ಒಂದೇ ಪದದಲ್ಲಿ ಹೇಳ್ಬೇಕಂದ್ರೆ ಹೇಗೆ ಹೇಳ್ತೀರಾ? ಅಥವಾ ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಅಂದ್ರೆ ಧರ್ಮಗಂತನ ಯಾರು ಪರಿಪಾಲನೆ ಮಾಡ್ತಾರೆ ಅವರು ದೈವಿ ಗುಣಗಳು, ಯಾರು ಪರಿಪಾಲನೆ ಮಾಡಲ್ಲ ಅವ್ರು ಅಸುರಿ ಗುಣಗಳು. ಮತ್ತೆ ಸುರರು ಅಸುರರು ಅಂದ್ರೆ ಇದೇ ಅರ್ಥ ಮಾಡ್ಕೋಬೇಕು ಅಲ್ವಾ. ಇವಾಗ ನಾವು ನೋಡಿದ್ವಿ, ಈಗ ದೇವತೆಗಳು ಮತ್ತೆ ಅಸುರರು ಇಬ್ರು ಸಹ ಪ್ರಜಾಪತಿಯ ಮಕ್ಕಳೇ. ಆದ್ರೆ ಎಲ್ಲಿ ವ್ಯತ್ಯಾಸ ಆಯ್ತು? ದೇವತೆಗಳು ವೇದಗಳ ಆದೇಶವನ್ನ ಅವರು ಪಾಲನೆ ಮಾಡ್ತಾ ಬಂದ್ರು, ಭಗವಂತನ ಆದೇಶವನ್ನ ಅವರು ಪಾಲನೆ ಮಾಡ್ತಾರೆ. ವೇದಗಳನ್ನ ಪಾಲನೆ ಮಾಡೋದು ಅಂದ್ರೆ ಭಗವಂತನ ಸರ್ವೋಚ್ಚ ಸ್ಥಾನವನ್ನ ಒಪ್ಕೊಳೋದು ಮತ್ತೆ ಭಗವಂತನ ಆದೇಶಗಳನ್ನ ಫಾಲೋ ಮಾಡೋದು. ಯಾರು ವೇದಗಳನ್ನ ಪಾಲನೆ ಮಾಡೋದಿಲ್ಲ, ನನ್ನಿಷ್ಟ ಅಂತ ಹೇಳ್ಬಿಟ್ಟು ನಮ್ದೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕೊಂಡ್ರೆ ಏನಾಗುತ್ತೆ? ಅವ್ರನ್ನ ಏನಂತ ಕರಿತೀರಾ? ಅಸುರರು, ರಾಕ್ಷಸರು ಅಥವಾ ಅಸುರರು ಅಂತ ಹೇಳ್ಬಿಟ್ಟು. ಇದನ್ನ ನಾವು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಲ್ವಾ. ಸೊ ಹೇಗ್ ಗೊತ್ತಾಗುತ್ತೆ ನಮ್ಗೆ ಇವಾಗ ಒಬ್ರು ಯಾರಾದ್ರೂ ಅಸುರರು ಮತ್ತೆ ಅಥವಾ ಸುರರು ಅಂತ ಹೇಗ್ ಗೊತ್ತಾಗತ್ತೆ? ಯಾರು ನಮ್ಮ ಶಾಸ್ತ್ರಗಳನ್ನ ಫಾಲೋ ಮಾಡ್ತಿರ್ತಾರೆ ಅವರು ಸುರರು ಅಲ್ವಾ. ಯಾರು ನಮ್ಮ ಶಾಸ್ತ್ರಗಳನ್ನ ಫಾಲೋ ಮಾಡೋದಿಲ್ಲ ಅವರು ಅಸುರರು. ಇವಾಗ ನಾವೇನಾದ್ರೂ ಹೇಳ್ತೀವಿ ನಮ್ಮ ಗ್ರಂಥದಲ್ಲಿ ಈ ತರ ಹೇಳಿದೆ, ಕೃಷ್ಣ ಈ ತರ ಹೇಳಿದಾರೆ ಅಂತ, ಅದನ್ನ ಯಾರಾದ್ರೂ ಫಾಲೋ ಮಾಡಿದ್ರೆ ಖಂಡಿತ ಅವರು ಸುರರು ಅಲ್ವಾ. ಯಾರು ಅದನ್ನ ಫಾಲೋ ಮಾಡಲ್ಲ, ಅಯ್ಯೋ ಅದನ್ನ ಒಪ್ಕೊಳ್ಳೋದಿಲ್ಲ, ಅದೇನು ಯಾರೋ ಒಬ್ರು ಕಾಲ್ಪನಿಕವಾಗಿ ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರದೇ ಒಂದು ನೀತಿ ನಿಯಮಗಳನ್ನ ಅವ್ರು ಅನುಸರಿಸಿದ್ರೆ ಏನಾಗುತ್ತೆ? ಅವ್ರು ಅಸುರರಾಗ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇವಾಗ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ರೆ ಪ್ರಭುಪಾದರು ಇವಾಗ ಅದನ್ನೇ ಇವಾಗ ಅರ್ಥ ಮಾಡಿಸ್ತಾ ಇದಾರೆ ನಮ್ಗೆ. ಜಗತ್ತಿನಲ್ಲಿ ಸೃಷ್ಟಿಯಾಗಿರೋರಲ್ಲಿ 2 ವಿಧಗಳು ಇವೆ, ಒಂದು ದೈವಿ ವರ್ಗ, ಇನ್ನೊಂದು ಆಸುರಿ ವರ್ಗ. ಆದ್ದರಿಂದ ಅವರು ದೈವಿಕವಾದ ಸ್ವಭಾವದ ಜನರನ್ನ ಇಷ್ಟಪಡುವುದಿಲ್ಲ. ನೋಡಿ ಪ್ರಭುಪಾದರು ಇದನ್ನ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ. ಅವರು ಎಲ್ಲಾ ರೀತಿಯ ಶಬ್ದಗಳನ್ನ ಸಹಿಸಿಕೊಳ್ಳುತ್ತಾರೆ, ನಾಯಿಯ ಬೊಗಳಿಕೆಯನ್ನು ಸಹಿಸ್ಕೊತಾರೆ, ಹಾದು ಹೋಗುವ ಮೋಟಾರು ಕಾರು, ಓವರ್ ಹೆಡ್ ನಲ್ಲಿ ವಿಮಾನ, ಆದ್ರೆ ಕೀರ್ತನೆಯಿಂದ ಕೂಡಲೇ ಅವರು ವಿಚಲಿತರಾಗುತ್ತಾರೆ. ಅವರು ಹಲವಾರು ರೀತಿಯ ಶಬ್ದಗಳನ್ನ ಸಹಿಸಿಕೊಳ್ಳುತ್ತಾರೆ, ಆದ್ರೆ ಅವರು ಕೀರ್ತನೆಯನ್ನ ಸಹಿಸಿಕೊಳ್ಳೋದಿಲ್ಲ ಅಲ್ವಾ. ಪ್ರಭುಪಾದರು ಅಲ್ಲಿ ಅಮೆರಿಕಾಗೆ ಹೋದಾಗ ಅವ್ರ ಅಕ್ಕಪಕ್ಕದವ್ರೆಲ್ಲರನ್ನೂ ಸಹ ಇವ್ರು ಕೀರ್ತನೆ ಮಾಡ್ಬೇಕು ನಮ್ಗೆ ಗೊತ್ತಲ್ವಾ, ಎಷ್ಟು ಜೋರಾಗಿ ಮಾಡ್ತಾರೆ ಅವರು. ಏನು ಭಾವೋದ್ವೇಗದ ಸ್ಥಿತಿಗೆ ಹೋದಾಗ ಶಬ್ದವನ್ನ ಕೇಳಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಆದ್ರೆ ಅವರು
ಎಂತಹ ಕರ್ಕಶವಾದ ಶಬ್ದಗಳನ್ನ ಕೇಳಿಸ್ಕೊಳ್ಳಿಕ್ಕೆ ತಯಾರಾಗಿರ್ತಾರೆ. ಅವ್ರು ಬೇಕಾದ್ರೆ ಮತ್ತೆ ಆ ವಿಮಾನ ಆರೋದನ್ನ ಕೇಳಿಸ್ಕೊತಾರೆ ಆ ಶಬ್ದ. ಆದ್ರೆ ಕೀರ್ತನೆ ಅಂದ್ರೆ ಅವರು ವಿಚಲಿತರಾಗ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಪ್ರಭುಪಾದರು ಹೇಳ್ತಾ ಇದಾರೆ. ಮತ್ತೆ ನೋಡಿ ತರಗತಿನ ನಡೆಸ್ತಾ ಇದ್ವಿ, ಸ್ವಲ್ಪ ಶಬ್ದವಾದ್ರೂ ತಕ್ಷಣ ಪೊಲೀಸರು ಸಹ ಕರೀತಾ ಇದ್ರು. ಸೆಕೆಂಡ್ ಅವೆನ್ಯೂ ಬೀದಿಗಳಲ್ಲಿ ಯಾವಾಗ್ಲೂ ದೊಡ್ಡ ದೊಡ್ಡ ಟ್ರಕ್ಗಳು ಮತ್ತು ಮೋಟಾರ್ ಕಾರುಗಳು ಭಾರಿ ಧ್ವನಿ ಮಾಡ್ತಾ ಹೋಗ್ತಾ ಇದ್ವು. ಮತ್ತೆ ನಿಮ್ಮ ದೇಶದ ಕಸ ಎತ್ತುವ ವಾಹನಗಳ ಸದ್ದು, ಅಗೆಯುವ ಸದ್ದು, ಎಷ್ಟೋ ಶಬ್ದಗಳನ್ನ ಅವರು ಸಹಿಸಿಕೊಳ್ಳುತ್ತಾರೆ. ಯಾವಾಗ ಹರೇ ಕೃಷ್ಣ ಶಬ್ದ ಕೇಳುತ್ತಾರೋ ಓ ಇದು ಸಹಿಸಲು ಅಸಾಧ್ಯ ಎನ್ನುವರು, ಇದು ರಾಕ್ಷಸ ಸ್ವಭಾವ ಅಲ್ವಾ. ಎಷ್ಟು ಚೆನ್ನಾಗಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ ಅಲ್ವಾ. ಹರೇ ಕೃಷ್ಣ ಅನ್ನೋ ಒಂದು ಶಬ್ದವನ್ನ ನಾವು ತಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಕೇಳಿಸ್ಕೊಳ್ಲಿಕ್ಕೆ ನಮ್ ಕೈಲಿ ಸಾಧ್ಯ ಇಲ್ಲ. ಓ ಸಹಿಸಲು ಅಸಾಧ್ಯ ಅಂತ ನಾವೇನಾದ್ರೂ ಅನ್ಕೊಂಡ್ರೆ ನಮ್ಗೆ ಖಂಡಿತ ರಾಕ್ಷಸಿ ಸ್ವಭಾವ ಇದೆ, ರಾಕ್ಷಸಿ ಗುಣಗಳನ್ನು ನಾವು ಹೊಂದಿದೀವಿ ಅಂತ ಅಲ್ವಾ. ಸೊ ಇವಾಗ ನೋಡಿ ಅವ್ರನ್ನ ಬೇರೆ ಎಂತಹ ಕರ್ಕಶ ಶಬ್ದಗಳನ್ನ ಬೇಕಾದ್ರೆ ನಾವು ಕೇಳಿಸ್ಕೊಳ್ಳಿಕ್ಕೆ ತಯಾರಾಗಿರ್ತೀವಿ. ಫಿಲಂ ಮ್ಯೂಸಿಕ್, ರಾಕ್ ಮ್ಯೂಸಿಕ್ ಎಲ್ಲವನ್ನ ಕೇಳಿಕ್ಕೆ ನಾವು ತಯಾರಾಗಿರ್ತೀವಿ. ಹರೇ ಕೃಷ್ಣ ಸಂಕೀರ್ತನೆ ಕೇಳಿಕ್ಕೆ ಸಾಧ್ಯ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಮ್ಗೆ ಡಿಫ್ರೆನ್ಶಿಯೇಷನ್ ಮಾಡಿಸಿದ್ರೆ ಪ್ರಭುಪಾದರು, ಯಾರು ಸುರರು ಯಾರು ಅಸುರರು ಅಂತ. ಯಾಕಂದ್ರೆ ನಮ್ಮ ಧರ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ಹರೇ ಕೃಷ್ಣ ಸಂಕೀರ್ತನೆಯನ್ನ ಮಾಡ್ಬೇಕು ಅಂತ. ನಾವ್ ಹರೇ ಕೃಷ್ಣ ಸಂಕೀರ್ತನೆ ಮಾಡಿದ್ರೆ ನಾವು ಇವಾಗ ಸುರರು, ಹರೇ ಕೃಷ್ಣ ಸಂಕೀರ್ತನೆಯನ್ನ ಮಾಡಿಲ್ಲ ಅಂತಂದ್ರೆ ಅಸುರರಾಗ್ತೀವಿ. ಮತ್ತೆ ಪ್ರಭುಪಾದರು ಆಸುರಿ ಗುಣಗಳನ್ನ ಹೇಳ್ತಾ ಇದಾರೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನ ನಾ ವಿದುರಾಸುರಾಹ ನಾ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದಾರೆ, ಆಸುರಿ ಪ್ರಕೃತಿಯವರಿಗೆ ಏನು ಮಾಡ್ಬೇಕು ಏನ್ ಮಾಡಬಾರ್ದು ಎಂದು ತಿಳಿಯೋದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ ಅಲ್ವಾ. ನೋಡಿ ಇವಾಗ ನಮ್ಗೆ ಈ ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕಿನ ಮುಂಚೆ ಸ್ವಲ್ಪ ಸಮಯ ಸಿಕ್ಕಿದ್ರೆ ನಾವ್ ಏನ್ ಮಾಡ್ತಾ ಇದ್ವಿ? ಹರೇ ಕೃಷ್ಣ ಟಿವಿ ನೋಡ್ತಾ ಇದ್ವಿ, ಗಾಸಿಪ್ ಮಾತಾಡೋದು, ಆಮೇಲೆ ಟಿವಿ ಪ್ರಜಲ್ಪದಲ್ಲಿ ಇರ್ತೇವೆ. ಹಾ ಅಲ್ವಾ. ನೋಡಿ ಇವಾಗ ನಮ್ಗೆ ಒಂದ್ ಸ್ವಲ್ಪ ಸಮಯ ಸಿಕ್ಕಿದ್ರೆ ಏನ್ ಮಾಡ್ತಾ ಇದೀವಿ? ಭಕ್ತಿ ಮಾಡ್ತೀವಿ, ಕ್ಲಾಸಸ್ ಕೇಳ್ತೀವಿ, ಜಪ ಮಾಡ್ತೀವಿ. ಅಲ್ವಾ. ಹೇಗ್ ಗೊತ್ತಾಯ್ತು ನಿಮ್ಗೆ ಅದೆಲ್ಲ ಮಾಡ್ಬೇಕು ಅಂತ? ಭಕ್ತಿಯಲ್ಲಿ ಎಲ್ಲ ಗೊತ್ತಾಗುತ್ತೆ ಮಾತಾಡಿ. ಕೃಷ್ಣ ಪ್ರಜ್ಞೆಗೆ ಬಂದ್ರಿ. ನಮ್ಮ ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ, ಒಂದು ಕ್ಷಣನೂ ನಾವ್ ವ್ಯರ್ಥ ಮಾಡ್ಬೇಕು, ಮಾಡ್ಕೂಡ್ದು. ಮನುಷ್ಯ ಜನ್ಮ ಅನ್ನೋದು ತುಂಬಾನೇ ಅದು ಅಮೂಲ್ಯ, ಅತ್ಯಮೂಲ್ಯ. ಒಂದು ಕ್ಷಣವನ್ನು ನಾವು ವ್ಯರ್ಥ ಮಾಡಬಾರ್ದು ಅಂತ ನಾವು ತಿಳ್ಕೊಂಡ್ವಿ. ಅದಕ್ಕೆ ನಮ್ಗೆ ಇವಾಗ ಏನ್ ಮಾಡ್ಬೇಕು ನಾವ್ ತಿಳ್ಕೊಂಡ್ವಿ, ಏನ್ ಮಾಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ, ಏನ್ ಮಾಡ್ಬಾರ್ದು ಅಂತ ತಿಳ್ಕೊಂಡ್ವಿ ಅಲ್ವಾ. ಏನ್ ಮಾಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ? ಭಗವಂತನ್ನೇ ಹುಡುಕ್ ಹೋಗ್ಬೇಕು ಅಂತ ತಿಳ್ಕೊಂಡ್ವಿ ಮಾತಾಜಿ. ಹಾ ನಾವು ABCD ಆಫ್ ಕೃಷ್ಣ ಕಾನ್ಶಿಯಸ್ ಅನ್ನ ಮಾಡ್ಬೇಕು ಅಂತ ತಿಳ್ಕೊಂಡ್ವಿ. ಏನ್ ಮಾಡ್ಬಾರ್ದು ಅಂತ ನಾವು ತಿಳ್ಕೊಂಡ್ವಾ? ಇಷ್ಟು ದಿನ ಏನೆಲ್ಲಾ ಮಾಡ್ತೀರಾ ಅದನ್ನ ಮಾಡ್ಬಾರ್ದು ಅಂತ ತಿಳ್ಕೊಂಡ್ವಿ. ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ. ಆದ್ರೆ ರಾಕ್ಷಸಿ ಸ್ವಭಾವದಲ್ಲಿ ಇರೋರಿಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಅವ್ರಿಗೆ ಒಂದು ಗ್ರಂಥ, ಒಬ್ಬ ಗುರುವಿನ ಮಾರ್ಗದರ್ಶನ ಇಲ್ಲ, ಒಂದು ಗ್ರಂಥದ ಮಾರ್ಗದರ್ಶನ ಇಲ್ಲ. ಅದಕ್ಕಿಂತ ಅವ್ರಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಏನ್ ಮಾಡ್ಬಾರ್ದು ಅಂತ ನಮ್ಮ ಧರ್ಮ ಗ್ರಂಥದಲ್ಲಿ ಹೇಳ್ತಿದಾರೋ ಅದನ್ನ ಅವ್ರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ ಆಸುರಿ ಪ್ರಕೃತಿಯವರಿಗೆ ಏನ್ ಏನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳಿಯೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಸೊ ಈಗ ನಾವ್ ತಿಳ್ಕೊಂಡ್ರೆ ಹಾಗೆ ಇದು ನಮ್ ಧರ್ಮ 4 ಕಾಲಿನ ಮೇಲೆ ನಿಂತಿದೆ ಅಲ್ವಾ. ಆ 4 ಕಾಲುಗಳು ಯಾವುದು? ಹರೇ ಕೃಷ್ಣ. ಇನ್ನೊಂದು 2 ನಿಮಿಷ ಮುಗಿಸ್ಬಿಡ್ತೀನಿ. ಶುಚಿತ್ವ ಅಲ್ವಾ. ದಯಾ, ಸತ್ಯ, ಶುಚಿತ್ವ ಮತ್ತೆ ತಪಸ್ಸು ಅಲ್ವಾ. ಈ 4 ಅಲ್ವಾ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ, ಈ 4 ಈ ಧರ್ಮದ 4 ಕಾಲುಗಳು ಸಹ ಇವ್ರಿಗೆ ಗೊತ್ತಿಲ್ಲ ಅಲ್ವಾ. ಇವಾಗ ಅಲ್ಲಿ ಧರ್ಮದ 4 ಕಾಲುಗಳಿಲ್ಲ ಅಂದ್ರೆ ಅಲ್ಲಿ ಯಾರು ಬಂದು ಅಲ್ಲಿ ಕುತ್ಕೋತಾರೆ? ಅಲ್ಲಿ ಆ ಜಾಗದಲ್ಲಿ ಯಾರು ಬಂದು ಕುತ್ಕೋತಾರೆ? ಕಲಿಪುರುಷ ಬಂದು ಕುತ್ಕೋತಾರೆ. ಕಲಿಪುರುಷ ಬಂದು ಕುತ್ಕೊಂಡಾಗ ನೀವು ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯನಾ? ಚಾನ್ಸೇ ಮಾಡದೆ ಆಗಲ್ಲ, ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಈ ಭೌತಿಕ ಪ್ರಪಂಚದಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅಲ್ವಾ. ಆ ಅಶ್ವತ್ಥ ವೃಕ್ಷ ನಾವೇನ್ ನೋಡಿದ್ವೋ ಅದರ ರೆಂಬೆಗಳಲ್ಲಿ ನಾವು ಅಲಿತಾ ಇರ್ತೀವಿ. ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದಾರೆ, ಆಸುರಿ ಪ್ರಕೃತಿಯವ್ರಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ತಿಳಿಯುದು ಅಲ್ವಾ. ನೋಡಿ ಇವಾಗ ನೀವು ಆ 3 ಕೋತಿಗಳನ್ನ ನೋಡಿದೀರಾ ಅಲ್ವಾ. ಅದನ್ನ ಯಾರು ಗಾಂಧೀಜಿಯವರು ಯಾವಾಗ್ಲೂ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ರು. ಏನ್ ಹೇಳ್ತಾ ಇದ್ರು? ಅದು ಕಿವಿ ಮುಚ್ಕೊಳೋದು, ಕಣ್ಣು ಮುಚ್ಕೊಳೋದು, ಬಾಯಿ ಮುಚ್ಕೊಳೋದು ನೋಡಿದೀರಾ ಅಲ್ವಾ. ಅಲ್ಲಿ ಏನ್ ತೋರಿಸ್ತಾ ಇದಾರೆ ನಮ್ಗಲ್ಲಿ? ಆ 3 ಕೋತಿಗಳಿಂದ ಹೇಳ್ಬಾರ್ದು, ಕೆಟ್ಟದನ್ನ ಮಾತಾಡ್ಬಾರ್ದು, ಕೆಟ್ಟದನ್ನ ನೋಡ್ಬಾರ್ದು. ಏನ್ ಮಾಡ್ಬಾರ್ದು ಅಂತ ಹೇಳಿದ್ರು. ಮತ್ತೆ ಏನ್ ಮಾಡ್ಬೇಕಂತ ಹೇಳಿದ್ರ? ಇಲ್ಲ, ಯಾವ್ದು ಸ್ಪಷ್ಟತೆ ಇಲ್ಲ ಅಲ್ಲಿ ಅಲ್ವಾ. ಯಾವ್ದು ಕೆಟ್ಟದಂತಾನೆ ನಮಗ್ ಗೊತ್ತಿಲ್ಲ ಅಲ್ವಾ. ಯಾವ್ದು
ಕೆಟ್ಟದು ನೋಡ್ಬಾರ್ದು ಕೇಳಬಾರ್ದು ಅಂತ ಏನ್ ಹೇಳ್ತಾರೋ ಆ ಕೆಟ್ಟದಂದ್ರೆ ಏನಂತಾನೆ ಗೊತ್ತಿಲ್ಲ. ಇವಾಗ ನನ್ನ ಡೆಫಿನೇಷನ್ ಪ್ರಕಾರ ಕೆಟ್ಟದಂದ್ರೆ ಬೇರೆದು, ನಿಮ್ ಡೆಫಿನೇಷನ್ ಪ್ರಕಾರ ಕೆಟ್ಟದಂದ್ರೆ ಬೇರೆದು ಅಲ್ವಾ. ಆದ್ರೆ ನಮ್ಮ ಧರ್ಮ ಗ್ರಂಥದಲ್ಲಿ ಆತರ ಅಲ್ಲ, ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಏನ್ ಮಾಡ್ಬೇಕು ನೀವು, ಅದನ್ನ ಹೇಗ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಎಲ್ಲವನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಇವ ಧರ್ಮ ಗ್ರಂಥವನ್ನೇ ಒಪ್ಕೊಳೋದಿಲ್ಲ ಅಲ್ವಾ, ಧರ್ಮ ಗ್ರಂಥವನ್ನ ಕೊಟ್ಟಿರುವಂತಹ ಕೃಷ್ಣನನ್ನು ಒಪ್ಕೊಳೋದಿಲ್ಲ. ಖಂಡಿತ ಅವ್ರಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಅವ್ರಿಗೆ ಗೊತ್ತಿಲ್ಲ. ನೋಡಿ, ಆಲ್ಕೋಹಾಲ್ ಕುಡಿಬಾರ್ದಂದ್ರೆ ಆಲ್ಕೋಹಾಲ್ ಅನ್ನ ಅವರು ಕುಡಿತಾರೆ. ಅದನ್ನೇ ಅವರು ಅವ್ರೇನು ಅಂತ ಅವ್ರು ಏನ್ ಫೋರ್ಸ್ ಕೊಡ್ತಾರೆ, ನಾವು ಮುಂದುವರೆದಿದೀವಿ, ನೀವು ಏನು ಆರ್ಥೋಡಾಕ್ಸ್ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಯಾರಿದನ್ನೆಲ್ಲ ಮಾಡೋದಿಲ್ವೋ ಅವ್ರ ಕಣ್ಣಿಗೆ ಏನು ನಾವೆಲ್ಲನೂ ಸಹ ತುಚ್ಛವಾಗಿ ಕಾಣ್ತೀವಿ ಅಲ್ವಾ. ಏನು ಫಾರ್ವರ್ಡೇ ಇಲ್ಲ, ಅವರು ಹಿಂದಿನ ಕಾಲದವ್ರ ತರ ಅವರು ಇದಾರೆ ಸನ್ಯಾಸಿ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಆದ್ರೆ ಅವರಲ್ಲಿ ಶುಚಿತ್ವ ಇಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಈಕ್ವಾಲಿಟಿ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಗೆ ಇವಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮನು ಸಂಹಿತದಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಒಬ್ಬ ಮನುಷ್ಯ ಅಂದ್ರೆ ನಾವೆಲ್ಲನೂ ಸಹ ಮನುವಿನಿಂದ ಬಂದಿದೀವಿ. ಅವ್ರು ನಮ್ಗೆ ಮನು ಸಂಹಿತದಲ್ಲಿ ಈ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಾವ್ ಅದನ್ನ ನಾವ್ ಇವಾಗ ಫಾಲೋ ಮಾಡ್ತಾ ಇದೀವಿ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಅದ್ರಲ್ಲಿ ಏನೇ ಹೇಳಿದ್ದಾರೆ ಅಂತಂದ್ರೆ, ಈ ಹೆಂಗಸರಿಗೆ ಹೆಚ್ಚು ಸ್ವಾತಂತ್ರ್ಯವನ್ನ ಕೊಡಬಾರ್ದು ಅಂತ ಹೇಳಿದ್ದಾರೆ. ಅಲ್ಲಿ ಗುಲಾಮರನ್ನಾಗಿ ಮಾಡ್ಕೋಬೇಕು ಹೆಂಗಸರನ್ನ ಅಂತ ಅವರು ಕೊಟ್ಟಿಲ್ಲ. ಯಾಕಂದ್ರೆ ಹೆಂಗಸರು ಮಕ್ಕಳ ತರ, ಅವ್ರ ಮನಸ್ಸು ಮಕ್ಕಳ ತರ, ಅವರು ಬೇಗ ಬೇರೆಯವರಿಂದ ಅವರು ಮೋಸಕ್ಕೆ ಒಳಗಾಗ್ಬಿಡ್ತಾರೆ. ಅದಕ್ಕೇನೆ ಇಲ್ಲಿ ಏನ್ ಹೇಳ್ತಾರೆ, ನಮ್ಮ ಮನು ಸಂಹಿತೆಯಲ್ಲಿ ಅವರು ಚಿಕ್ಕವರು ಇದ್ದಾಗ ತಂದೆಯ ರಕ್ಷಣೆ ಇರ್ಬೇಕು, ಆಮೇಲೆ ಬೆಳೀತಾ ಅವರು ಏನು ಅಣ್ಣ ತಮ್ಮದರ ರಕ್ಷಣೆ ಇರ್ಬೇಕು, ಆಮೇಲೆ ಮದುವೆ ಆದ್ಮೇಲೆ ಗಂಡನ ರಕ್ಷಣೆಯಲ್ಲಿ ವೃದ್ಧಾಪ್ಯದಲ್ಲಿ ಅವರು ಮಕ್ಕಳ ರಕ್ಷಣೆ ಇರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕೆ ಇದನ್ನ ಹೇಳಿದಾರೆ ಅಂದ್ರೆ, ಅವರ ಮನಸ್ಸು ಮಕ್ಕಳ ತರ, ಅವ್ರು ಮೋಸ ಹೋಗ್ಕೂಡುದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಲ್ವಾ. ಇವಾಗ ಮೋಸ ಹೋದ್ರೆ ಏನಾಗುತ್ತೆ, ನಾವು ನಮ್ಮ ಜೀವನದಲ್ಲಿ ನಾವು ಈ ಭೌತಿಕ ಪ್ರಪಂಚದ ಈ ಹುಟ್ಟು ಸಾಯಿನ ಚಕ್ರದಲ್ಲಿ ನಾವು ಸಿಕ್ಕಾಕೋಗ್ಬಿಡ್ತೀವಿ. ಅದೇ ನಾವ್ ಇವಾಗ ಗಂಡಸರ ರಕ್ಷಣೆ ಇದ್ರೆ ಏನಾಗುತ್ತೆ, ನಾವು ನಮ್ಮ ಮನುಷ್ಯ ಜನ್ಮವನ್ನ ನಾವು ಉದ್ಧಾರ ಮಾಡ್ಕೋತೀವಿ. ಅಂದ್ರೆ ಹೆಂಗಸಾದ ಮಾತ್ರಕ್ಕೆ ನಾವು ಮುಕ್ತಿಯನ್ನ ಪಡೆಯೋದಿಲ್ಲ ಅನ್ನೋದಿಲ್ಲ ಅಲ್ವಾ. ನಾವು ಇವಾಗ ಭಕ್ತಿ ಮಾರ್ಗದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ಬೋದು. ಆದ್ರೆ ಇಲ್ಲಿ ಅಸುರರು ಏನ್ ಮಾಡ್ತಾರೆ, ಅವರು ನಮ್ಮ ಶಾಸ್ತ್ರದಲ್ಲಿ ಹೇಳಿರೋದಕ್ಕೆ ವಿರುದ್ಧವಾಗಿ ಅವ್ರು ಯೋಚನೆಯನ್ನ ಮಾಡ್ತಾರೆ. ಎಲ್ಲರಿಗೂ ಈಕ್ವಾಲಿಟಿ, ಹೆಣ್ಣು ಗಂಡು ಈಕ್ವಲ್ ಆಗೇ ಇರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ನಾವ್ ಇವಾಗ ನಮ್ಮ ಶಾಸ್ತ್ರದಲ್ಲಿ ನೋಡಿರೋ ಹಾಗೇನೆ, ಇವಾಗ ಕೃಷ್ಣ ಅವರು ಹಸ್ತಿನಾಪುರದಿಂದ ಹೊರಗಡೆ ಹೋಗ್ಬೇಕಾದ್ರೆ, ಮತ್ತೆ ದ್ವಾರಕೆಗೆ ಅವರು ಎಂಟರ್ ಆಗ್ಬೇಕಾದ್ರೆ ನಾವು ನೋಡಿದ್ವಿ, ಎಲ್ಲಾ ಹೆಂಗಸರು ಅರಮನೆ ಮೇಲೆ ನಿಂತ್ಕೊಂಡಿದ್ರು, ಅವರ ಮನೆಗಳ ಮೇಲ್ಗಡೆ ನಿಂತ್ಕೊಂಡಿದ್ರು, ಎಲ್ಲಾ ಗಂಡಸರು ಕೆಳಗಡೆ ಇದ್ರು. ಆತರ ಯಾಕೆ ಅದು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಅಂದ್ರೆ, ಅಲ್ಲಿ ಮುಕ್ತವಾಗಿ ಬೆರಿಕೂಡುದು ಅಂತ. ಮುಕ್ತವಾಗಿ ಬೆರೆದ್ರೆ ಏನಾಗತ್ತೆ, ಅಲ್ಲಿ ವರ್ಣಶಂಕರ ಏರ್ಪಡುತ್ತೆ. ವರ್ಣಶಂಕರ ಏರ್ಪಟ್ರೆ ಅಲ್ಲಿ ಒಂದು ಸಮಾಜದಲ್ಲಿ ಅಲ್ಲಿ ಏನು ಆ ಸೌಹಾರ್ದತೆ, ಶಾಂತಿ ಅವೆಲ್ಲ ಇರುತ್ತೋ ಅವೆಲ್ಲನೂ ಸಹ ಹೊರಟೋಗುತ್ತೆ. ಅವಾಗ ಏನಾಗತ್ತೆ, ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಆದಾಗ ಎಲ್ಲರೂ ಅಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕಾಗೋದಿಲ್ಲ. ಮತ್ತೆ ಮನೆಯಲ್ಲೂ ಸಹ ಅಲ್ಲಿ ಅಧರ್ಮ ಇರುತ್ತೆ. ಎಲ್ಲ ಪಿತೃಗಳಿಗೆ ಅವರು ಏನು ತರ್ಪಣವನ್ನ ಕೊಡೋದಿಲ್ಲ. ಆಗ ಪಿತೃಗಳನ್ನು ಸಹ ಅಲ್ಲಿ ನರಳ್ತಾ ಇದ್ರೆ, ನಾವಿಲ್ಲಿ ಅವರ ಆಶೀರ್ವಾದ ನಮ್ಗಿಲ್ಲ ಅಂದ್ರೆ ನಾವಿಲ್ಲಿ ಮುಂದುವರ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೆಂಗಸರಿಗೆ ಇಲ್ಲಿ ಒಂದ್ ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡಿದರೆ ಹೊರತು ಅವ್ರನ್ನ ಗುಲಾಮರನ್ನಾಗಿ ಇಟ್ಕೋಬೇಕು ಅಂತ ಅಲ್ಲ. ಅದನ್ನ ಅರ್ಥ ಮಾಡ್ಕೊಳೋದಿಲ್ಲ. ಈ ಅಸುರರು ಏನ್ ಯೋಚನೆ ಮಾಡ್ತಾರೆ, ಈ ಹೆಂಗಸರಿಗೆ ಈಕ್ವಾಲಿಟಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಅವರು ಮಾತಾಡ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ಹೀಗೆ ರಾಕ್ಷಸರು ಏನ್ ಮಾಡ್ತಾರೆ, ಸಮಾಜಕ್ಕೆ ಒಳಿತಾಗುವ ಯಾವುದೇ ಬೋಧನೆಯನ್ನ ಅವರು ಒಪ್ಕೊಳೋದಿಲ್ಲ. ಅವರು ಮಹರ್ಷಿಗಳ ಅನುಭವವನ್ನು, ಋಷಿಗಳು ವಿಧಿಸಿರುವ ನಿಯಮ ನಿಬಂಧನೆಗಳನ್ನು ಅನುಸರಿಸದೇ ಇರುವುದರಿಂದ ರಾಕ್ಷಸಿ ಜನದ ಸ್ಥಿತಿಯು ಈಗ ತುಂಬಾ ದುಃಖಕರವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಇವಾಗ ನಾವಿಲ್ಲಿ ತುಂಬಾ ಫಾರ್ವರ್ಡ್ ಮತ್ತೆ ನಾವು ಇಂಡಿಪೆಂಡೆಂಟ್ ಆಗ್ಬೇಕಂತ ಹೇಳ್ಬಿಟ್ಟು ನಾವು ಹೆಚ್ಚು ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತಾ ಇದ್ರೆ ಹೆಂಗಸರು ಏನಾಗ್ತಾ ಇದೆ, ಅಲ್ಲಿ ಮನೆಯಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಅಲ್ಲಿ ಆ ಸಂಸಾರ ಅನ್ನೋದು ಏನಿದೆ ಅದು ಯಾವ ತರ ಇರ್ಬೇಕು, ಎಲ್ಲರನ್ನ ಒಂದು ಈ ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗ್ಬೇಕು, ಅದರಲ್ಲಿ ಆ ಹೆಣ್ಣಿನ ಏನು ಒಂದು ಪಾತ್ರ ಇದೆ ಅದು ಹೊರಟೋಗ್ತಾ ಇದೆ. ಅದನ್ನ ನಮ್ಗೆ ಇಲ್ಲಿ ನಮ್ಮ ಶಾಸ್ತ್ರಗಳು ಹೇಳ್ತಾರೆ ಅಲ್ವಾ. ಆ ತಾಯಿಯಾಗಿ ಮತ್ತೆ ಅವಳು ಏನ್ ಮಾಡ್ಬೇಕು, ಮಕ್ಕಳನ್ನ ಆ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡು ಹೋಗ್ಬೇಕು, ಅದ್ರಲ್ಲೆಲ್ಲ ಅವಳು ತನ್ನ ಪೂರ್ತಿಯಾದ ಒಂದು ಕರ್ತವ್ಯವನ್ನ ಅವಳು ಅಂದ್ರೆ ತನ್ನ ಏನ್ ಹೇಳ್ತಾರೆ ಸಮಯವನ್ನ ಅವಳು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ. ಯಾಕಂದ್ರೆ ಅವಳಿಗೆ ಇವಾಗ ಅವಳದೇ ಆದಂತಹ ಒಂದು ಸಮಯ ಬೇಕು. ಅವಳ ಕರ್ತವ್ಯ ಅಂದ್ರೆ ಅವಳು ಇವಾಗ ಹೊರಗಡೆ ಕೆಲ್ಸಕ್ಕೆ ಹೋದಾಗ ಮತ್ತೆ ಅವಳು ಹಣವನ್ನ ದುಡಿತಾ ಇದ್ದಾಳೆ, ಎಲ್ಲದಕ್ಕೂ ಅವಳು ಇವಾಗ ನಾನು ಸ್ವಾತಂತ್ರ್ಯಳಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಯೋಚನೆ ಮಾಡ್ತಾಳೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇವಾಗ ಮದುವೆ ಅನ್ನೋದು ಒಂದು ಕಲ್ಪನೆ ಆಗ್ಬಿಟ್ಟಿದೆ ಅಷ್ಟೇನೆ. ನೈತಿಕ ಸ್ಥಿತಿನೂ ಸಹ ಜಾರ್ತಾ ಇದೆ ಅಲ್ವಾ. ಈ ಗಂಡ ಇಷ್ಟ ಆಗಿಲ್ಲ, ಅವನ್ ಗುಣ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದಾರೆ, ಇನ್ನೊಂದು ಮದ್ವೆ ಮಾಡ್ಕೋತಾ ಇದಾರೆ. ಎರಡನೇ ಮದ್ವೆ, ಮೂರನೇ ಮದ್ವೆ, ಎಷ್ಟ್ ಮದ್ವೆ ಮಾಡ್ಕೋತಾ ಇದಾರೆ ಅಲ್ವಾ. ಇಲ್ದಲೇ ಇರೋ ತರ ಆಗ್ಬಿಟ್ಟಿದೆ. ಇವಾಗ ಪ್ರಾಣಿಗಳಿಗೆ, ಒಂದು ಹಂದಿಗೆ ತಂದೆ ತಾಯಿ ಅಂದ್ರೆ ಮಗು ಯಾವುದೇ ವ್ಯತ್ಯಾಸ ಇಲ್ಲ.
ಒಂದು ಏನು ಲೈಂಗಿಕ ಸುಖ ಅನುಭವಿಸ್ಬೇಕಂತಂದ್ರೆ ಅದೇನೋ ಯೋಚನೆ ಮಾಡೋದಿಲ್ಲ ಪ್ರಾಣಿಗಳು ಅಲ್ವಾ, ಆ ತರ ಆಗೋಗ್ತಾ ಇದೆ ಈಗ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೈತಿಕ ಸ್ಥಿತಿನೂ ಚೆನ್ನಾಗಿಲ್ಲ, ಈ ತರ ಆಗ್ತಾ ಇದೆ ಈಗ ಹೆಂಗಸರು ಈಕ್ವಾಲಿಟಿ ಅಂತ ಬಂದಿರೋದ್ರಿಂದ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಈಗ ಮತ್ತೆ ಮುಂದೆ ನಾವು ಸೃಷ್ಟಿಯ ಬಗ್ಗೆ ಅಭಿಪ್ರಾಯವನ್ನ ನಾವು ಮುಂದಿನ ವಾರದಲ್ಲಿ ನಾವು ತಿಳ್ಕೊಳ್ಳೋಣಂತೆ. ಭಗವದ್ಗೀತೆ ಗ್ರಂಥ ಮಹಾರಾಜ್ ಕಿ ಜೈ, ಶಿಲಾ ಪ್ರಭುಪಾದ್ ಕಿ ಜೈ, ಶಿಲಾ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ. ವಾಂಚಕಲ್ಪತೃಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಪ್ರತಿ ಕ್ಷಣವೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣವೂ ಕೃಷ್ಣನನ್ನ ಮರ್ತು ಇಡ್ಬೇಡಿ. ಇವತ್ತಿನ ದಿವಸ ನಾವು 26 ದೈವಿ ಗುಣಗಳನ್ನ ನಾವು ತಿಳ್ಕೊಂಡ್ವಿ, ಮತ್ತೆ 6 ಅಸುರಿ ಗುಣಗಳನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಇವಾಗ ಅಸುರಿ ಗುಣದಲ್ಲಿ ರಾಕ್ಷಸರ ಸ್ವಭಾವ ಯಾವ ತರ ಇರುತ್ತೆ, ಮತ್ತೆ ಅವರ ಮನಸ್ಥಿತಿ ಏನು, ಅವ್ರ ಇವಾಗ ಭಗವಂತನ ಬಗ್ಗೆ, ಸೃಷ್ಟಿಯ ಬಗ್ಗೆ, ಮತ್ತೆ ನಮ್ಮ ಧರ್ಮ ಗ್ರಂಥಗಳ ಬಗ್ಗೆ ಅವರ ಅಭಿಪ್ರಾಯಗಳು ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ಮುಂದಿನ ವಾರ ನಾವು ಸೃಷ್ಟಿಯ ಬಗ್ಗೆ ನಾವು ಅವರ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣಂತೆ. ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಷ್ಣ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ, ಧನ್ಯವಾದ. ಪ್ರಣಾಮ್ಸ್ ಪ್ರಭುಜಿ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಯಾರಿಗೂ ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಪ್ರಭುಜಿ. ಮಾತಾಜಿ, ಈಗ ನಾವು ಹಿಂಸೆ ಅಂದ್ರೆ ಈಗ ಎಲ್ಲ ನಗು ಬರ್ಬೋದು. ಈಗ ನಾವು ಈ ಮನೇಲಿ ಏನೋ ಕ್ಲೀನ್ ಮಾಡ್ತಾ ಇದ್ವಿ, ಜಿರ್ಲೆ ಇಲ್ಲ ಲಿಸರ್ಟ್ಸ್ ಇವೆಲ್ಲ ಸಾಯಿಸ್ಬಿಡ್ತೀವಿ ಒಂದೊಂದ್ಸಲಿ. ಹೌ ಅಬೌಟ್ ಅದು ಯಾವ ತರ ನಮ್ಗೆ ಹಿಂಸೆಗೆ ನಮ್ಗೆ ಇದು ಅಳ್ಕೊಬಿಡ್ತೀವ ಇದಕ್ಕೆ? ಹಿಂಸೆಲೆ ಪ್ರಭುಜಿ, ಅದನ್ನು ಹಿಂಸೆ. ಅದಕ್ಕೇನೆ ಹೌದು ಅದು ಯಾಕಂದ್ರೆ ಒಂದು ಪ್ರಾಣಿಯ ಅಂದ್ರೆ ಒಂದು ಜೀವಿಯ ಆಧ್ಯಾತ್ಮಿಕ ಮುನ್ನಡೆಗೆ ನಾವು ಇವಾಗ ತಡೆ ಒಡ್ತಾ ಇದೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಹಿಂಸೆ ಮಾಡ್ದಂಗೆ. ಅದಕ್ಕೆ ಪ್ರಭುಪಾದ ಏನ್ ಹೇಳ್ತಂದ್ರೆ ನಾವು ಶುಚಿಯಾಗಿ ಇಟ್ಕೋಬೇಕು. ಶುಚಿತ್ವ ಅನ್ನೋದು ತುಂಬಾ ಮುಖ್ಯ. ನಾವು ಶುಚಿಯಾಗಿದ್ರೆ ಅವಾಗ ನಮ್ಗೆ ಆ ಕ್ರಿಮಿ ಕೀಟಗಳು ಅವೆಲ್ಲನೂ ಸಹ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಕಸ್ಮಾತ್ ತೀರಾ ಬಂದ್ರು ಸಹ ನಾವು ಆದಷ್ಟು ಅದನ್ನ ನಾವು ಸಾಯಿಸ್ತಲೇ ಹೇಗೆ ಅದರಿಂದ ನಾವು ತೊಂದರೆಗೆ ಒಳಗಾಗ್ಬಾರ್ದು ಆತರ ನಾವು ಮಾಡ್ಬೇಕು ಅಂತ ಹೇಳ್ತಾರೆ ಪ್ರಭುಜಿ. ಅಕಸ್ಮಾತ್ ನಮ್ಮ ಆರೋಗ್ಯಕ್ಕೆ ಅಥವಾ ನಮ್ಗೆ ಏನಾದ್ರು ತೊಂದರೆ ಬಂತು ಅಂದಾಗ ಅವಾಗ ಸಾಯಿಸ್ಬೋದು ಅಂತ ಹೇಳ್ತಾರೆ ಪ್ರಭುಜಿ. ಇವಾಗ ಸೊಳ್ಳೆ ಬಂದ್ರೆ ಅವಾಗ ಬೇಕಾದ್ರೆ ಹೊಡಿಬೋದು ಅಂತ ಹಂಗ ಹೇಳ್ತಾರೆ. ಹೌದಾ? ಅಲ್ಲ ಒಂದು ಇದಾಗ್ಬಿಡ್ತು. ಅದಕ್ಕಿಂತ ಮುಂಚೆ ನಾವು ಏನಾದ್ರು ಹಚ್ಕೋಬೇಕು, ಸೊಳ್ಳೆ ಪರ್ದೆ ಇದ್ ಮಾಡ್ಕೋಬೇಕು, ಅಥವಾ ಬತ್ತಿ ಏನಾದ್ರು ಹಾಕ್ಬೇಕು. ಅದೆಲ್ಲ ಮಾಡ್ತೀವಿ ಮಾತಾಜಿ. ಒಂದ್ಸಲಿ ನಮ್ ಮನೆ ಮೇಲೆ ಗಾರ್ಡನ್ ಇದೆ, ತುಳಸಿ ಮಾತಾಜಿ, ತುಳಸಿ ರಾಣಿ ದಂಡೆಗೆ ಹಾಕಿದೀವಿ ನಾವು ಮನೆ ಮೇಲೆ. ಎಲ್ಲ ಎಳೆ ಹೋಗಿ ಬಂದಿದ್ದಾಗ ಇವು ಬರುತ್ತೆ ರ್ಯಾಟ್ಸ್, ಇಲಿಗಳು ಎಲ್ಲ ತಿಂದಾಕ್ಬಿಡ್ತು. ನನ್ಗೆ ತುಂಬಾ ಹೊಟ್ಟೆ ಹೊರದೋಯ್ತು. ಹಂಗೆ ಏನಾದ್ರು ಮಾಡಿ ಸಾಯ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿ, ಆದ್ರೂ ಬೇಡ ಅಂತ ಮನೇಲಿ ಬಿಡ್ಲಿಲ್ಲ ಮಕ್ಕಳೆಲ್ಲ. ಇಲ್ಲ ಅವುಗಳನ್ನ ಕಳ್ಸಿಬಿಡ್ಬೇಕು ಆಯ್ತು. ಅದ್ ಸ್ವಲ್ಪ ದಿವಸ ಸಾಯಿದ್ಮೇಲೆ ತಿರ್ಗಾ ಹಿಂಸೆ ಮನ್ಸಿಗೆ, ಬೇಡ ಸಾಯಿಸ್ಬಾರ್ದು ಅಂತ. ಸೊ ಒಂಥರ ದ್ವಿಗುಣ ಮನ್ಸಲ್ಲೇ, ಅಯ್ಯೋ ಸಾಯಿಸ್ಬೇಕು ಈ ತರ ಆಗೋಗುತ್ತೆ. ಹಾ ಪ್ರಭುಜಿ, ಅದೇ ಅದಕ್ಕೆ ಇವಾಗ ನಾನ್ ಮನ್ಸಲ್ಲಿ ಏನ್ ಅನ್ಕೊಂಡೆ ಅಂದ್ರೆ, ಆ ತುಳಸಿ ಗಿಡನೆಲ್ಲ ನಾನು ಅದಕ್ಕೆ ವಾರ್ನಿಂಗ್ ಮನ್ಸು ಬುದ್ಧಿ ಅಹಂಕಾರ ಇದೆಲ್ಲ ಭಗವಂತನೇ ಅಲ್ವಾ. ಮನ್ಸಲ್ಲಿ ಹೇಳ್ದೆ, ನೋಡು ಕೃಷ್ಣ ಪರಮಾತ್ಮ ನನ್ಗೆ ತುಳಸಿ ರಾಣಿಯನ್ನ ಸೇವ್ ಮಾಡ್ಕೊಡು, ಇಲ್ಲ ಅಂದ್ರೆ ಇವುಗಳನ್ನ ಸಾಯಿಸ್ಬಿಡ್ತೀನಿ ಅಂತ. ಆದ್ರೂ ಸೆಕೆಂಡ್ ರೌಂಡ್ ಅಲ್ಲಿ ಹಂಗೆ ಮಾಡ್ತಾ, ಆದ್ರೂ ನಾನು ಸಾಯಿಸ್ಲಿಲ್ಲ, ಹಂಗೆ ಬಿಟ್ಬಿಟ್ಟೆ. ಒಂದ್ ರ್ಯಾಟ್ ಹೊಡಿಯೋದು ಪಟ್ ಅಂತ ಹೊಡೆದಾಕತ್ತದ. ಇದಕ್ಕೆ ಏನಾದ್ರು ಒಂದ್ ಕೊಬ್ಬರಿ ಇಟ್ಬಿಟ್ರೆ ಒಂದ್ ದಿನಕ್ಕೆ 4-5 ಇಲಿಗಳನ್ನ ಹೊಡೆದಾಕ್ಬೋದು. ಹಂಗೆ ಬಿಟ್ಬಿಟ್ಟಿದೀನಿ. ಆದ್ರೂ ಅದೇ ಪ್ರಭುಜಿ, ಇವಾಗ ನನ್ಗೆ ಏನ್ ಜ್ಞಾಪಕ ಬರ್ತಿದೆ ಅಂದ್ರೆ, ಪ್ರಭುಪಾದರಿದಾರಲ್ಲ ಅವ್ರ ತಂದೆನೂ ಸಹ ಅವ್ರಿಗೆ ಬಟ್ಟೆ ಅಂಗಡಿ ಇತ್ತು ಪ್ರಭುಜಿ. ಅವಾಗ ಅವರು ನಿಮ್ಗೆ ಗೊತ್ತಲ್ಲ, ಬಟ್ಟೆ ಅಂತಂದ್ರೆ ಅದು ಇಲಿಗಳು ಬಂದು ಕಚ್ಚಾಕ್ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ನಿಮ್ಗೆ ಗೊತ್ತಿದೆ ಅಲ್ವಾ ಈ ಕಥೆ, ನಿಮ್ಗೆ ಈ ಪ್ರಸಂಗ ಗೊತ್ತಿದೆ ಅಲ್ವಾ. ಅವಾಗ ಏನ್ ಮಾಡ್ತಾ ಇದ್ರು ಅವರು, ಬಟ್ಟೆಗಳು ಕಚ್ಚಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದ್ರು ಅವರು, ಸಾಯಿಸ್ಬಿಡ್ತಾ ಇದ್ರು ಅವರು. ಏನ್ ಮಾಡ್ತಾ ಇದ್ರು ಅವರು ಪ್ರಭುಪಾದ್ರ ಅವ್ರ ತಂದೆ? ಅದಕ್ಕೆ ಸ್ವಲ್ಪ ಇದ್ರು ಅವರು ಮಾತಾಜಿ. ಬರುವಾಗ ಕ್ಲೋಸ್ ಮಾಡಿ ಬರುವಾಗ ತಿನ್ಲಿಕ್ಕೆ ಏನಾದ್ರು ಇಡ್ತಿದ್ರು ರ್ಯಾಟ್ ಗಳಿಗೆ. ಹಾ ಅಲ್ವಾ, ಒಂದು ಬಟ್ಲಲ್ಲಿ ಅವರು ಅನ್ನ ಹಾಕಿಟ್ಟು ಬರ್ತಾ ಇದ್ರು ರ್ಯಾಟ್ಸ್ ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಅವಾಗ ರ್ಯಾಟ್ಸ್ ಏನ್ ಮಾಡ್ತಾ ಇದ್ರು, ಇದನ್ನ ತಿಂತ ಬಟ್ಟೆಗಳನ್ನ ಕಚ್ತಾ ಇರ್ಲಿಲ್ಲ. ಆ ಆಹಾರ ಸಿಕ್ತಿದ್ದಲ್ಲ ತಗೊಂಡು ಹೋಗ್ತಾ ಇತ್ತು ಅಲ್ವಾ. ಸೊ ಆ ತರ ಅವ್ರು ಪ್ಲಾನ್ ಮಾಡಿದ್ರು ಪ್ರಭುಜಿ, ಅಂದ್ರೆ ಅಷ್ಟೇ ಹೇಳ್ಬೋದು. ಬಟ್ ಅಂದ್ರೆ ಇವಾಗ ಓಪನ್ ಪ್ಲೇಸ್ ಅನ್ನ ನೀವು ಕ್ಲೋಸ್ ಮಾಡಿ ಇದ್ ಮಾಡಿ ಅಂತ ಹೇಳಿಕ್ಕಾಗಲ್ಲ.
ರಕ್ಷಣೆ ಅಂತಂದ್ರೆ ಪೂರ್ತಿ ರಕ್ಷಣೆ ಆತರ ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ರ್ಯಾಟ್ಸೇ ಬರ್ದೇ ಇರೋ ತರ ಏನಾದ್ರು ರಕ್ಷಣೆ ಮಾಡ್ಕೋಬೇಕಾಗುತ್ತೆ ಪ್ರಭುಜಿ. ಸೊ ಇಲ್ಲ ಅಂತಂದ್ರೆ ಈಗ ಪ್ರಭುಪಾದ್ರ ಅವ್ರ ತಂದೆ ಮಾಡಿರೋ ಹಾಗೇನೆ ರ್ಯಾಟ್ಸ್ಗೆ ತಿನ್ಲಿಕ್ಕೆ ನೀವು ಹೇಳಿದಲ್ಲ ಕೊಬ್ಬರಿ ಏನೋ ಇಡ್ತಾ ಇದೆ ಅಂತ ಹೇಳ್ಬಿಟ್ಟು ಆತರ ಏನಾದ್ರು ಅರೇಂಜ್ ಮಾಡ್ಬೇಕಾಗುತ್ತೆ ಪ್ರಭುಜಿ. ಅಂದ್ರೆ ಇನ್ನೂ ಜಾಸ್ತಿ ಆಗತ್ತಲ್ಲ ಅವೆಲ್ಲ ಇಟ್ರೆ ಅಂತ ಇರುತ್ತೆ ಪ್ರಭುಜಿ. ಬಟ್ ಏನಂತ ಅದೇ ಗೊತ್ತಾಯ್ತು. ಏನಂತಂದ್ರೆ ಅದಕ್ಕೂ ಸಹ ನಾವು ಜೀವನ ಮಾಡ್ಲಿಕ್ಕೆ ಅವಕಾಶನ ಕೊಡ್ಬೇಕು ಪ್ರಭುಜಿ. ಎಲ್ಲಾ ಜೀವರಾಶಿಗಳಿಗೂ ಸಹ ಅವಕಾಶ ಕೊಡ್ಬೇಕಾಗುತ್ತೆ. ಇಲ್ಲ ನೀವು ಆ ಸಂತಾನೋತ್ಪತ್ತಿಗೆ ನೀವು ಇಷ್ಟ ಪಡ್ತಿಲ್ಲ, ಸಂತಾನೋತ್ಪತ್ತಿ ಜಾಸ್ತಿ ಆಗ್ಬಾರ್ದು ಅಂತಂದ್ರೆ ನೀವೇನಾದ್ರೂ ಅಲ್ಲಿ ಬೇಲಿ ಏನಾದ್ರೂ ಹಾಕೋಬೇಕಾಗತ್ತೆ. ಬರ್ದಲ್ಲೇ ಇರೋ ತರ ಏನಾದ್ರೂ ಮಾಡ್ಬೇಕು, ಅರೇಂಜ್ಮೆಂಟ್ ಮಾಡ್ಬೇಕು ಪ್ರಭುಜಿ. ಕರೆಕ್ಟ್ ಮಾತಾಜಿ. ಮಾತಾಜಿ ನಮ್ದು ಒಂದ್ ಪ್ರಶ್ನೆ. ಬೆಕ್ಕಿಟ್ರೆ ಅದು ತಪ್ಪಾಗುತ್ತಾ? ಟ್ರೈ ಮಾಡ್ತೀನಿ. ಧನ್ಯವಾದಗಳು. ಇಲಿಗಳು ಬರ್ಬಾರ್ದಂತ ಹೇಳಿ ನಾವು ಬೆಕ್ಕಿಟ್ರೆ ಅದಕ್ಕೂ ಬೆಕ್ಕಿಗ್ನು ನಾವು ಮಾತಾಜಿ ಅಂದ್ರೆ ಬೆಕ್ಕಿಗೆ ಅದು ಅಂದ್ರೆ ನೈಸರ್ಗಿಕವಾದ ಆಹಾರ ಬಂದು ಇಲಿಗಳು. ನೀವು ಸಾಕೋಬಹುದು ಮಾತಾಜಿ, ಸಾಕೋಬಹುದು. ಬಟ್ ಅದರದ್ದು ಸೇವೆ ಮಾಡ್ಬೇಕಲ್ಲ ಮತ್ತೆ. ಅಂದ್ರೆ ನಿಮ್ಮ ಉದ್ದೇಶ ಯಾವ ತರ ಇರ್ಬೇಕಂದ್ರೆ ಆ ರ್ಯಾಟ್ ನ ಸಾಯಿಸೋದೇ ನಿಮ್ಮ ಉದ್ದೇಶ ಆಗಿರಬಾರ್ದು. ಸೊ ನೀವು ಆ ಬೆಕ್ಕಿಗೆ ನೀವು ಸಾಕ್ಬೇಕು ಅಂದ್ ಬಟ್ ಅಂದ್ರೆ ಅದನ್ನ ಸಾಕ್ಬೇಕು ಅನ್ನೋದು ಒಂದು ಉದ್ದೇಶ ಇರ್ಬೇಕು. ಬಟ್ ಅಲ್ಲಿ ಕೃಷ್ಣ ಏನಾದ್ರೂ ಇರ್ಲೇಬೇಕು ಮಾತಾಜಿ. ಅಲ್ಲಿ ಕೃಷ್ಣ ಇಲ್ಲ ಅಂದ್ರೆ ಅದು ಎಗೇನ್ ಮತ್ತೆ ನಮ್ಮ ಇಂದ್ರಿಯ ಸುಖ ಅಂತಾನೆ ಆಗತ್ತೆ. ಏನೇ ಮಾಡ್ದಾಗ್ಲೂ ಲೈಕ್ ಯು ಹ್ಯಾವ್ ಟು ಕೀಪ್ ಕೃಷ್ಣ ಇನ್ ದ ಸೆಂಟರ್ ಅಂತಾನೆ ಹೇಳೋದು. ಏನು ಮಾತಾಜಿ ಆದ್ರೂ ಅದರದ್ದು ಸೇವೆ ಮಾಡ್ಬೇಕು. ಅದರಲ್ಲೂ ಇಲ್ಲ ಅಂತಂದ್ರೆ ನೀವು ಅದನ್ನೆಲ್ಲ ನೀವು ಇವಾಗ ಮತ್ತೆ ಏನಾಗುತ್ತೆ ಅಂದ್ರೆ ನಿಮ್ದು ಈ ಮೆಟೀರಿಯಲ್ ಬಂಧನಕ್ಕೆ ಸಿಕ್ಕಾಕೊಂತ ಹೋಗ್ತೀರಿ. ನಿಮ್ಗೆ ಆ ಬೆಕ್ಕಿನ ಮೇಲೆ ನಿಮ್ಗೆ ಮೋಹ ಬರುತ್ತೆ. ಆತರ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅವ್ರು ಹೇಳೋದೇ ಇಲ್ಲ ನೀವು ಆ ಸಾಕು ಪ್ರಾಣಿಗಳೆಲ್ಲ ಎಕ್ಸೆಪ್ಟ್ ಹಸುವ ಬಿಟ್ರೆ ಬೇರೆ ಯಾವ್ದನ್ನು ಹೇಳಲ್ಲ ಮಾತಾಜಿ. ತಂದಿಟ್ಕೊಂಡು ಸಾಕಿ ಮಾಡಿ ಅಂತ ಹೇಳೋದೇ ಇಲ್ಲ. ಏನೇನು ಮಾತಾಜಿ? ಸಾರಿ ನಾನ್ ಕೇಳಿಲ್ಲ ಲಾಸ್ಟ್ ಸೆಂಟೆನ್ಸ್. ಇವಾಗ ನೀವು ಅದೊಂದು ಕತೆ ಕೇಳಿದಿರಲ್ವಾ ಮಾತಾಜಿ? ಅದು ಒಬ್ಬ ಶಿಷ್ಯ ಇರ್ತಾನೆ, ಅವನ್ಗೂ ಸಹ ಇವಾಗ ಭಗವದ್ಗೀತೆ ಓದಿರು ನೀನು, ನಾನು ಯಾತ್ರೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರ ಗುರುಗಳು ಬಿಟ್ಟು ಹೋಗ್ತಾರೆ ಅವ್ರ ಆಶ್ರಮವನ್ನ. ಅವಾಗ ಇದೇ ತರ ಇಲಿಗಳು ಅವ್ರ ಭಗವದ್ಗೀತೆ ಎಲ್ಲ ಕಚ್ಚಾಗ್ತಿರುತ್ತೆ. ಅದಕ್ಕೋಸ್ಕರ ಬೇರೆಯವ್ರ ಹತ್ರ ಸಲಹೆ ಕೇಳಿದಾಗ ಇದೇ ತರ ನಿಮ್ ತರನೇ ಸಲಹೆ ಕೊಡ್ತಾರೆ, ನೀನು ಒಂದು ಯಾಕೆ ಬೆಕ್ಕನ್ನ ತಂದಿಟ್ಕೋಬಾರ್ದು ಅಂತ. ಮತ್ತೆ ಅವನು ಬೆಕ್ಕನ್ನ ಪೋಷಣೆ ಮಾಡ್ಲಿಕ್ಕೆ ಮತ್ತೆ ಹಾಲ್ ಬೇಕಾಗತ್ತೆ. ಅದಕ್ಕೆ ಒಂದು ಹಸುವನ್ನ ಯಾಕೆ ತಂದಿಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಹಸುನ ತಂದಿಟ್ಕೋತಾನೆ. ಮತ್ತೆ ಅವ್ನಿಗೆ ಸಮಯನೇ ಇರೋದಿಲ್ಲ. ಆಗ ನೀನ್ ಯಾಕೆ ಮದ್ವೆ ಆಗ್ಬಾರ್ದು, ಮದ್ವೆ ಆದ್ರೆ ಹೆಂಡತಿ ಅದನ್ನ ನೋಡ್ಕೋತಾಳೆ ಅಂತ ಹೇಳ್ತಾರೆ. ಸರಿ ಮತ್ತೆ ಹೇಳ್ಬಿಟ್ಟು ಮದ್ವೆ ಆದ್ಮೇಲೆ ನಿಮಗ್ ಗೊತ್ತಲ್ಲ ಮದ್ವೆ ಆದ್ಮೇಲೆ ಏನೆಲ್ಲ ಆಗತ್ತೆ ಅಂತ. ಸೊ ಅವ್ನ ಇವಾಗ ಸಂಸಾರದಲ್ಲಿ ಮುಳುಗೋಗಿ ಅವನು ಗುರು ವಾಪಸ್ ಬರೋ ಅಷ್ಟ್ರಲ್ಲೇ ಅವ್ನ್ ಸಂಸಾರ ಬೆಳೆದೇ ಬಿಟ್ಟಿರುತ್ತೆ ಮಾತಾಜಿ. ಈ ತರ ಆಗಿದೆ. ನಾವು ಮತ್ತೆ ಬಂಧನಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಸೊ ಅದಕ್ಕೋಸ್ಕರ ಆದಷ್ಟು ನಾವು ಏನು ತುಂಬಾ ಸಿಂಪಲ್ ಆಗಿ ನಮ್ಗಲ್ಲಿ ಒಂದ್ ರ್ಯಾಟ್ ಬಂದ್ರು ಸಹ ನಮ್ಮ ಮನೇಲಿ ಏನು ಇರ್ಕೂಡುದು ಅಲ್ಲಿ ತಿನ್ಲಿಕ್ಕೆ, ಅದಕ್ಕೆ ಬರದೇ ಇಲ್ಲ ನೆಕ್ಸ್ಟ್. ಆತರನೇ ನಾವು ಜೀವನ ಸರಳವಾಗಿ ಜೀವನ ಮಾಡ್ಬೇಕಂತ ಹಂಗೆ ಹೇಳೋದು ಮಾತಾಜಿ. ಬಟ್ ನಾವ್ ಇವಾಗ ಈಗಿರೋ ಒಂದು ಪರಿಸ್ಥಿತಿಲಿ ಅದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ನಾವು ಹೆಚ್ಚೆಚ್ಚು ಬಂಧನಕ್ಕೆ ಸಿಕ್ಕಾಕೊಂಡಲ್ಲಿರೋದನ್ನೇ ಮಾಡ್ಬೇಕು ಮಾತಾಜಿ. ಹೌದು ಮತ್ತೆ ಅದಕ್ಕೂ ಬೆಕ್ಕಿಗೂ ನೋಡ್ಕೋಬೇಕು ಮಾತಾಜಿ. ಅದ್ರದ್ದು ಕ್ಲೀನಿಂಗ್ ಮಾಡ್ಬೇಕು. ಅದ್ರಲ್ಲೇ ಅದೊಂದೇ ಅಲ್ಲ, ನೀವು ಮತ್ತೆ ಏನು ಅದಕ್ಕೆ ಮೋಹಕ್ಕೆ ಸಿಕ್ಕಾಕೋತೀರ ನೀವು. ಅಯ್ಯೋ ನನ್ ಬೇಕು ಇದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನಿಮ್ಗೆ ಮೋಹ ಬರುತ್ತೆ. ನಾವ್ ಇವಾಗ ಭರತ ಮಹಾರಾಜನ ನೋಡಿದ್ವಲ್ಲ, ಜಿಂಕೆಗೆ ಹೆಂಗೆ ಮೋಹಕ್ಕೆ ಒಳಗಾಗ್ದ ಅಂತ ಅಲ್ವಾ? ಸೊ ಅದಕ್ಕೋಸ್ಕರ ನಾವ್ ಆದಷ್ಟು ಅಲ್ಲಿ ನಮ್ಗೆ ಕೃಷ್ಣನೇ ಸೆಂಟ್ರಲ್ಲಿ ಇರ್ಬೇಕು ಮಾತಾಜಿ. ಏನೇ ಮಾಡಿದ್ರು ಇದು ಕೃಷ್ಣನ ಭಕ್ತಿಗೆ ನನ್ಗೆ ಸಹಾಯ ಮಾಡತ್ತಾ, ಸಹಾಯ ಮಾಡ್ತಾ ಇಲ್ವಾ ಬೇಡ, ಕೃಷ್ಣನ ಭಕ್ತಿಗೆ ಇದು ಸಹಾಯ ಮಾಡುತ್ತೆ ಅಂದ್ರೆ ಬೇಕು. ಆತರ ನಾವು ಯೋಚನೆ ಮಾಡ್ಕೊಂಡು ಕಲ್ತ್ಕೊಂತ ಹೋಗ್ಬೇಕು ಮಾತಾಜಿ. ಮಾತಾಜಿ ಮತ್ತೆ ಬೆಕ್ಕಿಗೆ ನೋಡಿದ್ರೆ ನಾಯಿಗಳು ಬರುತ್ತವೆ. ನಾಯಿಗಳು ಅದಕ್ಕೆ ಪಾಪನೇ ತಾನೆ ಮಾತಾಜಿ ನಮ್ಗೆ. ಮಾತಾಜಿ ಅದಕ್ಕೋಸ್ಕರನೇ ನಾವು ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಭಗವಂತ ಹುಟ್ಸಿರೋ ಭಗವಂತ ಅವ್ರು ನೋಡ್ಕೋತಾರೆ. ನಾವ್ ಬಿಟ್ಬಿಟ್ಟು ನಾವು ಅವ್ರಿಗೆ ತೊಂದರೆ ಕೊಡ್ಬಾರ್ದು. ನಾವು ಭಕ್ತಿ ಮಾಡ್ಕೊಂಡು ನಾವು ಇರ್ಬೇಕಾಗತ್ತೆ ಮಾತಾಜಿ. ಹರೇ ಕೃಷ್ಣ. ನಿಮ್ಗೆ ಬೇಕೇ ಬೇಕಾ ಪ್ರಸಾದ ಏನಾದ್ರು ನೀವು ಇವಾಗ ಪಾರಿವಾಳಕ ಅಥವಾ ನೀವೇನೋ ಒಂದು ಇರುವೆಗಳಿಗೆ ಹಾಕ್ತಿರಲ್ವಾ, ಆತರ ನೀವು ಬೇಕಾದ್ರೆ ಮಾಡ್ಬೋದು. ಯಾಕಂದ್ರೆ ಎಲ್ಲರಿಗೂ ಏನು ಎಲ್ಲ ಜೀವರಾಶಿಗಳಿಗೂ ಸಹ ನೀವು ಪ್ರಸಾದ ಒದಗಿಸ್ತೀರಾ ಅಂದ್ರೆ ಅದ್ ಪರವಾಗಿಲ್ಲ. ಯಾಕಂದ್ರೆ ನೀವು ಅವ್ರಿಗೆ ಕೃಷ್ಣ ಪ್ರಸಾದವನ್ನ ಒದಗಿಸ್ತಾ ಅಲ್ವಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಬೇರೆಯವ್ರು ಯಾರಾದ್ರೂ ನಿಮ್ಗೆ ಸರಿಯಾಗಿ ಆನ್ಸರ್ ಗೊತ್ತಿದ್ರೆ ನೀವು ಹೇಳ್ಬೋದು ಮಾತಾಜಿಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಎಲ್ಲರೂ ಪ್ರಭುಪಾದರ ಭಾವಾರ್ಥವನ್ನ ಓದಿ ತುಂಬಾ ಸುಂದರವಾದ ಭಾವಾರ್ಥವನ್ನ ಬರೆದಿದ್ದಾರೆ. ಆ ದೈವಿ ಗುಣಗಳಿಗೆ ಸಮಯ ಇಲ್ಲ ಅಂದ್ರೆ ಅದನ್ನೆಲ್ಲ ನಾವು ಚರ್ಚೆ ಮಾಡ್ಬೋದು ನೋಡಿ. ಆದ್ರೂ ಬರೀ 8 ಶ್ಲೋಕಗಳನ್ನ ಮಾಡ್ಲಿಕ್ಕೆ ಆಗಿದ್ದು.
ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆದಷ್ಟು ಅದು 24 ಶ್ಲೋಕಗಳು ಏನಿದೆ ಅದನ್ನ ಪೂರ್ತಿ ಮುಗಿಸ್ಬೇಕು ನಾನು. ಸೊ ಎಲ್ಲರಿಗೂ ಧನ್ಯವಾದಗಳು, ಶುಭರಾತ್ರಿ. ಮತ್ತೆ ನಾನು ನಿಮ್ಗೆ ಇದು ಅಸೈನ್ಮೆಂಟ್ ನನಗೆ ಪ್ರೇಮ್ ಕಿಶೋರಿ ಮಾತಾಜಿ ಕಳಿಸಿದರೆ, ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಆಗಿದೆ, ನಾನು ಕಳಿಸ್ತೀನಿ. ಸೊ ನಿಮ್ಗೆ ಏನಾದ್ರೂ ಅಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಅರ್ಥ ಆಗಿಲ್ಲ, ಅಲ್ಲಿ ಏನಾದ್ರೂ ತಪ್ಪಂತ ಅನ್ಸಿದ್ರೆ ನೀವು ನನಗೆ ಹೇಳಿದ್ರೆ ಅದನ್ನ ಮತ್ತೆ ನಾನು ಸರಿ ಮಾಡಿ ನಿಮ್ಗೆ ಕೊಡ್ತೀನಿ. ಸೊ ನಾನು ಇವತ್ತು ಕಳಿಸ್ತೀನಿ ನಾನು. ಓಕೆ, ನಿಮ್ಗೆ ಮತ್ತೆ ಇದು ಓಪನ್ ಬುಕ್ ಅಸೈನ್ಮೆಂಟ್ ಸಹ ಇದೆ, 2 ಅಸೈನ್ಮೆಂಟ್ಸ್ ಕೊಟ್ಟಿದ್ದಾರೆ, ಅದನ್ನು ನಾನು ನಿಮ್ಗೆ ಕಳಿಸ್ತೀನಿ. ಅಂದ್ರೆ ಇವಾಗ ಏನ್ ಪೋರ್ಷನ್ಸ್ ಮುಗಿದೆಯೋ ಅದಕ್ಕೆ ರಿಲೇಟೆಡ್ ಮಾತ್ರ ಕಳಿಸ್ತೀನಿ ನಾನು. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು.